ಹಾಯ್ ವೀಣಾ ಅವರೇ, ವೆಲ್ಕಮ್. ನಾನು ಬ್ಲೂ ಎಲ್ಲ ರಿಮೂವ್ ಮಾಡಿದ್ದೀನಿ ವೀಣಾ ಅವರೇ, ಆಲ್ ರಿಮೂವ್ಡ್. ನೈಟ್ ಬ್ರೇಕ್ ಆಗಿಲ್ಲ, ಹೌದಾ? ಬ್ಲೂ ಎಲ್ಲ ರಿಮೂವ್ ಮಾಡಿದ್ದೀನಿ. ಅದೆಂತ ಗೊತ್ತಾ, ಈಗ ತುಂಬ ಸಿಸ್ಟಮ್ ಬಂದಿದೆ ಅಂತೆ ನಮಗೆ. ವಯಸ್ಸು ಅಂದಿದ್ದು ಅದೆಲ್ಲ ಸುಬ್ರಹ್ಮಣ್ಯ ಸರಿಗೆ ತುಂಬ ಇದೆಲ್ಲ ಬಂದಿದಂತೆ, ಮೇಲೆಲ್ಲ ಬಂದಿದಂತೆ. ಅದಕ್ಕೆ ಬ್ಲೂ ರಿಮೂವ್ ಮಾಡಬೇಕಂತೆ. ಗಿಫ್ಟ್ ಕೊಡುವಾಗ ಕೊಟ್ಟು ಮತ್ತೆ ರಿಮೂವ್ ಮಾಡಿ ಬಿಡಬೇಕಂತೆ. ತಿಂಗಳಲ್ಲಿ ಒಂದು ಬಾರಿ ರಿಮೂವ್ ಮಾಡಬೇಕು, ಮತ್ತೆ ಕೊಡ್ಬೋದು. ಹಾಗೆ, ಇಲ್ಲಾಂದರೆ ನಮಗೆ ಮಿಸ್ಟೇಕ್ ಅಂತೆ. ಬ್ಲೂ ಅಂತ ಎಂತ ಗೊತ್ತಿಲ್ಲ, ಸುಬ್ರಹ್ಮಣ್ಯ ಸಾರಿಗೆಲ್ಲ ಮೇಲೆಲ್ಲ ಬಂದಿದೆ ಅಂತ ಅಂತಾರೆ. ಯಾರಿಗೆಲ್ಲ ಬ್ಲೂ ಇಲ್ಲ ಅವರು ಬಂದು ನನ್ನ ಮೆಸೇಜ್ ಹಾಕಿ, ಇದರಲ್ಲಿ ನಾನು ಮತ್ತೆ ಬ್ಲೂ ಕೊಡ್ತೀನಿ. ಹೌದೌದು, ಕೊಡಬಾರ್ದಂತೆ. ಕೊಟ್ಟರು ಕೂಡ ಅದನ್ನು ವಾಪಸ್ ತಗೊಂಡು ಅವ್ರದ್ದಾದ್ಮೇಲೆ ವಾಪಸ್ ತಗೋಬೇಕಂತೆ. ಹಾಗೆ ತುಂಬ ಪ್ರಾಬ್ಲಮ್ ಆಗ್ತುಂಟಂತೆ, ತುಂಬ ಪ್ರಾಬ್ಲಮ್ ಬಲ. ಹಾಗೆ ಓಕೆ ಸಿಸ್ ಅಂತಿದ್ದಾರೆ. ಹೌದು ಹೌದು, ಪ್ರಾಬ್ಲಮ್ ಆಗ್ತುಂಟಂತೆ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಯಾಕೆ ಅಂದರೆ ಬ್ಲೂ ಕೊಡ್ತೀನಿ ನಿಮಗೆ, ಗಿಫ್ಟ್ ಇದ್ದರೆ ಬ್ಲೂ ಕೊಡ್ತೀನಿ, ಬನ್ನಿ. ನಿಮಗೆ ಬ್ಲೂ ಆಗಿ ಟಿಫನ್ ಆಯಿತು ವೀಣಾ ಅವರೇ. ಟಿಫನ್ ಇವತ್ತು ಎಂತ ದೋಸೆ ಮಾಡಿದ್ದೆ. ನಾನು ಗಿಫ್ಟ್ ಬೇಕಾದವ್ರಿಗೆ ಬ್ಲೂ ಕೊಡ್ತೀನಿ, ಮತ್ತೆ ತೆಗಿತೀನಿ ಬೇಕಾದರೆ. ಯಾರಿಗೆಲ್ಲ ಬ್ಲೂ ಸಿಕ್ಕಿಲ್ಲ ಅವರು ಪ್ಲೀಸ್ ನನಗೆ ಕಮೆಂಟ್ ಹಾಕಿ, ನಾನು ಆ ಕಡೆ ಅಲ್ಲಿಂದ ಬ್ಲೂ ಕೊಡ್ತೀನಿ. ಒಮ್ಮೆಲೆ ಒಂದು ಸಾರಿ, ತಿಂಗಳಿಗೆ ಒಂದು ಸಾರಿ ತೆಗಿಬೇಕಂತೆ, ಅದಕ್ಕೆ ತೆಗೆದೆ. ಪ್ಲೀಸ್ ಎಲ್ಲರಿಂದ ಸಾರಿ. ಎಲ್ರಿಗೂ ಗೊತ್ತಾಯ್ತು ನನಗೆ, ಕೆಲವರಿಗೆ ಬ್ಲೂ ಬಂದಿಲ್ಲ ಅಂತ ಬಂದು ನೋಡಿ ಹೋದರು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಬನ್ನಿ. ಹೌದು ವೀಣಾ ಅವರೇ, ಇಲ್ಲಾಂದರೆ ಪ್ರಾಬ್ಲಮ್ ಉಂಟಂತೆ ತುಂಬ. ಮೇಲ್ ಐ ಡಿ ಎಲ್ಲ ಬಂದಿದಂತೆ ಅವರಿಗೆ, ಬ್ಲೂ ಕೊಡಬಾರ್ದಂತ. ಪಿನ್ ಮಾಡಬಾರ್ದಂತೆ, ಬ್ಲೂ ಕೊಡಬಾರ್ದಂತೆ. ಆದರೆ ಗಿಫ್ಟ್ ಕೊಡುವಾಗ ನಾನು ಕೊಡ್ತೀನಿ. ವೈಶು ಹಾಯ್ ಅಕ್ಕ, ಹಾಯ್ ವೈಶು, ಹಾಯ್ ವೆಲ್ಕಮ್ ವೆಲ್ಕಮ್. ವೈಶು ಗಿಫ್ಟ್ ಇದ್ದರೆ ಬ್ಲೂ ಕೊಡ್ತೀನಿ ಎಲ್ರಿಗೂ, ಗಿಫ್ಟ್ ಇದ್ದರೆ ಬ್ಲೂ ಕೊಡ್ತೀನಿ ಎಲ್ರಿಗೂ. ಬನ್ನಿ ಸಪೋರ್ಟ್ ಮಾಡಿ. ಗಿಫ್ಟ್ ಇದ್ದರೆ ಬ್ಲೂ ಕೊಡ್ತೀನಿ, ಮತ್ತೆ ರಿಮೂವ್ ಮಾಡ್ತೀನಿ. ಲೈಕ್ ಡನ್. ಥ್ಯಾಂಕ್ ಯು ವೈಶು. ವೈಶು ಥ್ಯಾಂಕ್ ಯು ನಿನ್ನ ಇನ್ಫಾರ್ಮೇಷನ್ಗೆ. ತಿಂಡಿ ಆಯಿತು ವೈಶು, ಲೇಟ್ ಆಯಿತು ನಾನು ಇವತ್ತು ಲೈವ್ ಸ್ಟಾರ್ಟ್ ಮಾಡುವಾಗ. ವೈಶು ಬಂದಿಲ್ಲ ನೇಮು. ಬಂದಿದ್ದಾರೆ ವೈಶು, ನೋಡಿ ಅಲ್ಲಿ ವೈಶು ಇದ್ದಾರೆ. ನಿಂದಾಯ್ತಾ ವೈಶು? ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಮಂತ್ಲಿ 2 ಸಲ ರಿಮೂವ್ ಮಾಡಬೇಕು. ನಾನು ಇವತ್ತು ಎಲ್ಲ ಮಾಡಿದ್ದೀನಿ, ಮತ್ತೆ ರಿಮೂವ್ ಮಾಡಿ ಯಾವಾಗ ಕೊಡಬೇಕು ವಾಪಸ್ ವೈಶು? ವೈಶು ರಿಮೂವ್ ಮಾಡಿದಾಗ ವಾಪಸ್ ಯಾವಾಗ ಕೊಡಬೇಕು? ಕೊಡ್ಬೋದಾ ಮತ್ತೆ? ವೀನಸ್ದು 6ಗೆ ಪ್ರಾಮಿಸ್ ಲೈವ್ ಸಿಕ್ಕಿಲ್ಲ ಅಂತಿದ್ದಾರೆ. ಯಾರಿಗೆಲ್ಲ ಬ್ಲೂ ಸಿಕ್ತಿಲ್ಲ ಪ್ಲೀಸ್ ನನಗೆ ಕಮೆಂಟ್ ಹಾಕಿ. ನಿಮಗೆ ಶೋ ಆಗ್ತಿಲ್ಲದ್ರೆ ಕಮೆಂಟ್ ಹಾಕಿ, ಕೊಡ್ಬೋದು. ಕಮೆಂಟ್ ಹಾಕಿ, ನಾನು ಖಂಡಿತ ಕೊಡ್ತೀನಿ. ಪ್ಲೀಸ್ ಯಾರಿಗೆಲ್ಲ ಬ್ಲೂ ಸಿಕ್ಕಿಲ್ಲ ಕಮೆಂಟ್ ಹಾಕಿ, ಖಂಡಿತ ನಿಮಗೆ ಕೊಡ್ತೀನಿ. ಇವತ್ತು ರಿಮೂವ್ ಮಾಡಿದ್ದೇನಲ್ವ, ಇವತ್ತು ಕೊಡ್ಬೋದಾ? ಓಕೆ ಸಿಸ್ ಅಂತಿದ್ದಾರೆ. ಮಾಜಪಾಡು ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಬ್ಲೂ ಇಲ್ಲ ಅಂದರೆ ನನಗೆ ಕಮೆಂಟ್ ಹಾಕಿ, ಖಂಡಿತ ಕಮೆಂಟಲ್ಲಿ ಬ್ಲೂ ಕೊಡ್ತೀನಿ. ನಾನು ಇದು ನಂದು ನನ್ನ ತಂಗಿ ಹೇಳಿಕೊಟ್ಲು, ಕ್ರೋಮದಲ್ಲಿ ಹೋಗಿ ವೈಟ್ ಸಿ ಸ್ಟುಡಿಯೋದಲ್ಲಿ ಹೋಗಿ ಅಲ್ಲಿ ಕಮ್ಯುನಿಟಿ ಸೆಟ್ಟಿಂಗಲ್ಲಿ ಹೋಗಿ ಆಲ್ ಅಂತ ಕೊಟ್ಟೆ. ಓಕೆ, ಈಗ ಕೊಡ್ತೀನಿ ಬಂದವರಿಗೆಲ್ಲ ಕೊಡ್ತೀನಿ, ಮತ್ತೆ ರಿಮೂವ್ ಮಾಡ್ತೀನಿ. ಮಾಡು ಮಾರಾಯ.
ಪ್ರೋಮೋದಲ್ಲಿ ಸನ್ವಿತ ಈಗ ಕೊಡ್ತೀನಿ ವೈಶು. ಅಯ್ಯೋ ದೇವಾ ನಿಜ ಟಿವಿಯನ್ನು ತೆಗೆದು ಬಿಸಾಡ್ತೀನಿ ನಾನು ಇನ್ನೊಂದು ಸರಿ ನಿಮ್ಗೆ ಇಬ್ರದ್ದು ಗಲಾಟೆ ಆದ್ರೆ. जाला माझा बोलने देखो समझता नहीं डाल जल्दी डाल आयता वैशु वीणा म्यूट ಶುಚಿರುಚಿ ಹಾಯ್ ವೆಲ್ಕಮ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ನು ಕೊಡಿ. ಲೈಕ್ ಕೊಟ್ಟಲ್ಲಿ ಲೈಕ್ ಅನ್ನು ಕೊಡು. ವೀಣಾ ಮ್ಯೂಟ್ ಲೈವ್ನು ಮಾಡಬಾರ್ದಂತೆ. ಮ್ಯೂಟ್ ಲೈವ್ ಮಾಡಬಾರ್ದಾ? ಹೌದಾ? ಈಗ ಬ್ಲೂ ಕೊಡ್ತೀನಿ ನಾನು. ಶುಚಿರುಚಿ ಅವರೇ, ವೀಣಾ ಅವರೇ ಇದ್ದೀರಾ? ಸ್ವಾತಿ ಬ್ಲಾಗರ್ ಬಂದರು. ಸಾಯ್ ವೆಲ್ಕಮ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಸ್ವಾತಿ ಅವರೇ ಬ್ಲೂ ಕೊಟ್ಟೆ ಈಗ ಮತ್ತೆ ರಿಮೂವ್ ಮಾಡ್ತೀನಿ. ಮತ್ತೆ ನಾಳೆ ಬರುವಾಗ ವಾಪಸ್ ರಿಟರ್ನ್ ಕೊಡ್ತೀನಿ. ಕನೆಕ್ಟ್ ಆಗುವವರು ಈಗ ಯಾರಿಗೂ ಬ್ಲೂ ಶೋ ಆಗ್ತಿಲ್ಲ ಮೆಸೇಜ್, ಪ್ಲೀಸ್ ನನ್ನ ಅಲ್ಲಿಗೆ ಹೋಗಿ ಮೆಸೇಜ್ ಹಾಕಿ ಬನ್ನಿ. ನಾನು ಖಂಡಿತ ಬ್ಲೂ ಅಲ್ಲಿಂದ ಕೊಡ್ತೀನಿ. ಡನ್ ಅಂತಿದ್ದಾರೆ. ಹ್ಞೂ ಅಕ್ಕ ಅಂತಿದ್ದಾರೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮೆಸೇಜ್ ಎಲ್ಲ ಆ ಥರ ಮಾಡಿ ಅಂತಿದ್ದಾರೆ. ಎಲ್ಲೋ ಫ್ರೆಂಡ್ಸ್ ಅಂತಿದ್ದಾರೆ. ಎಲ್ಲೋ ಯಾಕೆ ಬ್ಲೂ ತೆಗ್ದದ್ದು? ಬ್ಲೂ ತೆಗಿಬೇಕಂತ ಬಂತು, ಅದಕ್ಕೆ ಬ್ಲೂ ತೆಗ್ದದ್ದು. ಕೊಡ್ತೀನಿ, ಕೊಟ್ಟು ಮತ್ತೆ ವಾಪಸ್ ರಿಟರ್ನ್ ತೆಗಿತೀನಿ. ಸ್ವಲ್ಪ ಪ್ರಾಬ್ಲಮ್ ಆಗ್ತುಂಟು ಹಾಗೆ. ಸಂಜೀವ ಬೋಲರ್ ಅವರು, ಸಂಜೀವ ಅವರು ಬಂದರು. ಆಯ್ ಸಾಯ್ ವೆಲ್ಕಮ್ ಸಂಜೀವ ಅವರೇ. ಶ್ರೀಶನ್ ಆಗಿ ರೆಡ್ಡಿ ಆಯ್ ವೆಲ್ಕಮ್. ಬ್ಲೂ ಕೊಟ್ಟೆ ಶ್ರೀಶನ್ ಮೊದಲು ಊಟ ಮಾಡಿ ಮತ್ತೆ. ಸಂಜೀವ ಅವರೇ ಆಯ್ ವೆಲ್ಕಮ್. आगे नहीं शीशन आगे रेडी ब्लू दे दिया आपको? ब्लू दिया मैंने? ಇಲ್ಲ ವೈಶು ಸರಿ ಆಗಲಿಲ್ಲ. ಅದು ಎಂತ ಗೊತ್ತಿಲ್ಲ ನನಗೆ. ನನಗೆ ವಾಚ್ ಅವರ್ ಬರ್ತುಂಟಂತ ಸುಮ್ಮನೆ ಅದೇ. ಸ್ವಾತಿ ಅವರೇ ಬ್ಲೂ ಕೊಟ್ಟಿದ್ದೀನಿ ಬನ್ನಿ. ಮೆಸೇಜ್ ಆಗಿ. ಸಂಜೀವ ಅವರೇ ಇದ್ದೀರಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಇಂತು ಗೊತ್ತಿಲ್ಲ ವೈಶು, ಅದು ಯಾಕೆ ಆಗಿದೆ ಅಂತ ಗೊತ್ತಿಲ್ಲ ನನಗೆ. ವಾಯ್ಸ್ ಸೂಪರ್ ಅಂತೆ, ಥ್ಯಾಂಕ್ ಯು. ನಿನಗೆ ಸುಬ್ರಹ್ಮಣ್ಯ ಸರ್ ಅಂದಿದ್ದ ಆಗ? ಯಾರು ಅಂದಿದ್ದು ನಿನಗೆ? ಆವಾಜ್ ಬರ್ಬೇಕು ಈಗ. ಥ್ಯಾಂಕ್ ಯು. ಐಡಲ್ ಇದ್ದಾರೆ ಯಾರೆಲ್ಲ ಇದ್ದೀರಾ? ಸಪೋರ್ಟ್ ಮಾಡಿ ಬನ್ನಿ. ಹೌದು ಅಂದ್ರು. ಶುಚಿರುಚಿ ಅವರೇ ಇದ್ದೀರಾ? ಯಾರಿಗೆಲ್ಲ ಬ್ಲೂ ಸಿಗ್ತಿಲ್ಲ, ಶೋ ಆಗ್ತಿಲ್ಲ, ಪ್ಲೀಸ್ ಕಮೆಂಟ್ ಹಾಕಿ. ವಿಡಿಯೋದಲ್ಲಿ ಖಂಡಿತ ಬ್ಲೂ ಕೊಡ್ತೀನಿ ನಿಮಗೆ. ಅಲ್ಲಿ ಹೋಗಿ ಎಸ್ ಹ್ಞೂ ಅಕ್ಕ. ಅವರ ಲೈವಲ್ಲಿ ಇಮೇಲ್ ಬಂದಿರೋದು, ನಾನು ಸ್ಕ್ರೀನ್ಶಾಟ್ ಶೇರ್ ಮಾಡಿ ಹೇಳಿದ್ದು ಎಲ್ಲ. ಹೌದಾ? ಥ್ಯಾಂಕ್ಸ್ ವೈಶು, ಹೆಲ್ಪ್ ಮಾಡಿದ್ದೀಯಲ್ವಾ ನಮ್ಮ ಜಾಗೃತಿಯಲ್ಲಿ. ನಾನು ಸ್ವಲ್ಪ ಟೈಮು ಲೈವ್ ಮಾಡ್ತೀನಿ, ಮತ್ತು ನಾನು ಕೂಡ ಬಿಡ್ತೀನಿ. ನಾನು ವಿಡಿಯೋ ಹಾಕ್ತೀನಿ. ನನಗೆ ಆಗ್ತಿಲ್ಲ ವೈಶು, ತುಂಬ ಕಷ್ಟನೇ ಆಗ್ತಿದೆ ನನಗೆ. ಶುಚಿರುಚಿ ಅವ್ರು ಎಸ್ ಅಂತಿದ್ದಾರೆ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾಕಂದರೆ ಬ್ಲೂ ಇಲ್ಲ ಅಂದರೆ ನನಗೆ ವಿಡಿಯೋದಲ್ಲಿ ಮೆಸೇಜ್ ಹಾಕಿ ಖಂಡಿತ ಬ್ಲೂ ಕೊಡ್ತೀನಿ. ನಾನು ಬ್ಲೂ ರಿಮೂವ್ ಮಾಡಿದ್ದೀನಿ ಎಲ್ಲ. ಪ್ಲೀಸ್ ಬಂದು ಸಪೋರ್ಟ್ ಮಾಡಿ. ಬ್ಲೂ ಇಲ್ಲದವರು ಬಂದು ಅಲ್ಲಿಗೆ ಹೋಗಿ ನನಗೆ ವಿಡಿಯೋದಲ್ಲಿ ಕಮೆಂಟ್ ಹಾಕಿ. ನಿಮಗೆ ನಾನು ಖಂಡಿತ ಬ್ಲೂ ಕೊಡ್ತೀನಿ. ನಾನು ಲೈವ್ ಮಾಡಲ್ಲ ಅಕ್ಕ ಇನ್ಮೇಲೆ. ಹೌದಾ? ನಾನು ಕೂಡ ಸ್ವಲ್ಪ ದಿನ ಮಾಡ್ತೀನಿ ಅಂತ. ಯಶಸ್ವಾನ್ ಬ್ಲಾಗ್ಸ್ ಅವರು ಆಯ್ ಅಂತಿದ್ದಾರೆ. ವೆಲ್ಕಮ್. ಬ್ಲೂ ಎಲ್ಲ ರಿಮೂವ್ ಮಾಡಿದ್ದೀನಿ. ಯಾರಿಗೆ ಮೆಸೇಜ್ ಶೋ ಆಗ್ತಿಲ್ವೋ ಅವ್ರು ನಂದು ಇವತ್ತಿನ ವಿಡಿಯೋಗೆ ಹೋಗಿ ಒಂದು ಕಮೆಂಟ್ ಹಾಕಿ. ಖಂಡಿತ ನಾನು ಕೊಡ್ತೀನಿ ನಿಮಗೆ. ಸೂಪರ್ ಅಂತಿದ್ದಾರೆ. ಸೂಪರ್. ಪ್ಲೀಸ್ ಎಲ್ಲರೂ ನನಗೆ ಮೆಸೇಜ್ ಹಾಕಿ, ಸೂಪರ್ ಮೆಸೇಜ್ ಎಲ್ಲ ಹಾಕಿ. ಯಶಸ್ವಾನ್ ಬ್ಲಾಗ್ಸ್ ಅವರೇ ಸಪೋರ್ಟ್ ಮಾಡಿ. ವಿಧಾನ್ ಅವರು ಬಂದರು. ವಿಧಾನ್ ಟಿಫನ್ ಆಯ್ತಾ ಅಂತಿದ್ದಾರೆ. ಆಯಿತು ವಿಧಾನ್ ಅವರೇ, ನಿಮ್ದಾಯ್ತಾ ವಿಧಾನ್ ಅವರೇ?
ಈಗ ಬ್ಲೂ ಕೊಡ್ತೀನಿ ಮತ್ತೆ ತೆಗಿತೀನಿ ಆಯ್ತಾ. ಕರೆಂಟ್ ಆಗೋರಾಗಿ ತುಂಬ ಪ್ರಾಬ್ಲಮ್ ಶುಚಿರುಚಿ ಅವರೇ. ಅದರಲ್ಲಿ ಎಂತ ಗೊತ್ತಾ, ನಾವು ಮಾಡಿದಷ್ಟು ನಮಗೆ ಸಿಗಲ್ಲ. ಒಂದು ನಾವು ಕಷ್ಟಪಟ್ಟಿದ್ದು ಅದು ಸಿಗಲ್ಲ. ಅದರಲ್ಲಿ ತುಂಬ ಅದು ಮಾಡಬಾರ್ದು ಇದು ಮಾಡಬಾರ್ದು ಇರುತ್ತೆ. ಅದು ತುಂಬ ರಿಸ್ಕ್ ಅಂತ ಲೈವ್ ಮಾಡೋದು ತುಂಬ ರಿಸ್ಕು ಅಂತ ಅನಿಸುತ್ತೆ ನನಗೆ. ವಿಧಾನ ಅವರು ಆಯಿತು ಸಿಸ್ ಅಂತಿದ್ದಾರೆ. ಆಯಿತಾ ನಿಮ್ಮದು? ನಂದು ಕೂಡ ಆಯಿತು. ಹೌದು, ಅದೇ ಪ್ರಾಬ್ಲಮ್ಮು. ಇದು ವಿಡಿಯೋ ಹಾಕಿದರೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಮದು ವಿಡಿಯೋವನ್ನು ಚೆನ್ನಾಗಿ ಮಾಡ್ಕೊಂಡು ಹೋದರೆ ಟೆನ್ಷನ್ ಇಲ್ಲ ನಮಗೆ. 5 ಮೆಂಬರ್ಸ್ ಇದ್ದೀರಾ? ಸಾರಿ ಎಲ್ರಿಗೂ. ಮೆಸೇಜ್ ಆಗ್ತಿಲ್ಲ ಅಂದರೆ ಹೋಗಿ ನನ್ನ ಅದರಲ್ಲಿ ಕಮೆಂಟ್ ಹಾಕಿ. ಖಂಡಿತ ನಿಮಗೆ ಬ್ಲೂ ಕೊಡ್ತೀನಿ ಅಲ್ಲಿಂದ. ಹೌದಾ? ಹೌದಲ್ವಾ? ಹೌದಂತೆ ಅಲ್ವಾ? ಅದಕ್ಕೆ ನಾನು ಬ್ಲೂ ಎಲ್ಲ ರಿಮೂವ್ ಮಾಡಿದ್ದು. ಬಂದು ಆಗುತ್ತೆ ಅಂತ ಮತ್ತೆ ಬಂದವರಿಗೆ ಕೊಡೋದು. ಬಂದವರಿಗೆ ಕೊಡ್ತೀನಿ ಮತ್ತೆ. ಹಾಗೆಲ್ಲ ಮಾಡಬಾರ್ದು ಬೇಟಾ. ಸುಸಾನ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಸಾನ್ ಬ್ಲಾಗ್ಸ್ ಅವರೇ, ಥ್ಯಾಂಕ್ ಯು. ಏನು ಕರಿ ಸಿಸ್? ಕರಿ ಇವತ್ತು ಫಿಶ್ ಕರಿ ಶುಚಿರುಚಿ ಅವರೇ. ನಿಮಗೆ ಸೂಪರ್ ಅಂತಿದ್ದಾರೆ ನಮ್ಮ ಸುಸಾನ್ ಬ್ಲಾಗ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ಬಂದರು. ಏಜಸ್ ಅವರೇ, ಬ್ಲೂ ಎಲ್ಲ ರಿಮೂವ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ ಏಜಸ್ ಅವರೇ. ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಇವಾಗ ಬ್ಲೂ ರಿಮೂವ್ ಒಂದ್ಮೇಲೆ ಆಯಿತು. ತುಂಬ ಥ್ಯಾಂಕ್ಸ್ ನಿಮಗೆ ಏಜಸ್ ಅವರೇ. ನನ್ನ ಕಡೆಯಿಂದ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಏಜಸ್ ಅವರೇ. ನಿಮಗೆ ಈಗ ಬ್ಲೂ ಕೊಡಬೇಕಾ ಏಜಸ್ ಅವರೇ? ಕೊಡುದಾ ಏಜಸ್ ಅವರೇ? ಸೂಪರ್ ಅಂತಿದ್ದಾರೆ. ಏನು ಕರಿ ಸೀಸ್ ಮೀನು ಶುಚಿರುಚಿ ಸೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಶುಚಿರುಚಿ ಅವರೇ, ವಿಧಾನ್ ಅವರಿಗೆ ರಿಟರ್ನ್ ಕೊಡಿ. ಏಜಸ್ ಅವರೇ, ನಿಮಗೆ ಬ್ಲೂ ಈಗ ಕೊಡುದಾ? ಓಕೆ ವಿಧಾನು ಅಂತಿದ್ದಾರೆ. ವಿಧಾನ್ ಅವರು ಏನು ಟಿಫನ್ ಸಿಸ್? ಇವತ್ತು ಟಿಫನ್ ದೋಸೆ ಮಾಡಿದ್ದೆ, ರಾಗಿ ದೋಸೆ. ಬಸ್ಲೇಕರಿ, ವಾವ್ ಸೂಪರ್. ಹರಿನಕ್ಕ, ನನ್ನ ಹತ್ರ ಒಂದು ಪ್ಲ್ಯಾನ್ ಉಂಟು. ನಾವು ಮಾಡಿದ್ರ ಆ ಥರ ವಾಚ್ ಅವರು ಕಂಪ್ಲೀಟ್ ಆಗುತ್ತೆ. ಚೂರು ಏಜಸ್ ಅಕ್ಕಗೆ ನಾನು ಕಾಲ್ ಮಾಡಿ ಹೇಳ್ತೀನಿ. ಓಕೆ ವೈಶು ಅವರೇ, ಖಂಡಿತ. ನನಗೂ ಕೂಡ ನಂಬರ್ ತಗೊಳ್ತೀನಿ ನಿಮ್ಮದಾಯ್ತಾ ವೈಶು ಅವ್ರದ್ದು. 7 ಲೈಕ್ ಡನ್ ಅಂತಿದ್ದಾರೆ ಇವರು ವಿಧಾನ್ ಅವರು. ಏಜಸ್ ಅವರು ಬೇಡ ಅಂತಿದ್ದಾರೆ. ಹೌದು ವೈಶು ಅಂತಿದ್ದಾರೆ. ಹೌದು ಅಕ್ಕ, ನಮಗೆ ಬ್ಲೂ ಬೇಡ ತೆಗೀರಿ ಅಂತಿದ್ದಾರೆ. ಓಕೆ ವೈಶು. ಓಕೆ ವೈಶು. ಹೌದು ವೈಶು ಅಂತಿದ್ದಾರೆ. ನನಗೆ ಏಜಸ್ ಅವರು ಇದು ಮಾಡಿ ಕೊಟ್ಟಿದ್ದು. ಯಾರಿಗೆ ಗಿಫ್ಟ್ ಬೇಕು ಅವರಿಗೆ ನಾನು ಬ್ಲೂ ಕೊಡ್ತೀನಿ ಮತ್ತೆ ತೆಗಿತೀನಿ ಆಯ್ತಾ. ವಿಧಾನ ಅವ್ರದ್ದು ಕೂಡ ಮತ್ತೆ ಕೊಡುವ ಬೇಕಾದರೆ ಒಂದಿನ ಬಿಟ್ಟು. ಸುಮ್ಮನೆ ಲೈವ್ ಬೇಡ, ಪ್ರಾಬ್ಲಮ್ ಆದರೆ ಚಾನಲ್ಗೆ ಕಷ್ಟ ಅಂತಿದ್ದಾರೆ. ಹೌದು ವೈಶು ಅಕ್ಕ, ಎಲ್ರಿಗೂ ಬ್ಲೂ ಕೊಡಬೇಡಿ. ಓಕೆ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು. BMHS ಅವರು ಬಂದರು. ಲೈಕ್ ಡನ್ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರಿಗಾದರೂ ಗಿಫ್ಟ್ ತಗೊಳ್ಳಿದ್ರೆ ಹೇಳಿ, ನಾನು ಬ್ಲೂ ಕೊಡ್ತೀನಿ. ಗಿಫ್ಟ್ ತಗೊಳ್ಳೋದಿದ್ರೆ ಗ್ಯಾರಂಟಿ ಬ್ಲೂ ಕೊಡ್ತೀನಿ ಎಲ್ರಿಗೂ. ವಯಸ್ಸು ಅವ್ರು ಸೂಪರ್ ನೈಸ್ ಲೈವ್ ಅಂತ ಹಾಕಿ ಎಲ್ರು ಅಂತಿದ್ದಾರೆ. ಹೌದು, ಸೂಪರ್ ನೈಸ್ ಲೈವ್ ಅಂತ ಹಾಕಿ ಪ್ಲೀಸ್ ಎಲ್ರು. ಸಿಸ್ಗೆ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಅಂತಿದ್ದಾರೆ ನಮ್ಮ ಶುಚಿರುಚಿ ಅವರು. ಹೌದು ತುಂಬ ರೂಲ್ಸ್ ಆಗ್ತಿದೆ. ಹೌದಂತೆ. ಏಜಸ್ ಅವರು ಇದೆ ಅಂತಿದ್ದಾರೆ. ನೈಸ್ ಅಂತಿದ್ದಾರೆ. ಯೂಸ್ಫುಲ್ ಲೈವ್ ಅಂತಿದ್ದಾರೆ. BMHS ಅವರೇ, ಕನೆಕ್ಟ್ ಆಗಿದ್ದೀರಾ ಎಲ್ರು? ರಜಿತಾ ಅವರು ಬಂದರು. ರಜಿತಾ, ಹಾಯ್ ರಜಿತಾ ಅವರೇ, ಸೂಪರ್ ಸಿಸ್ಟರ್ ಅಂತಿದ್ದಾರೆ. ರಜಿತಾ ಡನ್, ಶುಚಿ ಡನ್ ಅಂತಿದ್ದಾರೆ. ರಜಿತಾ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಸೂಪರ್ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ರಜಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ವೈಶು ಅವರು, ಹಲೋ ಅಕ್ಕ, ಈಗ ಏನು ನ್ಯೂ ಗೈಡ್ನೆಸ್? ಇವಾಗ ಏನು ನೀವು? ಹೌದಂತೆ, ಹೌದು.
ಓಕೆ ಸಿಸ್ ಅಂತಿದ್ದಾರೆ. BMHS ಅವರು ಬ್ಲೂ ಕೊಡಿ ವಿಧಾನ್ ಕನೆಕ್ಟ್ ಆಗಲಿಕ್ಕೆ. ಓಕೆ ಕೊಡ್ತೀನಿ. ಕೊಡಿ ಅವರಿಗೆ ಕನೆಕ್ಟ್ ಆಗಲಿಕ್ಕೆ ಇದ್ದರೆ ನಾನು ಖಂಡಿತ ಕೊಡ್ತೀನಿ ಬ್ಲೂ. ಯಾರಿಗೆಲ್ಲ ನನಗೆ ನನ್ನ ಇದರಲ್ಲಿ ಮೆಸೇಜ್ ಶೋ ಆಗ್ತಿಲ್ಲ, ಪ್ಲೀಸ್ ನನಗೆ ಒಂದು ಮೆಸೇಜ್ ಹಾಕಿ, ಕಮೆಂಟ್ ಹಾಕಿ, ನಾನು ಖಂಡಿತ ಕೊಡ್ತೀನಿ. ನೈಸ್ ಅಂತಿದ್ದಾರೆ. ಅದು ಕೊಟ್ಟೆ BMHS ಅವರಿಗೆ ಕೊಟ್ಟೆ. ನೈಸ್ ಅಂತಿದ್ದಾರೆ ವಿಧಾನ್ ಅವರು. ದುರ್ಗಾ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಅವರೇ. ನಿಮಗೆ ಯಾರಾದರೂ ಕನೆಕ್ಟ್ ಆಗಿಲ್ಲ ಅಂದರೆ ಹೇಳಿ, ಬ್ಲೂ ಕೊಡ್ತೀನಿ ನಿಮಗೆ. ಕೊಡಬೇಕಾ? ರಜಿತ್ ಅವರಿಗೆ ಕೊಡಬೇಕಾ? ರಜಿತ ನೀವು ಕನೆಕ್ಟ್ ಆಗಿಲ್ವಾ? ಕೊಡ್ತೀನಿ, ಕನೆಕ್ಟ್ ಆಗಿ ಒಬ್ರಿಗೊಬ್ರು. ಕನಕ ಸ್ಟೂಡೆಂಟ್ ಸೂಪರ್ ಸಪೋರ್ಟ್. ವಿಧಾನ್ ಅವರು ಸೂಪರ್ ಸಪೋರ್ಟ್. ಸುಮಂಗಲ್ಯ ದುರ್ಗಾವೇಶ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. BMHS ಅವರು ತುಂಬಾ ರೂಲ್ಸ್ ಆಗಿದಂತೆ. BMHS ಅವರೇ ಹೌದಂತೆ, ತುಂಬಾ ಆಗಿದಂತೆ. CG ಅವರು ಆಯ್ ಅಂತಿದ್ದಾರೆ. ನಾನು ಎಲ್ಲ ಬ್ಲೂ ತೆಗೆದು ಬಿಟ್ಟಿದ್ದೀನಿ. ವಿಧಾನ್ ಅವರು ಸೂಪರ್ ಅಂತಿದ್ದಾರೆ. CG ಆಯ್ CG ಈಗ ಬ್ಲೂ ಕೊಡ್ತೀನಿ CG, ಮತ್ತೆ ರಿಟರ್ನ್ ತಗೊಳ್ತೀನಿ ಆಯ್ತಾ. ಹಾಗೇನೆ ಮಾಡ್ತೀನಿ ಬೇಕಾದ್ರೆ ಡೈಲಿ. CG ಸೂಪರ್ ಅಂತಿದ್ದಾರೆ. ವಿಧಾನ್ ಅವರು ನೈಸ್ ಬಟ್ ಅಂತಿದ್ದಾರೆ. ಬ್ಲೂ ಕೊಡಿ ಅಂತಿದ್ದಾರೆ. ಕೊಡ್ತೀನಿ. ಓಕೆ ಈಗ ಕೊಡ್ತೀನಿ. ಕೊಡ್ಬಹುದಲ್ವಾ ವೈಶು? ಕೊಡ್ತೀನಿ, ಮತ್ತೆ ರಿಟರ್ನ್ ತಗೋತೀನಿ. ಕೈಸಾ ಸಬ್ಜಿ ಅಂತಿದ್ದಾರೆ ರಜಿತಾ. ವಿಧಾನ್ ಅವರು ಸೂಪರ್ ಅಂತಿದ್ದಾರೆ. ಸುಚಿರ್ಮಯಿ ಅಂತಿದ್ದಾರೆ. ಯಾಕೆ ಬ್ಲೂ ತೆಗ್ದಿದ್ದೀರಾ ನಂದು ಸಿಸ್ಟರ್? ನನಗೆ ಬ್ಲೂ ಬೇಡ, ರೆಡ್ ಕೊಡಿ. ಇಲ್ಲ CG ಅವರೇ, ಎಲ್ಲದು ಒಂದು ತಿಂಗಳಿಗೆ 2 ಸಲ ಆದರೂ ಬ್ಲೂ ರಿಮೂವ್ ಮಾಡಬೇಕಂತೆ ಎಲ್ಲರದು. ಇಲ್ಲಾಂದರೆ ನಮಗೆ ಲೈವಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತೆ. ಅದಕ್ಕೆ ಎಲ್ಲ ತೆಗೆದು ಬಿಟ್ಟಿದ್ದೀನಿ ನಾನು. ಒಮ್ಮೆ ಇದ್ದದ್ದು ಕೊಡಬಾರ್ದಂತೆ. ಒಮ್ಮೆ ಎಲ್ಲ ತೆಗೆದು ಮತ್ತೆ ಬೇಕಾದರೆ ಕೊಡ್ಬೋದು. ಅದಕ್ಕೆ ದುರ್ಗಾ ಅವರು ಸೂಪರ್ ಸಪೋರ್ಟ್. ರುಚಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಅಂತಿದ್ದಾರೆ. ವಿಧಾನ್ ಅವರು ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಅಂತಿದ್ದಾರೆ. ದುರ್ಗಾ ಥ್ಯಾಂಕ್ ಯು ಸೋ ಮಚ್. CG ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ವಿಧಾನ್ ಅವರೇ. ಥ್ಯಾಂಕ್ ಯು ಸುಚಿ ಅವರೇ. ಥ್ಯಾಂಕ್ ಯು ದುರ್ಗಾ ಅವರೇ. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು CG ಅವರು. ಶರಳಾ ಅವರು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಾಯಿನ್ ವೈಶು ಅಕ್ಕ ಬ್ಲೂ ಬೇಕಾ? ಕೊಡ್ತೀನಿ ಆಯ್ತಾ. ಕೊಟ್ಟೆ. CG ಅವರು ಯಾಕೆ ಬ್ಲೂ ತೆಗೆದಿದ್ದು? ತುಂಬ ರೂಲ್ಸ್ ಆಗಿದೆ ಅಂತೆ CG ಅವರೇ. ಈಗ ಅದು ತಿಂಗಳಿಗೆ 2 ಸರಿ ಆದರೂ ನಾವು ಬ್ಲೂ ತೆಗಿಲೇಬೇಕಂತೆ. ಅದಕ್ಕೆ ತೆಗ್ದಿದ್ದೀನಿ. ತುಂಬ ಜನರಿಗೆ ನಂದು ಮೆಸೇಜ್ ಶೋ ಆಗ್ತಿಲ್ಲ ಅಂತ ನಂಗೆ ಗೊತ್ತುಂಟು. ಪ್ಲೀಸ್ ಮೆಸೇಜ್ ಯಾರಿಗೆ ಶೋ ಆಗ್ತಿಲ್ಲ ಪ್ಲೀಸ್ ಹೋಗಿ ಕಮೆಂಟ್ ಹಾಕಿ, ನಾನು ಖಂಡಿತ ಅಲ್ಲಿಂದ ಕೊಡ್ತೀನಿ ಬ್ಲೂ. ದುರ್ಗಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸುಚಿ ಅವರು ಸೂಪರ್. ವೈಶು ಕೊಡಿ ಅಕ್ಕ, ಲೈವ್ ಎಂಡ್ ಮೇಲೆ ರಿಮೂವ್ ಮಾಡಿ. ಓಕೆ ಕೊಟ್ಟೆ. ಲಚ್ಚಮ್ಮ ಹಾಯ್ ಅರಿನಾ, ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಓಕೆ ಲಚ್ಚಮ್ಮ, ಬಂದಿರಾ? ಕನೆಕ್ಟ್ ಆಗಿ. ಯಾರಿಗೆಲ್ಲಾದರೂ ಕನೆಕ್ಟ್ ಆಗ್ಲಿಕ್ಕಿದ್ರೆ ಕನೆಕ್ಟ್ ಆಗಿ ಲಚ್ಚಮ್ಮ. ಲೈವ್ ಎಂಡ್ ಆದಮೇಲೆ ಬ್ಲೂ ತೆಗಿದ್ದೀನಿ. ಓಕೆ ನಾನು ಹಾಗೆ ಮಾಡ್ತೀನಿ. ಓಕೆ CG ಹಾಗೆ ಮಾಡಿ. ಪ್ರಾಬ್ಲಮ್ ಯಾಕೆ ತಂದ್ಕೊಳ್ಳೋದು? ಮತ್ತೆ ಚಾನಲ್ ಡಿಲೀಟ್ ಆದರೆ ಅದೊಂದು ಪ್ರಾಬ್ಲಮ್ ಅಲ್ವಾ? ವಿಧಾನ ಅವ್ರು ನೈಸ್ ಸುಚಿರೋ ನೈಸ್ ಅಂತಿದ್ದಾರೆ. ಓಕೆ ಅಕ್ಕೋ ಬ್ಲೂ ಕೊಡಿ. ಕೊಟ್ಟೆ ವೈಶು ಕೊಟ್ಟೆ ನೋಡಿ, ಕೊಟ್ಟಿದ್ದೀನಿ. ಥ್ಯಾಂಕ್ ಯು CG. ಹೌದು, ಪ್ರಾಬ್ಲಮ್ ಆಗುತ್ತೆ ಅಂತ ನೆಟ್ಟಿಲ್ಲ. ಬ್ಲೂ ಕೊಟ್ಟು ನೈಟ್ ತೆಗಿಬೇಕಂತೆ. ಹೌದು ವೈಶು ಕನೆಕ್ಟ್ ಆಗಿದ್ದೀನಿ ಅಂತಿದ್ದಾರೆ ನೋಡಿ. ಕನೆಕ್ಟ್ ಆಗಿ ನಾನು ಕೊಟ್ಟೆ ನಿಮಗೆ. CG ಅಂತಿದ್ದಾರೆ. ವಿಧಾನ್ ಅವರು ನೈಸ್ ಅಂತಿದ್ದಾರೆ. AJS ಅವರು 10ಕ್ಕಿಂತ ಜಾಸ್ತಿ ಬ್ಲೂ ಬೇಡ ಅಂತಿದ್ದಾರೆ. ಹೌದಾ? CG ಅವರು ಅಂತಿದ್ದಾರೆ. ವಿಧಾನ್ ಅವರು ನೈಸ್ ಅಂತಿದ್ದಾರೆ. ವೆರಿ ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೆ ತೆಗಿತೀನಿ. AJS ಸಿಸ್ಟರ್ ಆಯ್ತಾ ಅಂತಿದ್ದಾರೆ ನೋಡಿ. ವಿಧಾನ್ ಅವರು ಸೂಪರ್ ಅಂತಿದ್ದಾರೆ. ಲಚ್ಚಮ್ಮ ಅವರು ಬ್ಲೂ ಕೊಡಿ ಅಂತಿದ್ದಾರೆ. ಕೊಟ್ಟೆ ಲಚ್ಚಮ್ಮ. ಕಿಚನ್ ಕ್ವೀನ್ ಗೀತಾ ಅವರು ಬಂದರು. ಸಿಸ್ಟರ್ ವೆಲ್ಕಮ್ ನಿಮಗೆ. ಕಿಚನ್ ಕ್ವೀನ್ ಗೀತಾ ಅವರೇ ವೆಲ್ಕಮ್. ನಿಮಗೆ ಬ್ಲೂ ಬೇಕಾದರೆ ಕೊಡ್ತೀನಿ. BMHS ಅವರು ವಿಧಾನ್ ಅವರು ಗಿಫ್ಟ್ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ವಿಧಾನ್ ಅವರೇ BMHS ಅವರಿಗೆ ರಿಟರ್ನ್ ಕೊಡಿ. ಕಿಚನ್ ಕ್ವೀನ್ ಅವರು ಲೈಕ್ ಡನ್ ಅಂತಿದ್ದಾರೆ. ಯಾರು ಬೇಜಾರು ಮಾಡ್ಕೋಬೇಡಿ. ಹೋಗುವಾಗ ಎಲ್ಲರದ್ದು ರಿಮೂವ್ ಮಾಡ್ತೀನಿ ನಾನು. ಮತ್ತೆ ಬನ್ನಿ ನಾಳೆ, ನಾನು ಖಂಡಿತ ಕೊಡ್ತೀನಿ. ಅಕ್ಕ ಹೇಳಿ ಎಲ್ರಿಗೂ ಲೈವ್ ಇಂದ ಹೋಗುವಾಗ ಅವರ ಏಲಕ್ಕೆ ಬ್ಲೂ ರಿಮೂವ್ ಮಾಡಿ ಅಂತ ಹೇಳಕ್ಕೆ ನೋಡಿ. ಎಲ್ಲರೂ ಲೈವ್ ಇಂದ ಹೋಗುವಾಗ ನಂದು ಬ್ಲೂ ರಿಮೂವ್ ಮಾಡಿ ಅಂತ ಹೇಳಿ ನಾನು ರಿಮೂವ್ ಮಾಡ್ತೀನಿ ಆಯ್ತಾ. ಪ್ಲೀಸ್ ಹಾಗೆ ಅಂದು ಹೋಗಿ. ನಾಳೆ ಬರ್ತೀರಲ್ವ, ಮತ್ತೆ ವಾಪಸ್ ರಿಟರ್ನ್ ಕೊಡ್ತೀನಿ ನಿಮಗೆ. ಪ್ಲೀಸ್ ಹೋಗುವಾಗ ಎಲ್ಲರೂ ಮೆಸೇಜ್ ಮಾಡಿ ಹೋಗಿ ರಿಮೂವ್ ಮಾಡಿ ಅಂತ. ಓಕೆನಾ? ಲಚ್ಚಮ್ಮ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ದುರ್ಗವೇಶ್ ಅವರು. CG ಅವರು ಹೌದು ಸಿಸ್ಟರ್, ಎಲ್ಲ ತೆಗೆದು ಲೈವಲ್ಲಿ ಮಾತ್ರ ಕೊಡ್ಬೇಕಂತೆ, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತಾರೆ. ಹೌದು, ಅದಕ್ಕೆ ಎಲ್ಲ ತೆಗೆದುಬಿಟ್ಟೆ ನಾನು.
ನಾನು ಕ್ರೋಮದಲ್ಲಿ ಹೋಗಿ ತೆಗ್ದೆ. ನನ್ನ ತಂಗಿ ಹೇಳಿಕೊಟ್ಲು, ಏಜಸ್ ಹೇಳಿಕೊಟ್ಟಿದ್ದು. ತುಂಬ ಥ್ಯಾಂಕ್ಸ್ ಏಜಸ್ ಅವರೇ, ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ವೈಶು ನಿನಗೂ ಕೂಡ ತುಂಬ ಥ್ಯಾಂಕ್ಸ್ ಆಯಿತಾ. ಸಿಜಿ ಸಂಜಾ ಸರಳ ಹಾಯ್ ಅಂತಿದ್ದಾರೆ. ಲಚ್ಚಮ್ಮ ಅವರು, ವಿಧಾನ್ ಅವರು ಸಿಜಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಬ್ಲೂ ಕೊಡಿ ಅಂತಿದೆ. ಸಿಸ್ಟರ್ ಕೆಲಸ ಮಾಡ್ತಾ ಮಾಡ್ತಾ ಸಪೋರ್ಟ್ ಮಾಡ್ತಾ ಇದ್ದೀನಿ. ಓಕೆ ಸಿಜಿ, ಓಕೆ. ಕಿಚನ್ ಕ್ವೀನ್ ಬ್ಲೂ ಕೊಡಿ, ಕೊಟ್ಟೆ ಆಯಿತಾ. ಮತ್ತೆ ಹೋಗುವಾಗ ಹೇಳಿ ಆಯಿತಾ ನನಗೆ, ನಾನು ರಿಟರ್ನ್ ತೆಗಿತೀನಿ. ದುರ್ಗಾ ರಂಗೋಲಿ ಚಾನಲ್ ಹಾಯ್ ಅಕ್ಕ, ಗುಡ್ ಆಫ್ಟರ್ನೂನ್. ಬ್ಲೂ ದೇತಿ ಕೊಡ್ತೀನಿ ಈಗ. ಮತ್ತೆ ಹೋಗುವಾಗ ಹೇಳಿ ನನಗೆ, ನಾನು ಹೋಗ್ತಾ ಇದ್ದೀನಿ ಅಂತ. ಬ್ಲೂ ರಿಟರ್ನ್ ತೆಗಿತೀನಿ ಆಗ. ದುರ್ಗಾ ಅವರು ಬ್ಲೂ ಅಂತಿದ್ದಾರೆ, ನೈಸ್ ಅಂತೆ. BMHS ಅವರು ನೈಸ್ ಲೈವ್ ಅಂತಿದೆ. ವಿಧಾನ್ ಅವರು BMHS ರಿಟರ್ನ್ ಡನ್ ಅಂತಿದ್ದಾರೆ. ದುರ್ಗಾ ಅವರು ಪ್ಲೀಸ್ ಅಂತಿದೆ. ಕೊಟ್ಟೆ ದುರ್ಗಾ ಅವರೇ. ವಿಧಾನ್ ಕನ್ನಡ ಅವರೇ ಖಂಡಿತ ವಾಪಸ್ ಕೊಡ್ತೀನಿ, ಕಮೆಂಟ್ ಹಾಕಿ ಅಂತಿದ್ದಾರೆ. ಲಚ್ಚಮ್ಮ ಹಾಯ್, ಕನೆಕ್ಟ್ ಆಗಿ ವಾಪಸ್ ನೋಡಿ, ನಾನು ನಿಮಗೆ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಆಯಿತು CG ಸಿಸ್ ಅಂತಿದ್ದಾರೆ. ದುರ್ಗಮ್ಮ ಅವರು ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಐಡಲ್ ಇದ್ದಾರೆ, ಯಾರೆಲ್ಲ ಐಡಲ್ ಇದ್ದೀರಾ, ನಿಮಗೆ ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ನನ್ನ ಇದರಲ್ಲಿ ಹೋಗಿ ಕಮೆಂಟ್ ಹಾಕಿ, ಖಂಡಿತ ನಿಮಗೆ ಅಲ್ಲಿಂದ ಬ್ಲೂ ಕೊಡ್ತೀನಿ. ನಾನು ಅಲ್ಲಿಂದ ಬ್ಲೂ ಕೊಟ್ಟು ನಿಮಗೆ ಬರಲಿಕ್ಕಾಗುತ್ತೆ. ಕಮೆಂಟ್ ಹಾಕಿ, ನನ್ನ ಇವತ್ತಿನ ವಿಡಿಯೋಗೆ ಕಮೆಂಟ್ ಹಾಕಿ, ಖಂಡಿತ ಬ್ಲೂ ಕೊಡ್ತೀನಿ. ಲೈಕ್ ಅಂತಿದ್ದಾರೆ. CG ಸಿಸ್ ರಿಟರ್ನ್ ಕೊಡಿ ಅಂತಿದ್ದಾರೆ ವಿಧಾನ್ ಅವರು. ದಯವಿಟ್ಟು ಎಲ್ಲರೂ ಲೈಕ್ ಕಮೆಂಟ್ ಮಾಡಿ ಕೊಟ್ಟು ಬನ್ನಿ, ಎಲ್ರಿಗೂ ರಿಟರ್ನ್ ಕೊಡ್ತೀನಿ. ಮೀನಾರಾಜ್ ಅವರು ಬಂದರು. ಹಾಯ್ ಆಲ್, ಹಾಯ್ ಮೀನಾರಾಜ್ ಅವರೇ. ಪ್ಲೀಸ್ ಲೈಕ್ ಕೊಡಿ, ಗಿವ್ ಮಿ ಲೈಕ್ ಮೀನಾರಾಜ್. ಕಿಚನ್ ಕ್ವೀನ್ ಗೀತಾ ಸಿಸ್ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಕಿಚನ್ ಕ್ವೀನ್ ಗೀತಾ ಸಿಸ್ ಪ್ಲೀಸ್ ರಿಟರ್ನ್ ಮಾಡಿ ಗಿಫ್ಟ್ ಅಂಡಿ ಅಂತಿದ್ದಾರೆ ಮೀನಾರಾಜ್ ಅವರು. ದುರ್ಗಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. CG ಅವ್ರ ಸಿಸ್ಟರ್ ಏನು ಊಟ, ಮೀನು ಊಟ ಇವತ್ತು. ಕುಮಾರ್ ಹೊಂಗಿರಣ ಅವರು ಬಂದರು. ವೈಶು ಇವರಿಗೆಲ್ಲ ಕೊಡ್ತೀನಿ ಆಯಿತಾ, ಇವರಿಗೆ ಪಾಪ ಕನೆಕ್ಟ್ ಆಗಲಿ. ಮತ್ತೆ ಎಲ್ಲರೂ ಹೋಗುವಾಗ ನನಗೆ ಬ್ಲೂ ತೆಗೀರಿ, ನಾನು ಹೋಗ್ತಾ ಇದ್ದೀನಿ ಅಂತ ಅಂದು ಹೋಗಿ ಪ್ಲೀಸ್. ನಿಮಗೆ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ, ಹಾಗೆ ಅಂದು ಹೋಗಿ, ನಾನು ಬ್ಲೂ ತೆಗಿತೀನಿ ಆಗ. ಪ್ಲೀಸ್ ಎಲ್ರಿಗೂ ಎಲ್ಲ ಒಂದು ರಿಕ್ವೆಸ್ಟ್, ನೀವು ಹೆಲ್ಪ್ ಮಾಡಿ ನನಗೆ. ಖಂಡಿತವಾಗ್ಲೂ ನಾನು ಬ್ಲೂ ತೆಗೆದು ಮತ್ತೆ ತೆಗಿತೀನಿ. ಕುಮಾರ್ ಹೊಂಗಿರಣ ಬ್ಲೂ ಕೊಟ್ಟಿದ್ದೀನಿ ನೋಡಿ. ಮೇಘನರಾಜ್ ಕೊಟ್ಟಿದ್ದೀನಿ. ದುರ್ಗಾ ಅವರಿಗೆ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈಕ್ ದುರ್ಗಾ ಅವರಿಗೂ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ದುರ್ಗಾ ಅವ್ರು. ಥ್ಯಾಂಕ್ ಯು. ಬ್ಲೂ ಪ್ಲೀಸ್ ಅಂತಿದ್ದಾರೆ. ಕೊಟ್ಟೆ ದುರ್ಗಾ ಅವರೇ, ಕೊಟ್ಟೆ. ಯಾರು ಗಿಫ್ಟ್ ಬೇಕಾದರೆ ನನ್ನ ವಿಡಿಯೋಗೆ ಹೋಗಿ ಕಮೆಂಟ್ ಹಾಕಿ ಅಂತಿದ್ದಾರೆ. ವಿಧಾನ್ ಅವರು ಸೂಪರ್ ಸಪೋರ್ಟಲ್ಲಿ. ತೇಜಸ್ ಅವರು ನನಗೆ ಬ್ಲೂ ಬೇಡ, ನನಗೆ ಕನೆಕ್ಟ್ ಆಗುವವರು ಕಮೆಂಟ್ ಹಾಕಿ 100% ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್. ನಮಗೂ ಹೇಳಿ ಅಂತಿದ್ದಾರೆ. ನೋಡಿ ಬ್ಲೂ ಅಂತ ಗೊತ್ತಾ, ಬ್ಲೂ ಕೊಟ್ಟರೆ ತುಂಬ ಪ್ರಾಬ್ಲಮ್ ಉಂಟಂತೆ, ಎಲ್ಲರೂ ರಿಮೂವ್ ಮಾಡ್ತಿದ್ದಾರೆ. ನಾನು ಅದಕ್ಕೆ ರಿಮೂವ್ ಮಾಡಿದ್ದೀನಿ. ನೀವು ಹೋಗುವಾಗ ಹೇಳಿ, ನಾನು ಮತ್ತೆ ರಿಮೂವ್ ಮಾಡ್ತೀನಿ. ನಾಳೆ ಬಂದಾಗ ಮತ್ತೆ ಕೊಡ್ತೀನಿ. ಹಾಯ್ ಮೀನಾರಾಜ್ ಅಂತಿದ್ದಾರೆ. ನಮಸ್ತೆ ಅಂತಿದ್ದಾರೆ ಲಚ್ಚಮ್ಮ ಅವರು. ಕಿಚನ್ ಕ್ವೀನ್ ಗೀತಾ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ವೈಶು ಅವರು. ವಿಧಾನ್ ಅವರು ಸೂಪರ್ ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು. ಏಜಸ್ ಅವರು ನೈಸ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು. ವಿಧಾನ್ ಅವರು ಗುಡ್ ಅಂತಿದ್ದಾರೆ. ಕ್ರೋಮೋದಲ್ಲಿ ಹೋಗಿ ಬ್ಲೂ ತೆಗೆಯುವುದು, ಹೌದು ಅದರಲ್ಲೇ ತೆಗ್ದೆ, ಅಲ್ಲಿ ಹೋಗಿ ತೆಗ್ದಿದ್ದು ನಾನು. ನನಗೂ ಗೊತ್ತಿರಲಿಲ್ಲ. ನನ್ನ ತಂಗಿ ಹೇಳಿಕೊಟ್ಟಿದ್ದು, ಏಜಸ್ ಅವರು ಹೇಳಿಕೊಟ್ಟಿದ್ದು ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅವಳೊಂದು ಸ್ವಲ್ಪ ಬೈದು ಆದರೂ ನನಗೆ ಹೇಳಿಕೊಟ್ಲು, ಬಂತು. ತುಂಬ ಉಪಯೋಗ ಆಯಿತು ಅವರಿಂದ ನನಗೆ, ತುಂಬ ಅಂದರೆ ತುಂಬ ಉಪಯೋಗ, ತುಂಬ ಇದಾಯಿತು. ಥ್ಯಾಂಕ್ ಯು ಸೋ ಮಚ್ ಏಜಸ್ ಅವರಿಗೆ. ಇನ್ನೊಂದು ಸಾರಿ ಥ್ಯಾಂಕ್ಸ್ ಅಂತಿದ್ದೀನಿ ನಿಮಗೆ. ಕಿಚನ್ ಅವ್ರಿಗೆ ನನಗೆ ಏನಂತ ಗೊತ್ತಿಲ್ಲ, ಅವರೇ ಹೇಳಿಕೊಟ್ಟಿದ್ದು ನನಗೆ, ಈಗ ಮಾಡಂತ. ಕಿಚನ್ ಕ್ವೀನ್ ಗೀತಾ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಮೀನಾರಾಜ್ ಅವರು ಎಲ್ಲರೂ ಗಿಫ್ಟ್ ಮಾಡಲ್ಲ ಅಂತಿದ್ದಾರೆ. ನೋಡಿ ಮೀನಾರಾಜ್ ಅವರೇ, ನಿಮಗೆ ಕೊಟ್ಟಿದ್ದೀನಿ ಬ್ಲೂ ನೋಡಿ, ಆಲ್ರೆಡಿ ಗಿಫ್ಟ್ ಡನ್ ಲಚ್ಚಮ್ಮಗಾರು ಅಂತಿದ್ದಾರೆ. ಕಿಚನ್ ಕ್ವೀನ್ ಇದ್ದೀರಾ? ಕಿಚನ್ ಕ್ವೀನ್ ಗೀತಾ ಸಿಸ್ ಇದ್ದೀರಾ? ಪ್ಲೀಸ್ ವೈಶು ಅವರಿಗೆ ರಿಟರ್ನ್ ಕೊಡಿ. ದುರ್ಗಾ ಅವರು ಆಲ್ರೆಡಿ ಗಿಫ್ಟ್ ಡನ್ ಲಚ್ಚಮ್ಮಗಾರು ಅಂತಿದ್ದಾರೆ. ಈಗ ಏನಾಗಿದೆ ಅಂದರೆ, ಬ್ಲೂ ಕೊಟ್ಟು ರಿಟರ್ನ್ ತೆಗೆಯುವಾಗೆ ಗಿಫ್ಟ್ ಕೊಟ್ಟು ಆಮೇಲೆ ರಿಟರ್ನ್ ತೆಗಿತಾರೆ, ಏನು ಮಾಡಲಿ ಅಂತಿದ್ದಾರೆ. ಹೌದು, ದುರ್ಗಾ ರಂಗೋಲಿ ಸಿಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ದುರ್ಗಾ ರಂಗೋಲಿ ಪ್ಲೀಸ್ ರಿಟರ್ನ್ ವಿಧಾನ್. ಕಿಚನ್ ಕ್ವೀನ್ ಗೀತಾ ಪ್ಲೀಸ್ ರಿಟರ್ನ್. ಅವರು ಎಲ್ಲಿ ಹೋದ್ರೇನಪ್ಪ ದೇವ. ನೈಸ್ ಲೈವ್ ಅಂತ ಒಂದೇ ಮೆಸೇಜ್ ಆಗಿದ್ದು, ಅವರಿಗೆ ತುಂಬ ಸಪೋರ್ಟ್ ಮಾಡಿ ಬರ್ತಿದ್ದೀನಿ ನಾನು. ದುರ್ಗಾ ರಂಗೋಲಿ ಸಿಸ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ದುರ್ಗಾ ರಂಗೋಲಿ ಪ್ಲೀಸ್ ರಿಟರ್ನ್ ಕೊಡಿ, ಲಾಸ್ಟ್ ತೆಗೀರಿ ಅಕ್ಕ, ನೋ ಪ್ರಾಬ್ಲಮ್ ಅಂತೆ. ಓಕೆ. ನಾನು ಯಾರಾದರೂ ಬ್ಲೂ ತೆಗೆದ್ರೆ
ಎಲ್ರದ್ದು ಬ್ಲೂ ತೆಗ್ದೆ ವೈಶು ಅಂತಿದ್ದಾರೆ. ವೈಶು ಅವರು ಹೌದು ಅಕ್ಕ ನಾನು ತೆಗ್ದಿದ್ದೀನಿ, ಲೈವ್ ಮಾಡಲ್ಲ ನಾನು ಅಂತಿದ್ದಾರೆ. ದುರ್ಗಾ ಅವರು ಸರಳಾ ಗುರು ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಸರಳಾ ಪ್ಲೀಸ್ ರಿಟರ್ನ್. ದುರ್ಗಾ ರಂಗೋಲಿ ಪ್ಲೀಸ್ ರಿಟರ್ನ್. ವಿಧಾನು 639 ಗಿಫ್ಟ್ ಡನ್. ಮೀನಾರಾಜ್ ಪ್ಲೀಸ್ ರಿಟರ್ನ್. ಲಚ್ಚಮ್ಮ ವಿಧಾನ್. ದುರ್ಗಾ ಸಿಸ್ ರಿಟರ್ನ್ ಪ್ಲೀಸ್. ಕಿಚನ್ ಕ್ವೀನ್ ಪ್ಲೀಸ್ ಇದ್ದೀರಾ, ಪ್ಲೀಸ್ ರಿಟರ್ನ್ ಮಾಡಿ. ಲೈಕ್ ಕೊಡೋದವ್ರು ಲೈಕ್ ಅನ್ಕೊಡಿ. ದುರ್ಗಾ ಗಿಫ್ಟ್ ರಿಟರ್ನ್ ಮಾಡಿ. CG ಅವರು ದುರ್ಗಾ ಓಕೆ. ದುರ್ಗಾ ರಂಗೋಲಿ ಅಂತಿದ್ದಾರೆ. ವಿಧಾನ ಅವರು ಓಕೆ. HS ಅವ್ರು ಥ್ಯಾಂಕ್ಸ್ ಬೇಡ ಅಂತಿದ್ದಾರೆ. ಓ WH ಇದು ಯಾರು WH ರಂಗೋಲಿ? ಯಾರು ಲಚ್ಚಮ್ಮ ಇದು WH ರಂಗೋಲಿ? VH ರಂಗೋಲಿ ಎಲ್ಲಿದ್ದಾರೆ? VMHS VH ರಂಗೋಲಿ ಇದ್ದಾರಾ? ಇದು WH ರಂಗೋಲಿ ಯಾರು? ಹೌದು ತುಂಬ ಥ್ಯಾಂಕ್ಸ್ ಅವರಿಗೆ. HS ಅಕ್ಕೋ ತುಂಬ ಥ್ಯಾಂಕ್ಸ್ ಅಂತಿದ್ದಾರೆ. ರಜಿತಾ ಅವರು ಮೇಘನರಾಜ್ ಅಂತಾರೆ. ವಿಧಾನ ಅವರೇ ಕೊಟ್ಟಿದ್ದೀನಿ ಚೆಕ್ ಮಾಡಿ ಅಂತಿದ್ದಾರೆ. ರಜಿತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ದುರ್ಗಾ ರಂಗೋಲಿ ಗಿಫ್ಟ್ ಡನ್ ಅಂತಿದ್ದಾರೆ. ರಿಟರ್ನ್ ಮಾಡಿ ದುರ್ಗಾ ಅಂತಿದ್ದಾರೆ. ದುರ್ಗಾ ಲಚ್ಚಮ್ಮ ಅವರಿಗೆ ರಿಟರ್ನ್ ಕೊಡಿ. ನಾನು ಮಾಡುದು ಕೊಟ್ಟು ನಿಮಗೆ ರಿಟರ್ನ್ ಮಾಡಿದ್ದು ಹೇಗೆ ಹೇಳ್ದೆ ಸಿಸ್? ಹೌದು ಅವ್ರು ಮೊದಲು ಕೊಟ್ಟರು ವಿಧಾನ ಅವರು. ಲಚ್ಚಮ್ಮ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಲಚ್ಚಮ್ಮ ಪ್ಲೀಸ್ ರಿಟರ್ನ್. CG ರಜಿತಾ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ರಜಿತಾ ಪ್ಲೀಸ್ ರಿಟರ್ನ್. ವೈಶು ಪ್ಲೀಸ್ ರಿಟರ್ನ್. ರಜಿತಾ ಅವರೇ. ವಿಧಾನ್ ಅವರು ಸೂಪರ್. CG ಅವರು ಸರಳಾ ಗಿಫ್ಟ್ ರಿಟರ್ನ್ ಮಾಡಿ. ಲಚ್ಚಮ್ಮ ಸರಳಾ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಲಚ್ಚಮ್ಮ. ವಿಧಾನ ಅವರು ಸೂಪರ್ ಅಂತಿದ್ದಾರೆ. ವೈಶು ರಜಿತಾ ರಿಟರ್ನ್ ಗಿಫ್ಟ್ ಪ್ಲೀಸ್. ರಜಿತಾ ರಿಟರ್ನ್ ಗಿಫ್ಟ್ ಪ್ಲೀಸ್. ವೈಶು ಪೂರಾ ದಿನ ಕಾ ರಿಟರ್ನ್ ಗಿಫ್ಟ್ ಕರ್ ದಿಯಾ. ಎಲ್ರಿಗೂ ಕರ್ ದಿಯಾ. ರಜಿತಾ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. BMHS ರಜಿತಾ ಪ್ಲೀಸ್ ರಿಟರ್ನ್. BMHS ದುರ್ಗಾ ರಂಗೋಲಿ ಚಾನಲ್ ಡನ್. BMHS ನೈಸ್ ಲೈವ್ ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಸಿಸ್ಟರ್ ಅಲ್ಲಿ ಆಲ್ರೆಡಿ ಗಿಫ್ಟ್ ಡನ್ ಪ್ಲೀಸ್ ಚೆಕ್ ಅಂತಿದ್ದಾರೆ. ಯಶುಶಾನ್ ಎಸ್ ಅಂತಿದ್ದಾರೆ. ವೈಶು ಅವರು ರಜಿತಾ ಗಿಫ್ಟ್ ರಿಟರ್ನ್ ಕರ್ದು. ರಜಿತಾ ಪೂರಾ ಸಬ್ ಬಡಿಯಾ ಸಿಸ್ಟರ್. ಎಲ್ರಿಗೂ ಕೊಟ್ರಂತೆ ನೋಡಿ ವೈಶು ಚೆಕ್ ಮಾಡಿ ಒಮ್ಮೆ. ಲಚ್ಚಮ್ಮ ಡನ್ ಅಂತಿದ್ದಾರೆ. ದುರ್ಗಾ ರಂಗೋಲಿ ಡನ್ ಅಂತೆ ನೋಡಿ. ನೈಸ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು. ರಜಿತಾ ಸಿಸ್ ರಿಟರ್ನ್ ಡನ್ ಅಂತೆ. ಕಿಚನ್ ಕ್ವೀನ್ ಗಿಫ್ಟ್ ರಿಟರ್ನ್ ಮಾಡಿ. ಕಿಚನ್ ಕ್ವೀನ್ ಇದ್ದೀರಾ? ಯಶು ಸನ್ ಬ್ಲಾಗ್ ಸೂಪರ್ ಸಪೋರ್ಟ್. ರಜಿತಾ ದೀದಿ ಗಿಫ್ಟ್ ರಿಟರ್ನ್ ಕರೋ. ರಜಿತಾ ದೀದಿ ಪ್ಲೀಸ್ ರಿಟರ್ನ್ ಕರೋ. ರಜಿತಾ ಆಯ್ ಸಿಸ್ಟರ್ ಅಂತೆ. ಆಯ್ ಸಿಸ್ಟರ್ ವೆನಿ ಸಿಸ್ಟರ್ ಆಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ ಆಯ್ತಾ. ರಾಧಾ ಅವರು ಬಂದರು. ಎಲ್ಲರದು ಬ್ಲೂ ತೆಗ್ದೆ ಹೋಗಿದೆ. ಹೌದು ಕೊಡ್ತೀನಿ ಮತ್ತೆ ತೆಗಿತೀನಿ. ಹೋಗುವಾಗ ಅನ್ನಿ ನಾನು ಹೋಗ್ತೀನಿ ಬ್ಲೂ ತೆಗೀರಿ ಅಂತ ತೆಗಿತೀನಿ ಆಯ್ತಾ. ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ಈಗ, ಅದಕ್ಕೆ ಇದ್ದಿದ್ದೆ. ಕನ್ನಡ ತೀ ಅಂತಿದ್ದಾರೆ. ರಾಧಾ ಅವರು ಬಂದರು. ಆಯ್ ರಾಧಾ ಅವರೇ ವೆಲ್ಕಮ್. ನಿಮಗೂ ಕೂಡ ಬ್ಲೂ ಕೊಡ್ತೀನಿ. ಹೋಗುವಾಗ ಎಲ್ಲರೂ ಅನ್ನಿ ನಾನು ತೆಗ್ತೀನಿ ಪ್ಲೀಸ್. ಒಂದು ನಿಮ್ಮ ಹತ್ರ ಸಹಾಯ. ಪೂರಾ ರಂಜು ವೈಶು ನಿಮಗೆ ಕೊಟ್ರಂತೆ ನೋಡಿ. ರಂಜು ಇವರು ಯಾರು ನಮ್ಮ ಯಾರು ರಜಿತಾ ಅವರು ಕೊಟ್ರಂತೆ. ಅವೇನಿ ಅವರು ಊಟ ಆಯ್ತಾ? ಊಟ ಆಯಿತು. ಇಲ್ಲ ಸಿಸು ತಿಂಡಿ ಆಗಿದೆ. ಪೂರಾ ಸಪ್ನಾ ದೇ ಸಿಸ್ಟರ್ ಎಲ್ರಿಗೂ ಕೊಟ್ರಂತೆ ನೋಡಿ. ರಾಧೇಶ್ ಲೈಫ್ ಸ್ಟೈಲ್. ರಜಿತಾ ಸಿಸ್ ಪ್ಲೀಸ್ ಕನೆಕ್ಟ್ ಅಂತಿದ್ದಾರೆ. HS ಅವರು ರಜಿತಾ ಸಿಸ್ ರಿಟರ್ನ್ ಡನ್. ಥ್ಯಾಂಕ್ ಯು ಫಾರ್ ವಿಸಿಟ್ ಮೈ ಚಾನಲ್ ಅಂತಿದ್ದಾರೆ. ಸರಳಾ ಗಾರು ಗಿಫ್ಟ್ ಡನ್ ಅಂತೆ. ರಜಿತಾ ಅವೇನಿ ಆಯ್ ಓದಿಗಾಗಿ ಅಂತಿದ್ದಾರೆ. ರಜಿತಾ ಸಿಸ್ಟರ್ ನನಗೆ ಗಿಫ್ಟ್ ಕೊಡಿ ಅಂತಿದ್ದಾರೆ ಅವೇನಿ ಅವರು. ವೈಶು ಅವರು ರಜಿತಾ ದೀದಿ ರಿಟರ್ನ್ ಕರೆದು ಅಂತಿದ್ದಾರೆ. ರಜಿತಾ ಇದೇನು ಅಂತಿದ್ದಾರೆ. ಆಯ್ ರಾಧಾ ಸಿಸ್ಟರ್ ಅಂತಿದ್ದಾರೆ. ಲೈವ್ ಕೊಟ್ಟಿದ್ದೀನಿ ಸಿಸ್ಟರ್. ನಾನು ಆವಾಗಲೇ ಬಂದು ನೀವು ಮೆಸೇಜ್ ನೋಡಿಲ್ಲ ಅಷ್ಟೇ. ಹೌದಾ? ಸಾರಿ. ಊಟ ಮಾಡಿದ್ರಾ ರಾಧಾ ಸಿಸ್ಟರ್ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. CG ಸರ್ಲಾ ಪ್ಲೀಸ್ ಕಮೆಂಟ್ನಲ್ಲಿ ರಿಟರ್ನ್ ಮಾಡಿ ಅಂತ ಹಾಕಬೇಡಿ ಅಂತಿದ್ದಾರೆ. ಹೌದು CG ಅವರೇ ರಿಟರ್ನ್ ಮಾಡಿ ಅಂತ ಹಾಕ್ಬಿಡಿ ಆಯ್ತಾ. ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಈಗ. ತುಂಬ ಇದಾಗ್ತಾ ಉಂಟು. ಊಟ ಆಗಿಲ್ಲ ಸಿಸ್ಟರ್, ಇನ್ನು ಆಗ್ಬೇಕಂತ ಅಂತಿದ್ದಾರೆ ರಾಧಾ ಅವರು. ವೈಶು ಅವರು ಕಿಚನ್ ಕ್ವೀನ್ ಅವರು ಹೋದ್ರು ಅಂತ. ಏನು ವೈಶು ನೋಡಿ ನೀನು ಕೂಡ ಸಬ್ಬು ತೆಗೆದು ಬಿಡು. ಅವ್ರು ಹೋದ್ರು. ಹೌದಾ? ನಾನು ಕೂಡ ಲೇಟ್ ಮಾಡಿದ್ದು. ಇವಾಗ ಅಷ್ಟೇ 12 ಗಂಟೆಗೆ ಮಾಡಿದ್ದು ನಾನು. ಓಕೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 972 ಡನ್
ರಿಟರ್ನ್ ದುರ್ಗಾ ರಂಗೋಲಿ ಅವರು ಅಂತಿದ್ದಾರೆ ನೋಡಿ. ರಾಧಾ ಅವರು CG ಆಯ್ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಜಿತಾ ಸಿಸ್ಟರ್ ಕೊಟ್ಟಿದ್ದೀನಿ ಅಂತಿದ್ದಾರೆ. ಸಿಸ್ಟರ್ ಪಿನ್ ಮಾಡಿ, ಇವತ್ತು 1K ಮಾಡೋಕೆ ಬೇಕು. ಪಿನ್ ಮಾಡಲಿಕ್ಕೆ ಇಲ್ಲ ಅಂತಿದ್ದಾರೆ. ಈಗ ಪಿನ್ ಮಾಡುವ ರೂಲ್ಸ್ ಇಲ್ಲ ಅಂತ ಅಂತಾರೆ. ಹೌದಾ ವೈಶು ಪಿನ್ ಮಾಡಲಿಕ್ಕೆ ಇಲ್ವಾ ಏನಂತ ಗೊತ್ತಿಲ್ಲ. ಹೌದಾ ವೈಶು? ರಜಿತಾ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. CG ಅವರು ರಾಧಾ ಸಿಸ್ಟರ್ ಊಟ ಆಯ್ತಾ ಅಂತಿದ್ದಾರೆ. ವೈಶು ಇದೆಯಾ? ಲೈಕ್ ಡನ್ ಅಂತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸಿಸ್ಟರ್ ಊಟ ಆಗಿಲ್ಲ ಅಂತಿದ್ದಾರೆ. ಹೌದಾ ಎನ್ನುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಅಲ್ಲಿದ್ದವರಿಗೆ. ದುರ್ಗಾ ಅವರು ಅವೇನಿಗಾರು ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಸಿಸ್ಗೆ ಲೈಕ್ ಮಾಡಿ ಪ್ಲೀಸ್ ಅಂತಾರೆ. ರುಚಿ ಅವರು ಗುರುವಿಗೆ ಅಂತಿದ್ದಾರೆ. ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರೇ. ಥ್ಯಾಂಕ್ ಯು ಸುಚಿ ಅವರೇ. ಥ್ಯಾಂಕ್ ಯು ದುರ್ಗಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ನನ್ನ ಕಡೆಯಿಂದ ಬ್ಲೂಸ್ ಇದು ಮೆಸೇಜ್ ಶೋ ಆಗ್ತಿಲ್ಲ, ಪ್ಲೀಸ್ ಎಲ್ಲರೂ ಒಂದು ಕಮೆಂಟ್ ಹಾಕಿ, ನಾನು ಬ್ಲೂ ಕೊಡ್ತೀನಿ ಆ ಕಡೆಯಿಂದ. ಲೈಕ್ ಅಂತಿದ್ದಾರೆ. ಸೂಪರ್ ಲೈಕ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಸುಚಿ ಅವರು ಬೆಸ್ಟ್ ಅಂತಿದ್ದಾರೆ. ವೈಶು ಅವರು ಮಾಡಬಾರ್ದು ಅಂತಿದ್ದಾರೆ. ಅವೇನಿ ಅವರೇ ಸಾರಿ ಆಯ್ತಾ, ಪಿನ್ ಮಾಡಬಾರ್ದಂತೆ, ಅದು ಸ್ವಲ್ಪ ರೂಲ್ಸ್ ಬಂದಿದಂತೆ. ತೆಗಿಬೇಕಾ ಬ್ಲೂ? ಓಕೆ BMHS ಅವರೇ, ಬೇಕಾದರೆ ಬನ್ನಿ ಕೊಡ್ತೀನಿ ಆಯ್ತಾ. ಥ್ಯಾಂಕ್ ಯು. ಹೋಗುವಾಗ ಅನ್ನಿ ಎಲ್ಲರೂ ಬ್ಲೂ ತೆಗಿಲಿಕ್ಕೆ, ನಾನು ತೆಗಿತೀನಿ. ಬ್ಲೂ ತೆಗೀರಿ ಸಿಸ್ಟರ್. ಓಕೆ ತೆಗ್ದೆ. ಸುಚಿಯೋ ಥ್ಯಾಂಕ್ ಯು ಅಂತಿದ್ದಾರೆ. ದುರ್ಗಾ ಅವರು ಥ್ಯಾಂಕ್ ಯು ಮಾಡ್ತೀನಿ ಅಂತಿದ್ದಾರೆ. ಅವನಿ ಕನ್ನಡ ಕಾರ್ಟೂನ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ, ಹಂಗೆ ವಾಪಸ್ ಕೊಡಿ ಪ್ಲೀಸ್ ಅಂತಿದ್ದಾರೆ. CG ಅವರು. ಹೊಸಬ್ರು ಯಾರಾದರೂ ಕನೆಕ್ಟ್ ಆಗಿ ಅಂತಿದ್ದಾರೆ. ನಮ್ಮ ರಾಧಾ ಅವರದು ನಿಮ್ಮ ಮನೆಗೆ ಬನ್ನಿ ವಿಡಿಯೋ ನೋಡಿ ಅಂತಿದ್ದಾರೆ. ಸೂಪರ್ ಅಂತಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರುಚಿ. ಥ್ಯಾಂಕ್ ಯು ರಾಧಾ ಅವರೇ. ಅವೇನಿ ಕನ್ನಡ ಅವರೇ ಡನ್ ಅಂತಿದ್ದಾರೆ ನೋಡಿ. ಅವರಿಗೆ ರಿಟರ್ನ್ ಕೊಡಿ. ತುಂಬ ಜನ ಅವರಿಗೆ ಸಿಗಲಿಲ್ಲ ಪಾಪ, ಎಲ್ಲರೂ ಹೋದ್ರೇನಾ. ಸುಚಿಗಾರು ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಸೂಪರ್ ಓದುತ್ತಿದ್ದೇನೆ ಅಂತಿದ್ದಾರೆ. ರಜಿತಾ ಅವರು ಓಕೆ ಬಾಯ್ ಸಿಸ್ಟರ್ ಅಂತಿದ್ದಾರೆ. ರಜಿತಾ ಅವರು ಥ್ಯಾಂಕ್ ಯು ಸೋ ಮಚ್ ರಜಿತಾ ಅವರೇ. ಓಕೆ ನಾನು ಬ್ಲೂ ತೆಗಿತೀನಿ ಹಾಗಾದರೆ ಆಯಿತಾ. ಓಕೆ ಬಾಯ್ ಅಂತಿದ್ದಾರೆ. ಬ್ಲೂ ರಿಮೂವ್ ಮಾಡ್ತೀನಿ. ನಾಳೆ ಬಂದು ಮತ್ತೆ 9:30ಗೆ ಬಂದು ಜಾಯಿನ್ ಆಗಿ ಕೊಡ್ತೀನಿ. ಡನ್ CG ಅವರೇ ಅಂತಿದ್ದಾರೆ. ದುರ್ಗಾ ರಂಗೋಲಿ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಲಚ್ಚಮ್ಮ ಅವರು, ದುರ್ಗಾ ಅವರು, ಅವನಿಗಾರು ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ರಾಧಾ ವೈಶು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. ಓಕೆ ಬಾಯ್ ಸಿಸ್ಟರ್ ರಜಿತಾ ಅವರು ಅಂತಿದ್ದಾರೆ. ಓಕೆ ಬಾಯ್ ಬ್ಲೂ ಕೊಟ್ಟು ತೆಗ್ದೆ ಆಯಿತಾ ರಜಿತಾ. ಓಕೆ ಬಾಯ್ ಸಿಸ್ಟರ್. ಓಕೆ ಬಾಯ್ ಸೂಪರ್ ಸಪೋರ್ಟ್. ರಜಿತಾ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಲಚ್ಚಮ್ಮ ಅವರು ರಜಿತಾ ಗಿಫ್ಟ್ ರಿಟರ್ನ್ ಪ್ಲೀಸ್. ಲಚ್ಚಮ್ಮ ರಜಿತಾ ಪ್ಲೀಸ್ ರಿಟರ್ನ್. ಲಚ್ಚಮ್ಮ ಥ್ಯಾಂಕ್ ಯು ರಾಧಾ ಅವರೇ. ರಜಿತಾ ಗಿಫ್ಟ್ ಡನ್. ಓಕೆ ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಅಂತಿದ್ದಾರೆ. ರಜಿತಾ ಅವರೇ 10:30ಗೆ 9:30ಗೆ ನೈಟ್ ಇದೆ, ಬಂದು ಸಪೋರ್ಟ್ ಮಾಡಿ ಬನ್ನಿ. ದುರ್ಗಾ ಅವರು ಡನ್ ಲಚ್ಚಮ್ಮಗಾರು ಅಂತಿದ್ದಾರೆ ಓದುತ್ತಿದ್ದಂತೆ. ಥ್ಯಾಂಕ್ ಯು ಸೋ ಮಚ್. ಬಿಟ್ಟು ಬ್ರದರ್ ಬಂದರು. ಆಯ್ ಬಿಟ್ಟು ಬ್ರದರ್ ವೆಲ್ಕಮ್. ನಿಮಗೆ ವೆಲ್ಕಮ್. ಬ್ಲೂ ಕೊಡ್ತೀನಿ ಬಿಟ್ಟು ಬ್ರದರ್. ಮತ್ತೆ ಹೋಗುವಾಗ ಅನ್ನಿ ಎಲ್ಲರೂ, ನಾನು ತೆಗಿತೀನಿ. ಹೋಗುವಾಗ ಅನ್ನಿ, ನಾನು ತೆಗಿತೀನಿ ಆಯಿತಾ. ಲಚ್ಚಮ್ಮ ಏನಾಯಿತು? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಪ್ಲೀಸ್ ಚೆಕ್ ಮಾಡಿ ಅಂತಿದ್ದಾರೆ. ರಜಿತಾ ಗಿಫ್ಟ್ ಡನ್ ಪ್ಲೀಸ್ ಚೆಕ್ ಮಾಡಿ. ರಜಿತಾ ಪ್ಲೀಸ್ ಚೆಕ್ ಮಾಡಿ. ಲೈಕ್ ಡನ್ ಅಂತಿದ್ದಾರೆ. ಲಚ್ಚಮ್ಮ ಅವರು ಥ್ಯಾಂಕ್ ಯು ಸೋ ಮಚ್. ಬಿಟ್ಟು ಬ್ರದರ್ ನಿಮಗೆ ಕೊಟ್ಟಿದ್ದೀನಿ ಬ್ಲೂ. ಓಕೆ ಸಿಸ್ಟರ್. ಮೈವಾಟಿ ಗಾಳಿ 9:39 ಓಕೆ ಲಚ್ಚಿ ಸಿಸ್ಟರ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಪ್ಲೀಸ್ ಚೆಕ್ ಅಂತಿದ್ದಾರೆ. ಲಚ್ಚಮ್ಮಗಾರು ಸೂಪರ್ ಅಂತೆ. ಬಿಟ್ಟು ಅವರು ಬಂದರು. ಆಯ್ ವೆಲ್ಕಮ್ 70 ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಬಿಟ್ಟು ಬ್ರದರ್. ಥ್ಯಾಂಕ್ ಯು. ವಿಧಾನ್ ಅವರು ನೈಸ್ ಅಂತಿದ್ದಾರೆ. ದುರ್ಗಾ ಅವರು ಅವೇನಿಗಾರು ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಅವೇನಿ ಅವರೇ ರಿಟರ್ನ್ ಕೊಡಿ ಆಯ್ತಾ ದುರ್ಗಾ ಅವರಿಗೆ. ಅವೇನಿ ಹೊಸಬ್ರು ಯಾರಾದರೂ ಇದ್ದರೆ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಯ್ತಾ ಊಟ ಆಯ್ತಾ? ಊಟ ಮಾಡಿ ಕೂತಿದ್ದೀರಾ ನೀವು? ಇದೆಲ್ಲ ತೆಗೆಯೋದು ಯಾರು? ಮಕ್ಕಳು ಊಟ ಮಾಡಿ ಕೂತಿದ್ದಾರೆ. ದುರ್ಗಾ ಅವರೇ ಕೊಟ್ಟಿದ್ದೀನಿ ನೋಡಿ ಅಂತಿದ್ದಾರೆ. ನೋಡಿ ದುರ್ಗಾ ಅವರೇ ಕೊಟ್ಟಿದ್ದಾರೆ ಅಂತೆ. ದುರ್ಗಾ ಅವರು ಶುಚಿಗಾರು ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. 918 ದುರ್ಗಾ ಸಿಸ್ ಗಿಫ್ಟ್ ಡನ್ ಅಂತಿದ್ದಾರೆ. ಬಿಟ್ಟು ಬ್ರದರ್ ಎಲ್ಲಿದ್ದೀರಾ? ಬಿಟ್ಟು ಪ್ಲೀಸ್ ಕಮೆಂಟ್ ಮೈ ಚಾನಲ್ ಅಂತಿದ್ದಾರೆ. ದುರ್ಗಾ ಅವರು ಥ್ಯಾಂಕ್ ಯು ಸಿಸ್ಟರ್ ಅಂತ. CG ಅವರು ಏನು ಊಟ ಮಾಡಿದಿರಿ? ಅರಳಿ ಸಿಸ್ಟರ್ ಅಲ್ಲ, ನಂದು ಅರಳಿ ಸಿಸ್ಟರ್. ನಾನು ಊಟ ಎಂತ ಗೊತ್ತಾ ನನಗೆ ಇವತ್ತು? ಮೀನು ಊಟ, ಮೀನು ಫ್ರೈ, ಮೀನು ಊಟ. ಬನ್ನಿ
ಕಮೆಂಟ್ ಬಂದಿಲ್ಲ, ಪ್ಲೀಸ್ ಕಮೆಂಟ್ ಮಾಡಿ ಕಳಿಸಿ ಅಂತಿದ್ದಾರೆ. ಲಚ್ಚಮ್ಮ ಅವರು ನೋಡಿ, ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ರಾಧಾ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಬಿಟ್ಟು ಬಿಟ್ಟು ಅಂತಿದ್ದಾರೆ. ನಮ್ಮ ರಾಧಾ ಅವರು ನಾಗಮ್ಮ 20 ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಬಿಟ್ಟು ಅವರೇ, ಥ್ಯಾಂಕ್ ಯು ಸೋ ಮಚ್. ಬಿಟ್ಟು ಬಿಟ್ಟು ಅಂತಿದ್ದಾರೆ ನಮ್ಮ ರಾಧಾ ಅವರು. ಲೈಕ್ ಅಂತ ಓಕೆ ಬಾಯ್ ಆಲ್ ಅಂತಿದ್ದಾರೆ. ಎಂತಕ್ಕೆ ಸಿಜಿ ಸ್ವಲ್ಪ ಇರಿ ಅಲ್ವಾ ಸಿಜಿ, ಸ್ವಲ್ಪ ಇರಿ ನೋಡುವ ಹೋಗುದು ಎಲ್ಲಿಗಂತ ನೋಡ್ತೀನಿ ನಾನು. ರಾಧಾ ಅವರು ಪ್ಲೀಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ದುರ್ಗಾ ಅವರು ಲೈಕ್ ಅಂತಿದ್ದಾರೆ. ರಾಧಾ ಅವರು ಬಿಟ್ಟು ಬಿಟ್ಟು ಅಂತಿದ್ದಾರೆ. ಲೈಕ್ ಅಂತಿದ್ದಾರೆ. ರಾಧಾ ಅಂತಿದ್ದಾರೆ ನೋಡಿ ನಮ್ಮ ಬಿಟ್ಟು ಬ್ರದರ್. ಸಿಜಿ ಅವ್ರು ನಂಗಡ್ತಿ. ಸಿಜಿ ಹೋಗಬೇಡ ಸಿಜಿ, ಇರಿ ಸಿಜಿ. ಬಿಟ್ಟು 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 ಅಂತಿದ್ದಾರೆ ನೋಡಿ. ದುರ್ಗಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ದುರ್ಗಾ ರಂಗೋಲಿ ಅವರು ಲೈಕ್ ಅಂತಿದ್ದಾರೆ. ದುರ್ಗಾ ರಂಗೋಲಿ ಲೈಕ್ ಅಂತಿದ್ದಾರೆ. ರಾಧಾ ಅವರು, ರಜಿತಾ ಅವರು ನಂಬರ್ ಕಾ ಗಿಫ್ಟ್ ಕರೀನಾ ಸಿಸ್ಟರ್ ಡನ್ ಅಂತಿದ್ದಾರೆ ನೋಡಿ. ಬ್ಲೂ ಚಾಯೇ ರಜಿತಾ. ಬಿಟ್ಟು ಬಿಟ್ಟು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಅಂತಾರೆ. ಶುಚಿ ದುರ್ಗಾ ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೀನಿ ಮಾಡಿ ಅಂತಿದ್ದಾರೆ ನೋಡಿ. ದುರ್ಗಾ ಅವರೇ ಪ್ಲೀಸ್ ರುಚಿ ಅವರಿಗೆ ಕೊಡಿ ಆಯಿತಾ. ದುರ್ಗಾ ರಂಗೋಲಿ ಪ್ಲೀಸ್ ರಿಟರ್ನ್. ಲೈಕ್ ಅಂತಿದ್ದಾರೆ. ಬರುತ್ತೆ ಕಮೆಂಟ್ ಸ್ವಲ್ಪ ಲೇಟಾಗಿ ಬರುತ್ತೆ ಅಂತಿದ್ದಾರೆ. ರಜಿತಾ ಗಿಫ್ಟ್ ಡನ್ ಅಂತಿದ್ದಾರೆ. ಲಚ್ಚಮ್ಮ ಅವರು ನಾಗಮ್ಮ ಕನೆಕ್ಟ್ ಅಂತಿದ್ದಾರೆ. ರಾಧಾ ಅಂತಿದ್ದಾರೆ. ರುಚಿ ಸೂಪರ್ ಬೆಸ್ಟ್ ಅಂತಿದ್ದಾರೆ. ಬಿಟ್ಟು ಬಿಟ್ಟು ಅಂತಿದ್ದಾರೆ. ಬಿಟ್ಟು ಸೂಪರ್ ಅಂತಿದ್ದಾರೆ. ಲಚ್ಚಮ್ಮ ವೆರಿ ಗುಡ್ ಅಂತಿದ್ದಾರೆ. ರುಚಿ ಅವರು ಥ್ಯಾಂಕ್ ಯು. ರಾಧಾ ಅವರು ಬಿಟ್ಟು ಅಂತಿದ್ದಾರೆ. ಬಿಟ್ಟು ಎಲ್ಲ ಬಿಟ್ಟು, ಊಟ ಬಿಟ್ಟು, ನಿದ್ದೆ ಬಿಟ್ಟು ಬೈಟಿ ಹಿಂದೆ ಬಿಟ್ಟಿದ್ದೀವಿ. ಹೌದು ಸಿಜಿ, ಆದರೂ ನಮಗೆ ನಮ್ಮ ಪರಿಶ್ರಮಕ್ಕೆ ಅದು ಸಿಗ್ತಾ ಇಲ್ಲ. ನಾವಿಷ್ಟು ಮಾಡ್ತೀವಿ ಆದರೆ ನಮಗೆ ವಾಚ್ ಅವರ್ ಎಷ್ಟು ಆಗೋದೇ ಇಲ್ಲ, ಕಮ್ಮಿ. ಲಚ್ಚಮ್ಮ ಸೂಪರ್ ಅಂತಿದ್ದಾರೆ. ರಾಧಾ ಅಂತಿದ್ದಾರೆ. ದುರ್ಗಾ ರಂಗೋಲಿ ಅವರು ಕಮೆಂಟ್ ಡನ್ ಚೆಕ್ ಮಾಡಿ ಶುಚಿ ಅಂತಿದ್ದಾರೆ. ರಚಿತಾ ಅವರು ನಕ್ಕೋ ದೇವಿ ಅಂತಿದ್ದಾರೆ. ಬಿಟ್ಟು ರಜಿತಾ ಪ್ಲೀಸ್ ಸಪೋರ್ಟ್ ಮಾಡಿ. ಶುಚಿ ದುರ್ಗಾ ಲಚ್ಚಮ್ಮ ಅವರು ಬಿಟ್ಟು. ಯಾರಿಗೆಲ್ಲ ನನ್ನ ಕಡೆಯಿಂದ ಮೆಸೇಜ್ ಶೋ ಆಗ್ತಿಲ್ಲ ಹೋಗಿ ಕಮೆಂಟ್ ಹಾಕಿ ಬನ್ನಿ, ಮಾಡ್ತೀನಿ. ಜಂಪ್ ಸೇಕ್ ಅಲ್ವಾ, ಜಂಪ್ ಮಾಡ್ತಾ ಇದ್ದೀನಿ ಸಿಸ್ಟರ್ ಗಾಲಿಯಲ್ಲಿ. ಬೇಡ ಸಿಜಿ ಇರಬೇಕು. ಬಿಟ್ಟು ಅಂತಿದ್ದಾರೆ. ನೈನ್ಕಿ ಆರ್ತಿ ಸಿಸ್ಟರ್ ಓಕೆ. ಗಿಫ್ಟ್ ಡನ್ ಪ್ಲೀಸ್ ಚೆಕ್ ಶುಚಿಗಾರು ಅಂತಿದ್ದಾರೆ. ದುರ್ಗಾ ಅವರು ಸಿಜಿ ಅಂತಿದ್ದಾರೆ. ಸಿಜಿ ಅವ್ರು ನಗಡ್ತಿದ್ದಾರೆ. ಶುಚಿ ಬಿಟ್ಟು ಅಂತಿದ್ದಾರೆ. ಬನ್ನಿ ಸಿಸ್ಟರ್ ಜಂಪ್ ಮಾಡೋಣ. ಎಲ್ಲಿಗೆ? ಅಯ್ಯೋ ದೇವ. ಲೈಕ್ ರಜಿತಾ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಲಚ್ಚಮ್ಮ ಲೈಕ್ ಅಂತಿದ್ದಾರೆ. ಬಿಟ್ಟು ಅವ್ರು ಸೂಪರ್ ಸಪೋರ್ಟಲ್ಲಿದೆ. ಲೈಕ್ ಥ್ಯಾಂಕ್ ಯು ಬಿಟ್ಟು. ಸರಳಾ ಗಿಫ್ಟ್ ಡನ್. ಸರಳಾ ನಿಮಗೆ ಗಿಫ್ಟ್ ಡನ್ ಬಿಟ್ಟು ಬ್ರದರ್ ನೋಡಿ. ಸೂಪರ್ ಸಿಜಿ ಬಿಟ್ಟು ಯಾರನ್ನು ಬಿಟ್ರಿ ಅಂತಿದ್ದಾರೆ. ದುರ್ಗಾ ಅವ್ರು ಲೈಕ್ ಅಂತಿದ್ದಾರೆ. ದುರ್ಗಾ ರಂಗೋಲಿ ಅವ್ರು ಲೈಕ್ ಅಂತಿದ್ದಾರೆ. ದುರ್ಗಾ ಅವ್ರು ಲೈಕ್ ಅಂತಿದ್ದಾರೆ. ಲಚ್ಚಮ್ಮ ಲೈಕ್ ಅಂತಿದ್ದಾರೆ. ರಾಧಾ ಅವರು ಬಿಟ್ಟು ಅಂತಿದ್ದಾರೆ. ಥ್ಯಾಂಕ್ ಯು ಕಮೆಂಟ್ ಅಂತಿದ್ದಾರೆ. ದುರ್ಗಾ ರಂಗೋಲಿ ಅವರು. ವಿಧಾನ ಅವರು ನೈಸ್ ಅಂತಿದ್ದಾರೆ. ಓಕೆ ಬಿಟ್ಟು ಓಕೆ ಐ ಆಮ್ ರಿಟರ್ನ್ ಅಂತಿದ್ದಾರೆ ಸಿಜಿ ಅವರು. ದುರ್ಗಾ ರಂಗೋಲಿ ಅವರು ಕಮೆಂಟ್ ಅಂತಿದ್ದಾರೆ. ಲಚ್ಚಮ್ಮ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ರುಚಿ ಅವರು ರಾಧಾ ಸಿಸ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಯಾರಿಗೆಲ್ಲ ಮೆಸೇಜ್ ಶೋ ಆಗ್ತಿಲ್ಲ ಪ್ಲೀಸ್ ಒಂದು ಹೋಗಿ ಕಮೆಂಟ್ ಮಾಡಿ, ನಾನು ಅಲ್ಲಿಂದ ಬ್ಲೂ ಕೊಡ್ತೀನಿ. ಲೈವ್ ಅಂತಿದ್ದಾರೆ. ದುರ್ಗಾ ಅವರು 1 ಅಂತಿದ್ದಾರೆ. 2 ಅಂತಿದ್ದಾರೆ. ಥ್ಯಾಂಕ್ ಯು. ರಾಧಾ ಅವರು ಸೂಪರ್ ಸಪೋರ್ಟ್. ದುರ್ಗಾ ರಂಗೋಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಅದೇಂತ ಒಂದೊಂದು ಅಕ್ಷರ ಹಾಕ್ಬಾರ್ದಂತೆ ದುರ್ಗಾ ಅವರೇ, ಒಂದು 2 ಅಕ್ಷರ ಆದರೂ ಹಾಕ್ಬೇಕು. ರಾಧಾ ಅಂತಿದ್ದಾರೆ. ಬಿಟ್ಟು ಅಂತಿದ್ದಾರೆ. ರುಚಿ ಅಂತಿದ್ದಾರೆ. ಶ್ರೀನಿ ಅವರು ಬಂದರು. ಹಾಯ್ ಶ್ರೀನಿ ಕ್ರಿಯೇಷನ್ಸ್ ಅವರೇ, ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಶ್ರೀನಿ ಅವರೇ. ದುರ್ಗಾ ಅವರು 7 ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಶ್ರೀನಿ ಅವರು ಎಲ್ಲೋ ಅಂತಿದ್ದಾರೆ. ಚೀನಿ ಮಲಗಿದ್ಲಾ 8 ಅಂತಿದ್ದಾರೆ. ದುರ್ಗಾ ಅವರೇ ಪ್ಲೀಸ್ ದುರ್ಗಾ ಅವರೇ ಪ್ಲೀಸ್ ನಂಬರ್ಸ್ ಆಗಬೇಡಿ. ಇದು ಎಂತಾದರೂ ಸೂಪರ್ ಅಂತ ಹಾಕಿ ಆಯಿತಾ ಪ್ಲೀಸ್. ಸೂಪರ್ ಏನಾದರೂ ಹಾಕಿ, ಬೇರೆ ಏನಾದರೂ ಹಾಕಿ ಸೂಪರ್ ಅಂತ. ಥ್ಯಾಂಕ್ ಯು ಸೋ ಮಚ್. ಅವರು ಎಲ್ಲ ನಂಬರ್ ಹಾಕಿಬಿಟ್ಟಿದ್ದಾರೆ ನನಗೆ. ನೈಸ್. ಅದೇನೇ ಇಂಗ್ಲೀಷಲ್ಲಿ ನೇಮ್ಸ್ ಹಾಕಿ, ನಂಬರ್ಸ್ ಹಾಕಬೇಡಿ. ಶ್ರೀನಿ ಆಯ್ ವೈಶು ಅಂತಿದ್ದಾರೆ. ದುರ್ಗಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ರುಚಿ ಸಿಸ್ಗೆ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಅಂತಿದ್ದಾರೆ. 13 ಅಂತಿದ್ದಾರೆ ನೋಡಿ. ವೈಶು ಸೂಪರ್ ಅಂತಿದ್ದಾರೆ. ದುರ್ಗಾ ಅವರು 14 ಅಂತಿದ್ದಾರೆ. ಅಯ್ಯೋ ದೇವರೇ, ಇವರು ಎಂತ ಬಿಟ್ಟು ಡನ್ ಬಿಟ್ಟು ಅಂತಿದ್ದಾರೆ. ಬಿಟ್ಟು ಅವರಿಗೆ ಬಿಟ್ಟು ಅಂತಿದ್ದಾರೆ ರಾಧಾ ಅವರು.
14 ಅಂತಿದ್ದಾರೆ. ಇವ್ರು ಯಾಕೆ ನಂಬರ್ ಹಾಕ್ತಿದ್ದಾರೆ? ದುರ್ಗಾ ಅವರೇ ಪ್ಲೀಸ್ ನಂಬರ್ ಹಾಕ್ಬೇಡಿ, ಬಿಟ್ಟು ಅಂತಿದ್ದಾರೆ. ಹಾಂ, ಲೈಕ್ ಹಾಕಿ ಆಯಿತಾ. ಬೆಸ್ಟ್ ಬೆಸ್ಟ್ ತಮ್ಮನಿಗೆ ಬ್ಲೂ ಸಿಕ್ಕಿಲ್ಲ ಅಂದರೂ ಬಂದ. ಥ್ಯಾಂಕ್ ಯು ಬೆಸ್ಟ್ ತಮ್ಮ. ಹೋಗುವಾಗ ನಾನು ಬ್ಲೂ ತೆಗಿತೀನಿ, ಈಗ ಕೊಡ್ತೀನಿ ಆಯಿತಾ. ಬೆಸ್ಟ್ ತಮ್ಮ ಹೋಗುವಾಗ ನನಗೆ ಹೋಗ್ತೀನಿ ಬಾಯ್ ಅಂತ ಆಗ ಕೊಡ್ತೀನಿ. ನಂಬರ್ ಹಾಕಬೇಡಿ ಅಂತಿದ್ದಾರೆ ಶುಚಿರುಚಿ ಅವರು. ಥ್ಯಾಂಕ್ ಯು ಸೋ ಮಚ್ ಶುಚಿರುಚಿ ಅವರು. ಯಾವುದು ನಂಬರ್ ಹಾಕಬೇಡಿ ಆಯಿತಾ. ಸೂಪರ್ ಲೈವ್ ಅಂತ ಹಾಕಿ, ನೈಸ್ ಅಂತ ಹಾಕಿ, ಲೈಕ್ ಅಂತ ಕೊಡಿ, ಲೈಕ್ ಅಂತ ಹಾಕಿ, ಬದನೆ ಈರುಳ್ಳಿ ಅದೆಲ್ಲ ಹಾಕಿ ಏನಾಗೋದಿಲ್ಲ. ಹಾಯ್ ಅಂತಿದ್ದಾರೆ, ಸೂಪರ್ ಅಂತಿದ್ದಾರೆ, ಸಪೋರ್ಟ್ ಅಂತ ಹಾಕ್ಬೇಡಿ, ಬೇರೆ ಅಂತಿದ್ದಾರೆ, ಲೈಕ್ ಅಂತಿದ್ದಾರೆ, ಬೆಸ್ಟ್ ಅಂತಿದ್ದಾರೆ. ನಾನು ಹೋಗ್ತೇನೆ, ಸ್ವಲ್ಪ ಕೆಲಸ ಇದೆ, ಸಂಜೆ ಸಪೋರ್ಟ್ ಮಾಡ್ತೀನಿ. ಓಕೆನೆ, ಬೇಜಾರು ಮಾಡ್ಕೋಬೇಡಿ. ಓಕೆ ರಾಧಾ ನಿಮಗೆ ಬ್ಲೂ ತೆಗಿತೀನಿ ಆಯಿತಾ. ಮತ್ತೆ ಬನ್ನಿ, ಹೋಗ್ತೀರಾ? ಬ್ಲೂ ತೆಗಿಬೇಕಾ? ಬಿಟ್ಟು ಅವ್ರು ಸೂಪರ್ ಲೈಕ್ ಅಂದ್ರೆ ಏನು ಹಾಕ್ಲಿ, ಏನು ಬೇಕಾದ್ರೆ ಹಾಕಿ ಸೂಪರ್ ಸಪೋರ್ಟ್ ಒಂದು ಹಾಕಬೇಡಿ, ಮತ್ತು ನಂಬರ್ಸ್ ನೇಮ್ ಹಾಕಬೇಡಿ ಅಷ್ಟೇ. ಮತ್ತು ಏನು ನಿಮಗೆ ಅನಿಸಿದ್ದು ಹಾಕಿ. ಲೈಕ್ ಅಂತ ದುರ್ಗಾ ಅವ್ರು ಲೈಕ್ ಅದು ಹಾಕಿ, ಲೈಕ್ ಹಾಕಿ, ಹೆಸರು ಹಾಕಿ ನಂದು ಬೇಕಾದರೆ. ಬ್ಲೂ ಅಂತಿದ್ದಾರೆ, ಬ್ಲೂ ಕೊಟ್ಟೆ ಲೈಕ್ ಅದು ಸಿಜಿ ಅವರು. ಬೆಸ್ಟ್ ಅಂದರೆ ಊಟ ಆಯಿತಾ ಅವ್ರು ಅಂತಿದ್ದಾರೆ. ಬೆಸ್ಟ್ ಅವರೇ ಊಟ ಆಯಿತಾ ಅಂತಿದ್ದಾರೆ ದುರ್ಗಾ ಅವರು. ಬ್ಲೂ ರಿಮೂವ್ ಸಿಸ್ಟರ್. ಓಕೆ ಥ್ಯಾಂಕ್ ಯು. ಹೇಳಿ ಹೋದ್ರಲ್ವಾ, ಅದೇ ನನಗೆ ತುಂಬ ಖುಷಿ. ತೆಗಿತೀನಿ. ಲೈಕ್ ಅಂತ ಸುಚಿ ಥ್ಯಾಂಕ್ ಯು ಅಂತಿದ್ದಾರೆ. ದುರ್ಗಾ ಅವ್ರು ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು. ಬೆಸ್ಟ್ ತಮ್ಮ ಪ್ಲೀಸ್ ಒಂದು ಲೈಕ್ ಕೊಡು. ನನಗೆ ಬ್ಲೂ ಇಲ್ಲ ಅಂದರೆ ನಾನು ಹೈಡ್ ಆಗ್ತೀನಿ, ನನ್ನ ಮೆಸೇಜ್ ಶೋ ಆಗೋದಿಲ್ಲ ಅಕ್ಕ. ಇಲ್ಲ ಕೊಟ್ಟೆ ನಿನಗೆ ನೋಡು. ದುರ್ಗಾ ಅವ್ರು ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜೈ ಅಂತಿದ್ದಾರೆ. ಹೌದು, ಯಾವಾಗಲೂ ಜೈ ಅನ್ನಿ. ದುರ್ಗಾ ಅವ್ರು ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಫುಲ್ಲು. ರೇಣು ಬಾಬು ಅವರು ಬಂದರು. ಎಲ್ಲೋ ರೇಣು ಬಾಬು. ಹಲೋ ವೆಲ್ಕಮ್ ಜಿ. ನಾನು ಮುದ್ದೆ ಕೊಡ್ತೀನಿ, ಅನ್ನ ಕೊಡಿ, ಸಾಂಬಾರು ಕೊಡಿ ಅಂತಿದ್ದಾರೆ. ಕೊಡಿ ಅನ್ನ ಸಾಂಬಾರು ಕೊಡ್ತೀನಿ, ಬನ್ನಿ, ಮೀನು ಸಾರಿದೆ ಬನ್ನಿ. ಓಕೆ ಅಕ್ಕ ಬಾಯ್ ಅಂತಿದ್ದಾರೆ. ಓಕೆ ಬಾಯ್ ದುರ್ಗಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಈಗ ಒಂದು ಮೆಸೇಜ್ ಹಾಕಿ ನೋಡುವ ದುರ್ಗಾ ಅವರೇ, ಒಂದು ಮೆಸೇಜ್ ಹಾಕಿ ನೋಡುವ. ಶುಚಿರುಚಿ ಸೂಪರ್ ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅರಿನಾ ಓಕೆ ಥ್ಯಾಂಕ್ ಯು. ಶುಚಿರುಚಿ ಗುಡ್ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ ರೇಣು ಅವರು. ಥ್ಯಾಂಕ್ ಯು ರೇಣು ಅವರೇ. ಬ್ಲೂ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಬ್ಲೂ ಈಗ ಕೊಡ್ತೀನಿ. ಮತ್ತೆ ಹೋಗುವಾಗ ಅನ್ನಿ ನನಗೆ. ಲೈವ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ಲಚ್ಚಮ್ಮ ಅರಿನಾ ಅಂತಿದ್ದಾರೆ. ಯಾರಪ್ಪ ಎಲ್ಲ ಹೊಲ ಬಿಡ್ತಾ ಇದ್ದಾರೆ? ಹೌದಾ, ಯಾರು? ಹೌದು, ನಿಜವಾಗ್ಲೂ ಊಟ ಆಯ್ತು ಅಕ್ಕ ಅಂತಿದ್ದಾರೆ. ಆಯಿತು. ರಿಟರ್ನ್ ರೇಣುದ್ ಬಾಡು ಅಂತಿದ್ದಾರೆ. ನಮ್ಮ ಬ್ಲೂ ದೇದಿಯಾ ಬೆಸ್ಟ್ ಅಂತಿದ್ದಾರೆ. ಬೆಸ್ಟ್ ಅವರು ಏನು ಸ್ಪೆಷಲ್ ಇವತ್ತು ಅಕ್ಕ? ಇವತ್ತು ಮೀನು ಊಟ, ಬಾ ಊಟಕ್ಕೆ. ಹಾಯ್ ಲಚ್ಚಮ್ಮಾಜಿ. ರೇಣು ಕನೆಕ್ಟ್ ಅಂತಿದ್ದಾರೆ. ಮೋನೋ ಆಗಿದೆ ಸಿಸ್ಟರ್, ಸುಮ್ಮನೆ ಇದೆಲ್ಲ ಸುಳ್ಳು ಹೇಳ್ತಾರೆ. ಇವಾಗ ಬಂದಿದ್ದಂತೆ ಸಿಜಿ ಅವರೇ, ಇವಾಗಷ್ಟೇ ಬಂದಿದ್ದಂತೆ ಇದು. ಸ್ಕೂಲ್ ಹೋಮ್ ವರ್ಕ್ ಇಲ್ಲ ಆಯ್ತಾ ಅಕ್ಕ? ಸ್ಕೂಲ್ಗೆ ಹೋಗಿ ಯೂನಿಫಾರ್ಮ್ ಎಲ್ಲ ಬಂದಿದೆ ಅಂದರು. ಇಬ್ಬರಿಗೂ ತಗೊಂಡು ಬಂದೆ. ಈಗ ಸ್ಕೂಲ್ಗೆ ರಜೆ. ಸೂಪರ್ ಅಂತಿದ್ದಾರೆ. ಯಾರೆಲ್ಲ ಐಡಲ್ಲಿದ್ದೀರಾ ನೋಡಿ, ಐಡಲ್ಲಿದ್ದವರು ಎಲ್ಲರೂ ಬಂದು ನನಗೆ ಸಪೋರ್ಟ್ ಮಾಡಿ. ನಾನು ನಿಮಗೆ ಖಂಡಿತವಾಗಿಯೂ ಅಲ್ಲಿ ಬ್ಲೂ ಕೊಡ್ತೀನಿ. ಪ್ಲೀಸ್ ಏನಂತ ಮೆಸೇಜ್ ಹಾಕಿ ಹೇಳಿ ಸಿಸ್ಟರ್. ಸೂಪರ್ ಅಂತ ಹಾಕಿ, ನೈಸ್, ಲೈಕ್ ಅದನ್ನೇ ಹಾಕ್ತೀರಿ. ಲಚ್ಚಮ್ಮ ಆಪ್ ಪೇಲೇಸೇ ಜಾಯಿನ್ ಹೈ ಅಂತಿದ್ದಾರೆ. ಅದೆಲ್ಲ ಹಾಕಿ ಸಿಜಿ, ನಾನು ನಿಮಗೂ ಕೂಡ ಹಾಗೆ ಮಾಡ್ತೀನಿ ಆಯಿತಾ. ನಿಮ್ಮ ಮಕ್ಕಳು ಹೋಮ್ವರ್ಕ್ ಇಲ್ವಾ ಅಕ್ಕ? ಹೋಮ್ವರ್ಕ್ ಎಲ್ಲ ಏನು ಕೊಟ್ಟಿಲ್ಲ. ಹಾಯ್ ದೀದಿ. ಹಾಯ್ ಬರ್ಪಾತ್ ಅವರೇ. ಹಾಯ್ ವೆಲ್ಕಮ್. ವೆಂಕಟೇಶಮ್ಮ ಅವರು ಬಂದರು. ಹಾಯ್ ಸಿಸ್ಟರ್. ಹಾಯ್ ವೆಲ್ಕಮ್ ವೆಂಕಟೇಶಮ್ಮ ಅವರೇ. ಬರ್ಪಾತ್ ಅವರೇ ಪ್ಲೀಸ್ ಲೈಕ್ ಕೊಡಿ. ವೆಂಕಟೇಶಮ್ಮ ಲೈಕ್ ಕೊಡಿ. ಜನರಲ್ ನಾಲೆಜ್ ಭಯ್ಯ ಬಂದರು. ಹಾಯ್ ಜನರಲ್ ನಾಲೆಜ್ ಭಯ್ಯ, ವೆಲ್ಕಮ್. ಲೈಕ್ ಡನ್ ಅಂತಿದ್ದೀರಾ. ಓಕೆ, ನಿಮಗೆ ಎಲ್ರಿಗೂ ಬ್ಲೂ ಕೊಡ್ತೀನಿ. ಹೋಗುವಾಗ ನನಗೆ ಬ್ಲೂ ರಿಮೂವ್ ಮಾಡಿ ಅಂತ ಹೇಳಿ ಹೋಗಿ ಆಯಿತಾ. ಖಂಡಿತ ಕೊಡ್ತೀನಿ, ಮತ್ತು ರಿಮೂವ್ ಮಾಡ್ತೀನಿ. ಹೋಗುವಾಗ ಅನ್ನಿ ಪ್ಲೀಸ್. भैया जी, जनरल नॉलेज भैया जी, जाने का टाइम ब्लू रिटर्न दे दो मेरे को. बाय बोल के जाओ, मैं सबको ब्लू देती हूँ.
ಥ್ಯಾಂಕ್ ಯು ಸೋ ಮಚ್ ಬ್ಲೂ ದಿಯಾ ವೆಂಕಟಚಾಮ್ ಟಿಫನ್ ಆಯ್ತು ಸಿಸ್ಟರ್, ಆಯಿತು. ಹಾಲಿಡೇ ಸ್ಟಾರ್ಟಿಂಗ್ ಆಯ್ತಾ? ಹೌದು, ಮುಂಬೈಯಲ್ಲಿ CBS ಬೋರ್ಡಿಗೆ ಹಾಲಿಡೇ ಸ್ಟಾರ್ಟ್ ಆಯಿತು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ, ಬನ್ನಿ. ಜನರಲ್ ನಾಲೆಜ್ ಭಯ್ಯ ಲೈಕ್, ವೆಂಕಟಚಾಮ್ ಬ್ರದರ್ ಸಿಸ್ ಲೈಕ್, ಹಾಗೇನೆ ಬರ್ಪತ್ ಬ್ರದರ್ ಲೈಕ್, ब्लू दे दिया सबको, ब्लू मिल गया देखो. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಸಿಜಿ ಎಲ್ಲಿದ್ದೀರಿ ಸಿಜಿ? ಸಿಜಿ ದಾನಿಗೆಲ್ಲ ಗಿಫ್ಟ್ ಕೊಡಿ ಅಂತಿದ್ದಾರೆ. ವೆಂಕಟಚಾಮ್ ಸೂಪರ್ ಅಂತಾರೆ. ರೇಣು ಅವರು ಸಿಜಿ ರಿಟರ್ನ್ ದನ್ ಅಂತಿದ್ದಾರೆ. ಸೂಪರ್ ಅಂತಾರೆ. ಚೈತ್ರ ಬ್ಲಾಗ್ಸ್ ಮುರುಡೇಶ್ವರ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ನಮ್ಮ ಚೈತ್ರ ಮುರುಡೇಶ್ವರ ಅವರು. ಹೋಗುವಾಗ ಅನ್ನಿ ಬ್ಲೂ, ಇವಾಗ ಕೊಡ್ತೀನಿ, ಹೋಗುವಾಗ ರಿಮೂವ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಹೋಗುವಾಗ ಅಂದು ಹೋಗಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಜಾಯಿನ್ ಅಂತಿದ್ದಾರೆ. ಜನರಲ್ ನಾಲೆಜ್ ಭಯ್ಯ. ಇವತ್ತು ಸ್ಪೆಷಲ್ ಫಿಶ್ ಕರಿ ಮಾಡಿದ್ದೀನಿ ನಾನು. जनरल भैया जी आपको ब्लू दे दिया, जाने के टाइम हमको बोल के जाओ, सब लोग मेरे को मैसेज डाल के जाओ जाने के टाइम. ಎಲ್ಲರೂ ಮೆಸೇಜ್ ಹಾಕಿ ಹೋಗಿ ಆಯ್ತಾ? ಚೈತ್ರ ಬ್ಲಾಗ್ಸ್ ನಮಸ್ಕಾರ, ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ಚೈತ್ರ ಬ್ಲಾಗ್ಸ್ ಅವರೇ. ಡನ್ ಅಂತೆ ನೋಡಿ. ಯೋಗಿನಿ ಅವರು ಬಂದರು. ಹಾಯ್ ಯೋಗಿನಿ ಸೀಸ್, ವೆಲ್ಕಮ್ ಯೋಗಿನಿ. ಡೈಲಿ ಆ್ಯಂಡ್ ಡೈಲಿ ಬ್ಲೂ ತೆಗಿತೀನಿ ಡೈಲಿ. ವಾವ್ ಸೂಪರ್ ಸಿಸ್ಟರ್ ಅಂತಿದ್ದಾರೆ. ಬ್ಲೂ ತೆಗಿಬೇಕಂತೆ, ಇಲ್ಲದ್ರೆ ತುಂಬ ಪ್ರಾಬ್ಲಮ್ ಆಗ್ತುಂಟು ನನಗೂ ಕೂಡ. ಜನರಲ್ ನಾಲೆಜ್ ನೇಪಾಲ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಲಚ್ಚಮ್ಮ ಭಯ್ಯಾ आपको गिफ्ट डन हो गया देखो लच्छಮ್ಮ, ಪ್ಲೀಸ್ ಉನ್ಕೋ ರಿಟರ್ನ್ ಕೀಜಿಯೇ. ನಾನು ಇವಾಗ ಮುಂಬೈ ಬರ್ತಾ ಇದ್ದೇನೆ ಸಿಸ್ಟರ್. ಎಲ್ಲಿಗೆ ವೆಂಕಟಚಾಮ್ ಅವರೇ? ಮುಂಬೈಯಲ್ಲಿ ಎಲ್ಲಿಗೆ ಬರ್ತಿದ್ದೀರಿ? ಸೂಪರ್ ಅಂತಿದ್ದಾರೆ. ರೇಣು ಪ್ಲೀಸ್ ಬ್ಯಾಕ್ ಅಂತಿದ್ದಾರೆ, ಚೆಕ್ ಅಂತಿದ್ದಾರೆ. ಜನರಲ್ ನಾಲೆಜ್ ಓಕೆ ಅಂತಿದ್ದಾರೆ. ಲಾಸ್ಟ್ ಟೈಮು ನಿಮಗೂ ಹೇಳಿದ್ದೆ ಸಿಸ್ಟರ್. ಹೌದು, ಎಲ್ಲಿಗೆ ಬರೋದು ನೀವು? ನಾನಿರೋದು ಪನ್ವೇಲ್ ಇರೋದು ನಾನು. ಯಾರಿಗೆಲ್ಲ ಮೆಸೇಜ್ ಶೋ ಆಗ್ತಿಲ್ಲ, ಜಸ್ಟ್ ಜೋಕ್ ಸಿಸ್ಟರ್. ನಿಮ್ಮ ಹೌಸ್ ಹೌದಾ? ನಾನು ಬರ್ತಾ ಇದ್ದೀನಿ ಅಂದ್ರಲ್ವ, ಬನ್ನಿ ಒಂದ್ಸಾರಿ. ಮುಂಬೈ ಬೇಡಪ್ಪ, ಬೋತು ಟೆನ್ಷನ್ ಮುಂಬೈ. ಮುಂಬೈಯಲ್ಲಿ ಯಾರು ಫ್ಯಾಮಿಲಿಯವರು ಇರಲ್ಲ, ಮತ್ತು ಯಾರೂ ಇಲ್ಲ, ಅದೊಂದು ಪ್ರಾಬ್ಲಮ್ಮು. ಇವತ್ತು ಕೂಡ ನನಗೆ ನಿಮಗೆ ಸಾಯಂಕಾಲನೇ ಆ್ಯಡ್ ಆಗ್ತೀನಿ ವೆಂಕಟಚಾಮ್ ಅವರೇ ನಾನು, ಆಯಿತಾ? ಹರಿನಾ ಸಿಜಿ, ಸರಳಾ ಸಿಜಿ, ಓಕೆ, ಅದು ಕೂಡ ನಡೀತೆ. ಹೌದು ಸಿಸ್ಟರ್, ಹೌದಾ ಸಿಸ್ಟರ್? ಹೌದು. ಹಾಂ ವೆಂಕಟ ಅವರೇ, ನಿಮಗೆ ರೇಣು ಅವರು ರಿಟರ್ನ್ ದೇನಾ ಪ್ಲೀಸ್? ವೆಂಕಟ ಅವರೇ ನೋಡಿ, ರೇಣು ಅವ್ರು ಕೊಟ್ಟಿದ್ದಾರಂತೆ ನೋಡಿ, ರಿಟರ್ನ್ ಕೊಡಿ. ಓಕೆ, ಇಟ್ಸ್ ಓಕೆ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ಬೆಸ್ಟ್ ಅವರು ಸೂಪರ್ ಬೆಸ್ಟ್, ಆಲ್ವೇಸ್ ಬೆಸ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈವ್ನಿಂಗ್ ಬನ್ನಿ, ಬರ್ತೀನಿ. ನನಗೆ ಸ್ಕೂಲ್ಗೆ ಹೋಗಿ ಬುಕ್ ಎಲ್ಲ ತಡಲಿಕ್ಕೆ ಇತ್ತು, ಅದಕ್ಕೆ ಹೋದೆ. ನಿನ್ನೆ ಕೂಡ ಸ್ಕೂಲ್ಗೆ ಹೋಗ್ಲಿಕ್ಕೆ ಇತ್ತು, ಇವತ್ತು ಕೂಡ ಹೋಗ್ಲಿಕ್ಕೆ ಇತ್ತು. ಹೋಗಿ ಬಂದು ಮತ್ತೆ ಎಲ್ಲ ಇದು ಮಾಡಿದ್ದು. ಲಾವಣ್ಯ ಹಾಯ್ ಲಾವಣ್ಯ, ವೆಲ್ಕಮ್ ಲಾವಣ್ಯ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಲಾವಣ್ಯ ಅವರೇ, ಕಮೆಂಟ್ ಮಾಡಿ, ರಿಟರ್ನ್ ನಾನು ಕೊಡ್ತೀನಿ ಎಲ್ಲರೂ ಅಂತಿದ್ದಾರೆ. ಬರ್ಪತ್ ಅವರು ವೆಂಕಟಚಾಮು ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ, ರಿಟರ್ನ್ ಮಾಡಿ ಅಂತಿದ್ದಾರೆ ಬರ್ಪತ್ ಅವರು. ಸಿಜಿ ಅವರು ವೆಂಕಟಚಾಮು ಇಲ್ಲ ಉನ್ನಾರ ಅಂತಿದ್ದಾರೆ. ಸಬ್ ನಂಬರ್ ಹೇಳಿ ಅಂತಿದ್ದಾರೆ, ನಂಬರ್ ಕೊಡಿ ಅವರಿಗೆ. ಲೈಕ್ ಡನ್ ಅಂತಿದ್ದಾರೆ. ವೆಂಕಟಚಾಮ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಲಾವಣ್ಯ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಲಾವಣ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕೊಡ್ತೇನೆ, ಬ್ಲೂ ಕೊಡ್ತೇನೆ ಲಾವಣ್ಯ ಅವರೇ. ಹೋಗುವಾಗ ಅನ್ನಿ ನಾನು ಹೋಗ್ತೀನಿ ಅಂತ, ಆಗ ಬ್ಲೂ ರಿಮೂವ್ ಮಾಡ್ತೀನಿ ಆಯಿತಾ? ಬರ್ಪತ್ ಗಿಫ್ಟ್ ಡನ್ ಮಾಡಿ ಅಂತಿದ್ದಾರೆ ಸಿಜಿ ಅವರು. ವೆಂಕಟ ಅವರೇ ಊಟ ಆಯ್ತಾ ಅಂತಿದ್ದಾರೆ. ಸಿಜಿ ಸರಳಾ ಸಿಸ್ಟರ್ ಗಿಫ್ಟ್ ಡನ್ ಅಂತಿದ್ದಾರೆ. ಬೆಸ್ಟ್ ಅವರು 94 ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಬರ್ಪತ್ ಪ್ಲೀಸ್ ರಿಟರ್ನ್, ಬೆಸ್ಟ್ ಪ್ಲೀಸ್ ರಿಟರ್ನ್. ಬರ್ಪತ್ ಪ್ಲೀಸ್ ರಿಟರ್ನ್ ಬೆಸ್ಟ್ ಬ್ರದರ್ಗೆ. ಲಚ್ಚಮ್ಮ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಬೆಸ್ಟ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಮ್ಯಾಂಗ್ಳೂರು ಉಡುಪಿ ಅಂತಿದ್ದಾರೆ. ಲಾವಣ್ಯ ಅವರು ಸೂಪರ್ ಅಂತಿದ್ದಾರೆ. ಮಣ್ಣಿ ಬೆಂಗಳೂರಿಗೆ, ಆಮೇಲೆ ಇಬ್ಬರು ಸೇರಿ ಮುಂಬೈಗೆ ಹೋಗೋ ಲಾರಿನಿ ಸಿಸ್ಟರ್. ಎಂತ ಗೊತ್ತಾ, ನನಗೆ ಮುಂಬೈ, ನನಗೆ ಇಲ್ಲಿ ಅಂದ್ರೆ ಏನು ಗೊತ್ತಾ, ಫ್ಯಾಮಿಲಿ ಯಾರು ಇಲ್ಲ, ಮಕ್ಕಳಿಗೂ ಕೂಡ ಬೇಜಾರು ತುಂಬ. ಇದು ಎಂತ ಗೊತ್ತಂಡ, ಊರಲ್ಲಿ ಆದರೂ ಫ್ಯಾಮಿಲಿ ಇದೆ, ಮಕ್ಕಳಿಗೆಲ್ಲ ಅಜ್ಜಿದು ಪ್ರೀತಿ ಸಿಗುತ್ತೆ. ವೆಂಕಟಚಾಮ್ ಡನ್ ಅಂತಿದ್ದಾರೆ ನೋಡಿ.
ಲಚ್ಚಮ್ಮ ಇವಾಗ ಕನೆಕ್ಟ್ ಚೆಕ್ ಸಿಸ್ಟರ್ ಅಂತಿದ್ದಾರೆ. ವೆಂಕಟಚಮ್ಮ ಜನರಲ್ ನಾಲೆಜ್ ಭಯ್ಯ ಸೂಪರ್ ಅಂತ. ವೆಂಕಟಚಮ್ಮ ಸೂಪರ್ ಸೂಪರ್. ಅರಿನೀಜಿಯ ಊರಲ್ಲಿ ಆದರೆ ಮಕ್ಕಳಿಗೆ ಅಜ್ಜ ಅಜ್ಜಿದು ಪ್ರೀತಿ ಉಂಟು, ಪ್ರೀತಿ ಸಿಗುತ್ತೆ, ಅದು ಸಿಗುತ್ತೆ, ಎಲ್ಲ ಸಿಗುತ್ತೆ. ಇಲ್ಲಿ ಯಾರ್ದು ಸಿಗಲ್ಲ, ಅದು ತುಂಬ ಬೇಜಾರು. ಆಫೀಸಲ್ಲಿ ಅನಿತಾ ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್. ಆಫೀಸಲ್ಲಿ ಅನಿತಾ ಜಿ ವೆಲ್ಕಮ್ ಜಿ. अनिता जी वेलकम. ऑफिशियल अनिता नेपाल भैया है इधर नेपाल का हमारा जनरल नॉलेज भैया. తిన్నా అయితే ఇది ముట్ట తినొచ్చేనా అడ్డు రడ్డు తొట్టి తినొచ్చి పని చేయ ఒక కౌల మల్తుకురుండు లూజ్ మోషన్స్ రండా ಒಂತೆ ತಿನ್ ಅಪ್ಪು ದಾದ ಅಲ್ಪೆ. अनिता जी इधर जनरल नॉलेज भैया नेपाल भैया इधर नोड़ी. हाँ आती ವೆಂಕಟ ಸೂಪರ್ ಅಂತೆ. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಅನಿತಾ ಜಿ ವೆಲ್ಕಮ್. ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ. ವೆಂಕಟಸ್ವಾಮಿ ಎಸ್ ಇಟ್ಸ್ ಕರೆಕ್ಟ್ ಫ್ಯಾಮಿಲಿ ಇಂಪಾರ್ಟೆಂಟ್. ಹೌದು, ಇಲ್ಲಿ ಯಾರೂ ಇಲ್ಲ. ಡನ್. ಹಾಯ್ ಸಿಸ್ಟರ್. ವೆಂಕಟಾಜಿ ರಿಟರ್ನ್ ಕರ್ ದೇನಾ ಪ್ಲೀಸ್ ಅಂತಿದ್ದಾರೆ. ವೆಂಕಟಾಜಿ ರೇಣು ಬಾಬುಕೋ ರಿಟರ್ನ್ ಕರ್ ದೇನಾ ಪ್ಲೀಸ್. ವೆಂಕಟ ಸೂಪರ್ ಸಪೋರ್ಟ್. ಬರ್ಪಾತ್ ಗಿಫ್ಟ್ ರಿಟರ್ನ್ ಮಾಡಿ. ಬರ್ಪಾತ್ ಪ್ಲೀಸ್ ರಿಟರ್ನ್. ರಾಜೇಂದ್ರ ಬ್ರದರ್ ಬಂದರು. ಹಾಯ್ ನಮಸ್ತೆ ನಮಸ್ತೆ ರಾಜೇಂದ್ರ ಬ್ರದರ್ ಅವರೇ. ಲೈಕ್ ಕೊಡ್ತೀನಿ, ಬ್ಲೂ ಕೊಡ್ತೀನಿ ರಾಜೇಂದ್ರ ಬ್ರದರ್. ಹೋಗುವಾಗ ತೆಗೀರಿ ಬಾಯ್ ಅಂತ ಅಂದು ತೆಗೀರಿ ಅನ್ನಿ, ನಾನು ತೆಗಿತೀನಿ, ರಿಮೂವ್ ಮಾಡ್ತೀನಿ. ಈಗ ಕೊಡ್ತೀನಿ, ಕನೆಕ್ಟ್ ಆಗಿ ಆಯ್ತಾ. ಕನೆಕ್ಟ್ ಆಗುವವರಾಗಿ. ಜನರಲ್ ನಾಲೆಜ್ ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಬೆಳದಿಂಗಲ್ ಅಕ್ಕ ಬೆಂಕಿ ಅಂತಿದ್ದಾರೆ. ಹೌದು, ನಾನು ಬಂದು ಸಬ್ ಡನ್ ಅಂತಿದ್ದಾರೆ. ರೇಣು ಬಾಬು ಸಬ್ ಡನ್ ಅಂತ ಆಗಬೇಡಿ ವೆಂಕಟಚಮ್ಮ ಅವರೇ ಪ್ಲೀಸ್. ಆಗಡೆ ಆಗದಿರ ಪ್ರಾಬ್ಲಮ್ ಆಗುತ್ತೆ. ಗಿಫ್ಟ್ ಡನ್ ಅಂತ ಹಾಕಿ ಆಯ್ತಾ. ತುಮಕೂರು ಅಂತಿದ್ದಾರೆ ನಮ್ಮ ಲಾವಣ್ಯ ಅವರು. ಆಯ್ ಸಿಸ್ಟರ್ ಅಂತಿದ್ದಾರೆ. ಆಯ್ ಅನಿತಾ ಜಿ ಸಿಸ್ಟರ್ ಅಂತಿದ್ದಾರೆ. ಅನಿತಾ ನೇಪಾಲ್ ಬೆಸ್ಟ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಅನಿತಾ ಜಿ. ಥ್ಯಾಂಕ್ ಯು ಲಾವಣ್ಯ. ಥ್ಯಾಂಕ್ ಯು ಬೆಸ್ಟ್. ಥ್ಯಾಂಕ್ ಯು. ರೇವತಿ ಸಿಸ್ ಬಂದರು. ಆಯ್ ಸಿಸ್ ಆಯ್ ವೆಲ್ಕಮ್. ಲೈಕ್ ಕೊಡಿ, ಇಲ್ಲಾಂದರೆ ಲೈಕ್ ಕೊಡಿ. ಈಗ ಅನ್ಕೊಂಡೆ ನನ್ನ ರೇವತಿ ಅಕ್ಕನಿಗೆ ಈಗ ಮೆಸೇಜ್ ಶೋ ಆಗ್ತಿಲ್ವಾ ಏನೋ ಅಂತ ಅನ್ಕೊಂಡೆ. ರೇವತಿ ಅಕ್ಕ ಮೆಸೇಜ್ ಶೋ ಆಗ್ತಿಲ್ವಾ ಏನೋ ಇಂಥ ಪಾಪ ಅವ್ರದ್ದು ತೆಗ್ದುಬಿಟ್ಟು ಎಲ್ಲರ ತೆಗ್ದಿದ್ದೀನಲ್ವಾ, ಆಲ್ಗೆ ತೆಗ್ದಿದ್ದೀನಿ ನಾನು. ಅದಕ್ಕೆ ಅನ್ಕೊಂಡೆ ನಾನು. ಈಗ ನೋಡುವಾಗ ನಮ್ಮ ಸಿಸ್ ಬಂದರು. ಥ್ಯಾಂಕ್ ಯು ರೇವತಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಸಪೋರ್ಟ್ ಕರೋ ಅಂತಿದ್ದಾರೆ. ಅನಿತಾ ಅವರು ವೆಂಕಟಚಾಮ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟಚಾಮ್ ನೈಸ್ ಅಂತಿದ್ದಾರೆ. ಲಚಮ್ಮ ಅವರು ನೇಪಾಲ್ 779 ಡನ್ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಯಾರು ನೇಪಾಲ್? ಅನಿತಾ ನೇಪಾಲ್ ಇದ್ದಾರೆ, ಮತ್ತು ಜನರಲ್ ನಾಲೆಜ್ ಭಯ್ಯ ನೇಪಾಲ್ ಅವರಿದ್ದಾರೆ. ಯಾರು ಬೇಕು? ಇದರಲ್ಲಿ ಇಬ್ಬರು ಇದ್ದಾರೆ. ಯಾರಿಗೂ ಕೊಟ್ರಿ ನೇಪಾಲ್? ಅನಿತಾ ದೀದಿಗೂ ಕೊಟ್ರಾ ಅಲ್ಲ ಜನರಲ್ ನಾಲೆಜ್ ಭಯ್ಯಕ್ಕೂ ಕೊಟ್ರಾ? ಯಾರು? ಇಬ್ಬರು ಇದ್ದಾರೆ ನೇಪಾಲ್ ಅವರು. ಥ್ಯಾಂಕ್ ಯು ನೇಪಾಲ್ ಜಿ. ಥ್ಯಾಂಕ್ ಯು ಸಬ್ಕೋ ನೇಪಾಲ್ 7 ಡನ್ ಅಂತೆ. ಲಚ್ಚಮ್ಮ ಯಾವ ನೇಪಾಲಿಗೆ ಕೊಟ್ರಿ ನೀವು? ಜನರಲ್ ನಾಲೆಜ್ ಭಯ್ಯ ಇದ್ದಾರೆ ಇಲ್ಲಿ. ಅನಿತಾ ನೇಪಾಲ್ ಇದ್ದಾರೆ. ಅವರಿಗ ಅನಿತಾ ಅವರಿಗ ನೇಪಾಲ್ ಬೆಂಗಳೂರು ಮೈಸೂರು ಅಂತೆ. ಲಾವಣ್ಯ ಅವರು ವೆಂಕಟೇಶ್ ಸೂಪರ್ ಸಪೋರ್ಟ್. ನನಗೂ ಬೇಜಾರು ಅಕ್ಕ. ಯಾಕೆ? ರೇವತಿ ಸಿಸ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಂಕಟಚಾಮ್ ಗಿಫ್ಟ್ ಡನ್ ದೀದಿ ಅಂತಿದ್ದಾರೆ. ಬರ್ಪತ್ ಅವರೇ ಪ್ಲೀಸ್ ರಿಟರ್ನ್, ಪ್ಲೀಸ್ ಬರ್ಪತ್ ರಿಟರ್ನ್. ಬೆಸ್ಟ್ ಬ್ರದರ್ ಡನ್ ಕಿಯಾ, ಪ್ಲೀಸ್ ರಿಟರ್ನ್ ಬರ್ಪತ್. ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು ಬರ್ಪತ್. ಲಾವಣ್ಯ ಜಿ ಅಂತಿದ್ದಾರೆ. ಆಯ್ ಅಂತಿದ್ದಾರೆ. ಬರ್ಪತ್ ಕಮೆಂಟ್ ಬಂದಿಲ್ಲ. ಬರ್ಪತ್ ನಿಮ್ಮದು ಕಮೆಂಟ್ ಬಂದಿಲ್ಲ. ಬೆಸ್ಟ್ ಬರ್ಪತ್ ಗಿಫ್ಟ್ ರಿಟರ್ನ್ ಕರೋ. ಬರ್ಪತ್ ಪ್ಲೀಸ್ ರಿಟರ್ನ್ ಬೆಸ್ಟ್ ಬ್ರದರ್ ಕೋ. ಗುಡ್ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ರಾಜೇಂದ್ರ ಬ್ರದರ್ ಅವರು. ಥ್ಯಾಂಕ್ ಯು ಲಾವಣ್ಯ ಅವರು. ಸಿ ಜಿ ಸರಳಾ ಅವರೇ ಆಲ್ರೆಡಿ ಆಗಿದ್ದೇನೆ. ಬರ್ಪತ್ ಪ್ರೂ ಪ್ಲೀಸ್ ರಿಟರ್ನ್. ಬೆಸ್ಟ್ ತಮ್ಮ ಬರ್ಪತ್ ಜಿ ರಿಟರ್ನ್ ಕರೋ. ಆಫೀಸಲ್ಲಿ ಅನಿತಾ ಆ್ಯಂಡ್ ಬೆಸ್ಟ್ ತಮ್ಮಕೋ ರಿಟರ್ನ್ ಕರೋ ಪ್ಲೀಸ್. ಥ್ಯಾಂಕ್ ಯು ಲಾವಣ್ಯ ಅವರೇ ಅಂತಿದ್ದಾರೆ. ರಾಜೇಂದ್ರ ಅವರು ಆಯ್ ಅಂತಿದ್ದಾರೆ. ವೆಂಕಟಚಾಮ ಅವರು ಹೌದು ಸಿಸ್ಟರ್ ಓಕೆ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಬರ್ಪತ್ ಜಿ ರಿಟರ್ನ್ ಕರೋ. ವೆಂಕಟ ಅವರು ಬರ್ಪತ್ ಜಿ ಆಪ ಹೈ ನೈದಾರ್ ನೈಸ್ ಅಂತಿದ್ದಾರೆ. ಬರ್ಪತ್ ಅವರು ಬೆಸ್ಟ್ ಸಬ್ ಡನ್ ಅಂತಿದ್ದಾರೆ. ಸಬ್ ಅಂತ ಆಗಬೇಡಿ. ಬರ್ಪತ್ ಪ್ಲೀಸ್ ಸಬ್ ಅಂತ. ನೋ ಸಬ್, ಒನ್ಲಿ ಗಿಫ್ಟ್ ಬೆಸ್ಟ್. ನಿಮಗೆ ಗಿಫ್ಟ್ ಡನ್ ಅಂತೆ ನೋಡಿ. ರಂಜು ಬಂದಿಲ್ಲ. ರಂಜಿದ್ದು ಶೋ ಆಗ್ತಿಲ್ವಾ ಎಂತ ಗೊತ್ತಿಲ್ಲ. ಅವನು ನಿನ್ನೆ ಶೋ ಆಗ್ತಿರ್ಲಿಲ್ಲ, ತೆಗೆದುಬಿಟ್ಟಿದೆ. ಅದೇ ಆಗ ಏನಂತ ಗೊತ್ತಿಲ್ಲ. ರಂಜಿದ್ದು ಶೋ ಆಗ್ತಿಲ್ವಾ ಏನೋ ಪ್ರಾಬ್ಲಮ್ ಗೊತ್ತಿಲ್ಲ. ರಾಜೇಂದ್ರ ಅವ್ರದ್ದು ನಿನ್ನೆ ನಾನು ಲೈವಲ್ಲಿ ತೆಗೆದಾಗ ಶೋ ಆಗ್ತಿರ್ಲಿಲ್ಲ. ರಾಜೇಂದ್ರ ಬ್ರದರ್ ಇದ್ದು
ಈಗ ನಾನು ಕ್ರೋಮದಲ್ಲಿ ಹೋಗಿ ತೆಗ್ದ ಅಲ್ವಾ, ಆಗ ಶೋ ಆಗ್ತುಂಟು ನೋಡಿ ಅವರಿಗೆ. जनरल नॉलेज नेपाल हौदा. जनरल नॉलेज भैया आप आई नहीं इधर, प्लीज रिटर्न कीजिए भैया, रिटर्न कीजिए. लच्छम्मा ब्लॉग्स कमेंट करो प्लीज अंतिದ್ದಾರೆ. जनरल नॉलेज भैया ನೈಸ್ ಸಪ್ಪರ್ ಅಂತಿದ್ದಾರೆ. ಸೂಪರ್ ಸೂಪರ್. ಏಜಿಸ್ ಅಕ್ಕ ಅಂತಿದ್ದಾರೆ. ರಾಜೇಂದ್ರ ದೇಸಾಯಿ ಅವರು ಸೂಪರ್ ಸಪೋರ್ಟ್ ಅಲ್ಲೇ. ಬರ್ಪತ್ ಜಿ ರಿಟರ್ನ್ ಕರೋ ಆಫಿಷಿಯಲ್ ಅನಿತಾ ಜಿ को. हरिना ओके ओके सरला जी, थैंक यू सो मच सरला सिस. ब्लू रिटर्न ತೆಗಿರಿ ಸಿಸ್ಟರ್. ಓಕೆ ಓಕೆ. ಮತ್ತೆ ಒಂದು ವೇಳೆ ಶೋ ಆಗ್ತಿಲ್ಲ ಅಂದರೆ ಬಂದು ನನಗೆ ಇದು ಮಾಡಿ, ನಾನು ಖಂಡಿತವಾಗಿಯೂ ಇದು ಮಾಡ್ತೀನಿ. ಬೆಸ್ಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಲಚ್ಚಮ್ಮ ಅವರು. ಜನರಲ್ ನಾಲೆಜ್ ನೇಪಾಲ್ ಗಿಫ್ಟ್ ರಿಟರ್ನ್ ಡನ್. ನಾನು ಈಗ ಮತ್ತೇನೆ ತೆಗಿತೀನಿ ನಾನು. ಎಂತ ಗೊತ್ತಾ, ನಾನು ಏಜಿಸ್ ಅವರೇ ನೋಡಿ, ಏಜಿಸ್ ಅವರೇ ಮತ್ತೆ ಹೋಗಿ ಇದರಲ್ಲಿ ರಿಮೂವ್ ಮಾಡ್ಬೋದಲ್ವಾ ನಮಗೆ ಕ್ರೋಮದಲ್ಲಿ, ಈಗ ಒಂದೊಂದೇ ತೆಗೆಯುವುದಕ್ಕಿಂತ. ಲಕ್ಷ್ಮೀ ಕ್ರಿಯೇಷನ್ ಆಯ್ ಸಿಸ್ ಅಂತಿದ್ದಾರೆ. ಬೆಸ್ಟ್ ಅವರು. ರೇವತಿ ಅಕ್ಕ ಅಂತಿದ್ದಾರೆ. ಆಫೀಸಲ್ಲಿ ಅನಿತಾ ಆಯ್ ಸಿಸ್ಟರ್ ನೇಪಾಲ್ ಜಿ ಜರ್ಕೋ आओ सिस्टर नेपाल में घूमने को. ओके ओके आती हूँ. हमारे इधर बिल्डिंग में भी नेपाल का आदमी लोग है काम के लिए. अच्छा है बहुत. भाभी भी अच्छा है बहुत. वो भाभी भी लोग अच्छा है. मैं बात अच्छे से फ्रेंड हो गया मेरा एक भाभी इधर नेपाल का भाभी, मुंबई में फ्रेंड हो गया मेरे को. इसलिए मैं नेपाल का वीडियो सब एक एक वीडियो सब मैं देखती हूँ, सब देखती हूँ आपका उधर का. बरपत गिफ्ट डन प्लीज रिटर्न. बरपत गिफ्ट डन. लावण्या प्लीज रिटर्न. ಅರಿನಾ 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 ಅಂತಿದ್ದಾರೆ ನಮ್ಮ ಲಚ್ಚಮ್ಮ. ಅನಿತಾ ನೇಪಾಲ್ ರಿಟರ್ನ್ ಮಾಡಿ. ಅನಿತಾ ನೇಪಾಲ್ ಜಿ ಪ್ಲೀಸ್ ರಿಟರ್ನ್. ಸಿ ಜಿ ಸರಳಾ ಪುಟ್ಟ ಬ್ಲೂ ಕೊಡಿ ಸೀಸ್ ಅಂತಿದ್ದಾರೆ. ಕೊಡುವ ಲಕ್ಷ್ಮಿ ಅವರೇ ಆಯ್ತಾ, ಕೊಡ್ತೀನಿ. ಉಂಟು ಬಂಗಾರಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ ಆಯ್ತಾ. ಬ್ಲೂ ಕೊಡಿ ಸೀಸ್ ನೀಬೋದೆ. ರೇವತಿ ಆಯ್ತಮ್ಮ ಅಂತಿದ್ದಾರೆ. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ಓಕೆ ಕರ್ತಿ ಹೂ ಅಂತಿದ್ದಾರೆ ಸಿ ಜಿ ಅವರು. ಅನಿತಾ ನೇಪಾಲ್ ಜಿ ರಿಟರ್ನ್ ಕರೋ ಅಂತಿದ್ದಾರೆ ಸಿ ಜಿ. ಓಕೆ ಮಾಡ್ತಾರಂತೆ. ಲಕ್ಷ್ಮೀ ಕ್ರಿಯೇಷನ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಲಕ್ಷ್ಮಿ ಅವರೇ ನಿಮಗೆ ಡನ್ ಅಂತೆ ನೋಡಿ, ರಿಟರ್ನ್ ಮಾಡಿ ಆಯ್ತಾ. ನಾನು ಬ್ಲೂ ತೆಗೆದ್ರೆ ಯಾರು ಬರಲ್ವ ಅಂತ ಅಂದ್ಕೊಂಡೆ, ಆದರೆ ತೊಂದರೆ ಇಲ್ಲಪ್ಪ. ನಾನು ಇದರಲ್ಲೇ ಕಮ್ಯುನಿಟಿಯಲ್ಲಿ ಇದರಲ್ಲೇ ಹೋಗಿ ರಿಮೂವ್ ಮಾಡ್ತೀನಿ ಮತ್ತೆ. ನೈಸ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲಚ್ಚಮ್ಮ. ಲಕ್ಷ್ಮಿ ಗಿಫ್ಟ್ ಡನ್. ಲಕ್ಷ್ಮಿ ಕ್ರಿಯೇಷನ್ ಲಕ್ಷ್ಮಿ ಅವರಿಗೆ ಗಿಫ್ಟ್ ಡನ್ ಅಂತೆ ನೋಡಿ. ಲಚ್ಚಮ್ಮ ಅವರಿಗೆ ಕೊಡಿ. ಸಿ ಜಿ ಸರಳಾಜಿ ಚೆಕ್ ಕರ್ಲೋ ಅಂತಿದ್ದಾರೆ. ಓಕೆ ಥ್ಯಾಂಕ್ಸ್ ಅಂತಿದ್ದಾರೆ. ಆಫೀಸಲ್ಲಿ ಅನಿತಾ ಸಿ ಜಿ ಸರಳಾಜಿ ಚೆಕ್ ಕರ್ಲೋ. ಬೆಸ್ಟ್ ಅವರು ಸ್ವಲ್ಪ ಸಪೋರ್ಟ್. ಕುಡ್ಲ ಬಿರ್ವಾಜ್ ಅವರು ಒಣಸಾಂಡು ಈರ್ನ ಒಂದು ಶಾರ್ಟ್ ವಿಡಿಯೋ ತೂತೆ ಕೊಡೆ ತುಲೆ ಲೈಕ್ ಕೊಡ್ತೆ. ರಚನಾ ಅವರು ಆಯ್ ಅಂತಿದ್ದಾರೆ. ಆಯ್ ರಚನಾ ಅವರೇ ಆಯ್ ವೆಲ್ಕಮ್ ವೆಲ್ಕಮ್. ಶುಚಿ ರುಚಿ ನೈಸ್ ಅಂತಿದ್ದಾರೆ. ನೈಸ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶುಚಿ ರುಚಿ ನೈಸ್ ಅಂತೆ. ರಚನಾ ಅವರು ಆಯ್ ವೆಲ್ಕಮ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಅನ್ನು ಕೊಡಿ ಆಯ್ತಾ. ಶುಚಿ ರುಚಿ ನೈಸ್. ರಚನಾ ಅವರು ಬ್ಲೂ ಯಾಕೆ ತೆಗ್ದಿದ್ದೀರಾ? ಬ್ಲೂ ಎಂತ ಗೊತ್ತಾ, ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬ್ಲೂ ಇಂದ. ಅದು ಈಗ ಒಂದು ತಿಂಗಳಿಗೆ 2 ಸಲ ರಿಮೂವ್ ಮಾಡಲೇಬೇಕಂತೆ, ಇಲ್ಲಾಂದರೆ ಚಾನಲ್ ಡಿಲೀಟ್ ಆಗುವ ಚಾನ್ಸ್ ಇದೆ ಅಂತಾರೆ. ಅದಕ್ಕೋಸ್ಕರ ನಾನು ತೆಗೆದಿದ್ದೆ. ಎಲ್ಲರೂ ತೆಗಿತಿದ್ದಾರೆ ಹಾಗೆ ಅಂದಿದ್ದಲ್ಲ. ಒಂದು ಯಾವುದೋ ಮೇಲ್ ಬಂದಿದ್ದನ್ನು ನೋಡಿದೆ ನಾನು, ಅದರಿಂದ ನಾನು ಇದು ಮಾಡ್ತಿದ್ದೀನಿ. ಕೊಡ್ತೀನಿ ನಿಮಗೆ ಗಿಫ್ಟ್ ಬೇಕಾದರೆ ಕೊಡ್ತೀನಿ ನಾನು. ಮತ್ತೆ ವಾಪಸ್ ತೆಗಿತೀನಿ. ನಾಳೆ ಬಂದರೆ ನಾಳೆನೂ ಕೊಡ್ತೀನಿ, ಮತ್ತೆ ವಾಪಸ್ ತೆಗಿತೀನಿ ಆಯಿತಾ. ಕುಡ್ಲ ಬಿರುವ ಸಲೋ ಅಂತಿದ್ದಾರೆ. ಆಯ್ಷಿ ಫ್ರೆಂಡ್ಸ್ ಅಂತಿದ್ದಾರೆ. ಜನರಲ್ ಬ್ಯಾಗ್ ಡನ್. ಲಚ್ಚಮ್ಮ ಅಂತಿದ್ದಾರೆ. ಶುಚಿ ರುಚಿ ನೈಸ್ ಅಂತಿದ್ದಾರೆ. ಕುಡ್ಲ ಬಿರುಸ ಡನ್. ಬ್ಲೂ ಜಿ ಅಂತಿದ್ದಾರೆ. ಕೊಟ್ಟೆ. ಶ್ರೀನಿ ಅವರು ಸೂಪರ್. ಶ್ರೀನಿ ಅವರೇ ಮತ್ತೆ ನಾನು ಅಲ್ಲಿ ಕ್ರೋಮದಲ್ಲಿ ಹೋಗಿ ಇವರದ್ದು ತೆಗಿಬೋದಲ್ವಾ. ಲಕ್ಷ್ಮೀ ಕ್ರಿಯೇಷನ್ ಡನ್ ಅಂತಿದ್ದಾರೆ. ಶುಚಿ ರುಚಿ ಸೂಪರ್. ಅನಿತಾ ನೇಪಾಲ್ ಕಮೆಂಟ್ ಪ್ಲೀಸ್. ಅನಿತಾ ನೇಪಾಲ್ ಪ್ಲೀಸ್ ಕಮೆಂಟ್ ಸಿ ಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟೆಂಪಲ್ ಅಂತ ಲಾವಣ್ಯ ಅವರು. जनरल नॉलेज रिटर्न करो. जनरल नॉलेज भैया नेपाल प्लीज रिटर्न. अनिता जी को रिटर्न कीजिए. जनरल नॉलेज नेपाल
प्लीज़ अनीता जी को रिटर्न कीजिए। थैंक यू जी के नेपाल अंदिदारे बैक डन लच्छम्मा जनरल नॉलेज नेपाल जी प्लीज़ रिटर्न कीजिए। अनीता ऑफिशियल नेपाल आपका एक ही सेम नेपाल ಕುಡ್ಲ ಬಿರುವ ಸೂಪರ್ ಅಂತಿದ್ದಾರೆ. ಸುಚಿರು ಸೂಪರ್ ಶ್ರೀಜಿ ಸೂಪರ್. ಭಾರ್ಗವಿ ಬಾಲು ರಚನಾ ಅವರೇ ಬ್ಲೂ ಕೊಟ್ಟಿದ್ದೀನಿ ನೋಡಿ. ಸೂಪರ್ ಶ್ರೀಜಿ ಅವರು. ಅರಿನಾ ಸಿಜಿ ಸೂಪರ್. ಊಟ ಆಯ್ತಾ ಅಂತಿದ್ದಾರೆ ಭಾರ್ಗವಿ ಬಾಲು ಅವರು. ಊಟ ಆಯ್ತು ಆಗಿಲ್ಲ ಸೀಸ ನಿಮ್ದು ಆಯ್ತಾ? ಜನರಲ್ ಜಿ ರಿಟರ್ನ್ ಕರೋ. ಜನರಲ್ ಜಿ ಪ್ಲೀಸ್ ರಿಟರ್ನ್ ಕರೋ ಆಫೀಸಲ್ಲಿ ಅನಿತಾ ಜಿ ಕೋ ಪೇಸ್ಟ್ ಅಂದಿದ್ದಾರೆ. ಸೂಪರ್. ಸಪೋರ್ಟ್ ಮಾಡಿ ನೋಡಿ. ಸಪೋರ್ಟ್ ಅಂತ ಹಾಕ್ಬಿಡಿ ಆಯ್ತಾ ಪ್ಲೀಸ್. ಸೂಪರ್ ಅಂತ ಹಾಕಿ. ಅದೆಲ್ಲ ಹಾಕ್ಬಾರ್ದಂತೆ, ಈಗ ತುಂಬ ರೂಲ್ಸ್ ಬಂದಿದೆ ಅಂತೆ. ಸೂಪರ್ ಅಂತ ಹಾಕಿ, ತೊಂದರೆ ಇಲ್ಲ ನೋಡಿ. ರಾಜೇಂದ್ರ ದೇಸಾಯಿ ಅವರಿದ್ದಾರೆ, ಯಾರೆಲ್ಲ ಕನೆಕ್ಟ್ ಆಗಿ ಅವರಿಗೆ ಕನೆಕ್ಟ್ ಆಗಿ ಹಾಯ್ ಅಂತಿದ್ದಾರೆ. ಭಾರ್ಗವಿ ಬಾಲ ಅವರು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟು ಅಂತಿದ್ದಾರೆ. ರುಚಿ ಸಿ ಜಿ ಅವರು. ಅರಿನಾ ಸಿ ಜಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಾರ್ಗವಿ ಬಾಲ ಅವರೇ. ಥ್ಯಾಂಕ್ ಯು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹಾಕ್ಬೇಡಿ ಪ್ಲೀಸ್. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಅದು ಹಾಕ್ಬಾರ್ದಂತೆ ಪ್ಲೀಸ್. ಸೂಪರ್ ಅಂತ ಹಾಕಿ ಅಷ್ಟೇ ಸಾಕು. ಸಿಸ್ಕೆ ಲೈಕ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ನಮ್ಮ ರುಚಿ ಅವರು ಲೈಕ್ ಮಾಡಿ. ಹೌದು ಲಚ್ಚಮ್ಮ ಅವರು. ಶ್ರೀನಿ ಕ್ರಿಯೇಷನ್ಸ್ ಗಿಫ್ಟ್ ಡನ್. ರಿಟರ್ನ್ ಮಾಡಿ ಶ್ರೀನಿ ಅವರೇ, ರಿಟರ್ನ್ ಮಾಡಿ. ಎಪ್ಪಿ ಅವರು ಹಾಯ್ ಸಿಸ್ಟರ್. ಹಾಯ್ ಎಪ್ಪಿ ರಂಗೋಲಿ ಅವರೇ. ಹಾಯ್ ಅನಿ ರಂಗೋಲಿ ಅವರು. ಹಾಯ್ ಅನಿ ರಂಗೋಲಿ ಅವರೇ. ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಬ್ಲೂ ಕೊಡ್ತೀನಿ. ಬ್ಲೂ ತೆಗ್ದಿದ್ದೀನಿ ನಾನು, ರಿಮೂವ್ ಮಾಡಿದ್ದೀನಿ, ಮತ್ತೆ ಕೊಡ್ತೀನಿ, ಮತ್ತೆ ವಾಪಸ್ ರಿಮೂವ್ ಮಾಡ್ತೀನಿ, ಮತ್ತೆ ಬರುವಾಗ ಕೊಡ್ತೀನಿ ನಿಮ್ಗೆ ಎಲ್ರಿಗೂ. ಲಚ್ಚಮ್ಮ ಅಂತಿದ್ದಾರೆ. ಭಾರ್ಗವಿ ಬಾಲ್ ಅವರು ಸೂಪರ್. ಅನ್ನಿಸಿ ಸೂಪರ್ ಸಪೋರ್ಟ್. ರಾಜೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರುಚಿ ಅವರು ಸೂಪರ್. ವೈಶು ಅಂತಿದ್ದಾರೆ. ಕುಡ್ಲ ಬಿರುವ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಚನಾ ಅವರು ಹೋದ್ರಾ? ವೆರಿ ಗುಡ್ ಅಂತಿದ್ದಾರೆ. ವೈಶು ಅವರು ಸೂಪರ್ ಅಂತಿದ್ದಾರೆ. ಸಿ ಜಿ ಅವರು ಸೂಪರ್. ಥ್ಯಾಂಕ್ ಯು ಭಾರ್ಗವಿ ಬಾಲ್ ಅವರು. ಸಪೋರ್ಟ್ ಮಾಡಿ ಅಂತಿದ್ದಾರೆ. ಸಪೋರ್ಟ್ ಮಾಡಿ ಅಂತ ಆಗಬೇಡಿ ಪ್ಲೀಸ್ ಭಾರ್ಗವಿ ಬಾಲ್ ಅವರೇ. ಎವ್ರಿಡೇ ಅನ್ಕಟ್ ಅವರು 8ಗೆ 6 ಇದೆ ಪಿನ್ ಮಾಡಿ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರೇ ಪಿನ್ ಮಾಡಲಿಕ್ಕೆ ಇಲ್ಲ ಅಂತ. ಈಗ ಪಿನ್ ಮಾಡೋದು ಮಾಡಬಾರ್ದಂತಾರೆ. ಈಗ ಇವತ್ತಿನಿಂದ ಒಂದು ರೂಲ್ಸ್ ಅಂತೆ, ಅದು ಪಿನ್ ಮಾಡಬಾರ್ದಂತ. ಪ್ಲೀಸ್ ಇದು ಮಾಡಿ ನೋಡಿ. ಎವ್ರಿಡೇ ಅನ್ಕಟ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಅವರಿಗೆ 800ಗೆ 6 ಬೇಕಂತೆ ನೋಡಿ. 800ಗೆ 6 ಬೇಕು. ಚಾಕೋ ತಿನ್ಬೇಡ. ಸೂಪರ್ ಮಾಡಿ ಸಪೋರ್ಟ್ ಮಾಡಿ. ಇವರಿಗೆ ಕನೆಕ್ಟ್ ಆಗೋಕೆ ಹೇಳಿ. ಎವ್ರಿಡೇ ಅನ್ಕಟ್ ನಿಮಗೆ ಬ್ಲೂ ಕೊಡ್ತೀನಿ ಆಯಿತಾ? ಬ್ಲೂ ಕೊಡ್ತೀನಿ. ಎವ್ರಿಡೇ ಅನ್ಕಟ್ ಅವರೇ ಕನೆಕ್ಟ್ ಆಗಿ ಬ್ಲೂ ಕೊಡ್ತೀನಿ ಆಯಿತಾ? ಬ್ಲೂ ಕೊಡ್ತೀನಿ. ಗಿಫ್ಟ್ ಅಗೈನ್ ಜಾಯಿನ್. ಬ್ಲೂ ಕೊಟ್ಟೆ ಆಯಿತಾ? ಸಪೋರ್ಟ್ ಅಂತಿದ್ದಾರೆ. ಸಿ ಜಿ JK ಭಟ್ ಅವರು ಬಂದರು. ಹರಿನಕ್ಕ ಎಂಚ ಉಳ್ಳಾರು ಯಾನು ಸರುಲೆ JK ಭಟ್ರೆ ಇರಿ ಎಂಚ ಉಳ್ಳಾರು. ಜನರಲ್ ನಾಲೆಜ್ ಹಾಯ್ ಅಂತಿದ್ದಾರೆ. ಭಾರ್ಗವಿ ಬಾಲ್ ಅವರು. ನ್ಯೂ ಮೆಂಬರ್ ಕನೆಕ್ಟ್ ಆಗಿ ವಿತ್ ಮೈ ಚಾನಲ್ ಅಂತಿದ್ದಾರೆ ನೋಡಿ. ಇಲ್ಲಿ ರಾಜೇಂದ್ರ ಬ್ರದರ್ ಇದ್ದಾರೆ, ಅವರಿಗೆ ಕನೆಕ್ಟ್ ಆಗಿ. ಎಂತ ಬೇಕು ನಿಮಗೆ? ಕುಡಿಯುವ ನೀರದು, ಹಾಳು ಮಾಡಬಾರ್ದು. ಇಂಕ್ ಬ್ಲೂ ಕೊರ್ಲೆ ಕೊರ್ಕ ಅವೇ ಕೊರ್ದು ಬಕ್ಕರಿ ಮಲ್ಪಕ कुडला चोको नहीं खाने का बेटा. चोको नहीं खाने का. तू तो लूज मोशन है ना. तू चोको चुको कुचो ಎಲ್ಲ खाने का. पैर खाली. अभी फिश खा लिया ना, दूध नहीं खाने का. ಥ್ಯಾಂಕ್ ಯು ಸೋ ಮಚ್. ಭಾರ್ಗವಿ ಬಾಲ್ ಈವ್ನಿಂಗ್ 7ಗೆ ಲೈವ್ ಇದೆ ಬನ್ನಿ ಅಂತಿದ್ದಾರೆ. ಭಾರ್ಗವಿ ಬಾಲ್ ಈವ್ನಿಂಗ್ 7ಗೆ ಅಂತಿದ್ದಾರೆ. JK ಅವರು ಸೂಪರ್ ಸಪೋರ್ಟ್. ಪಾಡ್ಯರ ಬಲ್ಲಿಗೆ ವಾಚ್ ಕಮ್ಮಿ ಅಪ್ಪನಿಗೆ ಅಂದು ಯಾ ಸೂಪರ್ ಸಪೋರ್ಟ್ ಅಂತ ಯಾರು ಹಾಕ್ಬೇಡಿ ಪ್ಲೀಸ್. ಎಲ್ರಿಂದ ಒಂದು ರಿಕ್ವೆಸ್ಟ್ ನನಗೆ, ಎಂತಾದರೂ ಬೇರೆ ಹಾಕಿ ನೈಸ್ ಅದೆಲ್ಲ ಹಾಕಿ. ಕಮೆಂಟ್ ಕರೋ ಪ್ಲೀಸ್ ಅಂದಿದ್ದಾರೆ. ಅನಿತಾಜಿ ಪ್ಲೀಸ್ ಕಮೆಂಟ್ ಕರೋ. ಜನರಲ್ ನಾಲೆಜ್ ಭಯ್ಯಾಕೋ. ಓಕೆ ಸಿಸ್ಟರ್ ಬ್ಲೂ ತೆಗೀರಿ ಸಿಸ್ಟರ್. ನನಗೆ ಬಾಯಿ ಮತ್ತೆ ತೆಗಿತೀನಿ ನಾನು, ಅಲ್ಲಿಂದ ತೆಗಿತೀನಿ ಆಯಿತಾ? NSS ಸಾಯಿ ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಂಡು ಕೊಡಿ. ಏನಾ
ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಎಲ್ಲರೂ. ಬ್ಲೂ ಇವಾಗ ಕೊಡ್ತೀನಿ, ಮತ್ತು ನಾನು ಎಲ್ಲ ರಿಮೂವ್ ಒಮ್ಮೆಲೆ ಮಾಡ್ತೀನಿ. ಮತ್ತೆ ಒಬ್ರೊಬ್ರದೇ ಮಾಡ್ಲಿಕ್ಕೆ ಆಗಲ್ಲ ನನಗೆ. ಇವರೇ ಸೂಪರ್ ಅಂತಾರೆ. ವಯಸ್ಸು ನಿನ್ನ ಹತ್ರ ಒಂದು ಕ್ವಶನ್ ಉಂಟು. ಎಂತ ಗೊತ್ತಲ್ಲ, ನಾನು ಈಗ ಎಲ್ರಿಗೂ ಕೊಟ್ಟೆ ಅಲ್ವಾ ಬ್ಲೂ, ಮತ್ತೆ ಎಲ್ರಿಗೆ ಹೋಗಿ ಅಲ್ಲಿಂದನೇ ನಾನು ಆಗ ಮಾಡಿದಾಗನೇ ಮಾಡುದಾ? ಒಮ್ಮೆಲೆ ತೆಗೆದು ಬಿಡ್ತೀನಿ, ಆಯ್ತಾ? ಸರಿಯಾಗುತ್ತೆ ಅಲ್ವಾ? ಎವಡೆ ಕುಡ್ಲಾ ಬಿರ್ವಾಸ್ ಅವರೇ ರಿಟರ್ನ್ ಮಾಡಿ ಅಂತಿದ್ದಾರೆ. ಲಾವಣಿ ಅವರು ಸೂಪರ್ ಅಂತಿದ್ದಾರೆ. ಬ್ಲೂ ಕೊಡಿ ಅಪ್ಪ ಅಂತಿದ್ದಾರೆ. ಕೊಟ್ಟಿದ್ದೀನಿ. ಎವ್ರಿಡೇ ನ್ಯೂ ಮೆಂಬರ್ ಕನೆಕ್ಟ್ ಆಗಿ. JK ಭಟ್ರು ತೋಲು ಬ್ಲಾಗ್ಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಲಚ್ಚಮ್ಮ ಸೀನಾ ಓಲಿಚಪ್ಪ ಕುರುಂಬೆ ಕೊರು ಸಂಗೀತ. ಸಾರಿ ವಾಯ್ಸ್ ಇಲ್ವಾರಿ. ನೀ ಬಂತು ನೋಡಿ ವಾಯ್ಸು. ವೈಶು ಎಂತ ಗೊತ್ತಾ, ಅಲ್ಲಿ ಕ್ರೋಮದಲ್ಲಿ ಹೋಗಿ ಈಗ ಮಾಡಬಾರ್ದಾ? ಕೆಲವರು ಬಾಯಿ ಅಂದಿಲ್ಲ. ಬ್ಲೂ ಕೊಟ್ಟೆ ಪಂಡ್ಬಿಟ್ಟವರೇ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡೋದಿದ್ದವ್ರು ಲೈಕ್ ಕೊಡಿ. ಮ್ಯೂಟ್ ಆಗಿದೆ, ಸಾರಿ. ಹೌದು. ಲಚ್ಚಮ್ಮ ರಿಟರ್ನ್ ಡನ್, ಚೆಕ್ ಕರೋ. ಜನರಲ್ ನಾಲೆಜ್ ಭಯ್ಯ. ಹರೇ ಕೃಷ್ಣ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲಾವಣ್ಯ ಅವರು ಸೂಪರ್ ಸಪೋರ್ಟ್. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್. ಪಂಡ್ಪುಟ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ರಾಜೇಂದ್ರ ಅವರು. ಸೌಂಡ್ ಇಲ್ಲ, ಬಂತು ಸೌಂಡ್ ಇಲ್ಲ ಅಂದರೆ ಸೌಂಡ್ ಬಂತು ನೋಡಿ. ಅದು ಸೌಂಡ್ ನನ್ನ ಮೈಕ್ ಅಲ್ವಾ, ಅದು ಮೈಕ್ ಆಫ್ ಆಗಿತ್ತು ಅದಕ್ಕೆ. ಸುಚಿರುಚಿ ಸೂಪರ್ ಸಪೋರ್ಟ್ ಅದೇ. ಲಾವಣ್ಯ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ನೋಡಿ. ಹನಿ ರಂಗೋಲಿ ಅವರು. ಲಕ್ಷ್ಮಿ ಅವರು JK ಭಟ್ ತುಳು ಬ್ಲಾಗ್ಸ್ ರಿಟರ್ನ್ ಮಾಡಿ ಪ್ಲೀಸ್. ಓ ಭಟ್ರೆ, ಲಚ್ಚಮ್ಮ ಅವರಿಗೆ ಲಕ್ಷ್ಮಿ ಅವರಿಗೆ ರಿಟರ್ನ್ ಮಾಡಿ ಆಯ್ತಾ ಭಟ್ರೆ? ಇದ್ದೀರಾ ಭಟ್ರೆ? ಮ್ಯೂಟ್ ಆಗಿದೆ. ಹೌದು ಮ್ಯೂಟ್ ಆಗಿದೆ. ತೆಗ್ದೆ. ಲಕ್ಷ್ಮಿ ಅವರು ಸೂಪರ್ ಸಪೋರ್ಟ್. ಜನರಲ್ ನಾಲೆಜ್ ಕಮೆಂಟ್ಗೆ ಸೈಡ್ ಜಾಯಿನ್ ಕರೋ ಅಂತಿದ್ದಾರೆ. ಬೆಸ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು. ಪಂಡ್ಪುಟ್ಟು ಅವರೇ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಮಾಡಿ ಅಂತಿದ್ದಾರೆ. ಸುಚಿರುಚಿ JK ಭಟ್ ತುಳು ಬ್ಲಾಗ್ಸ್ ರಿಟರ್ನ್ ಕೊಡಿ. ಭಟ್ರೆ ಅಕ್ಕ ಮ್ಯೂಟು ಲೈವ್ ಬೇಡ. ಇಲ್ಲ ಮಾಡಲ್ಲ. ಈಗ ಕೇಳ್ತಾ ಉಂಟಲ್ವಾ? ಈಗ ಕೇಳ್ತಾ ಇಲ್ವಾ? ಗುಡ್ ಲೈವ್ ಅಂತಿದ್ದಾರೆ. ವೈಶು ಅಕ್ಕ ಬೇಡ ಅಂತಿದ್ದಾರೆ. ಬೇಡವಾ? ಇಲ್ಲೇ ತೆಗಿಬೇಕಾ? ಅವರೆಲ್ಲ ಹೋದ್ರೇನಾ? ಎಂತ ಮಾಡೋದು?
ಅಲ್ಲ ಅಲ್ಲ ವೈಶು, ಎಂತ ಗೊತ್ತಾ, ಅವರೆಲ್ಲ ಏನು ಬಾಯಿ ಅಂದಿಲ್ಲ ಕೆಲವರು, ಎಂತ ಮಾಡುದು ಹೇಳು ವೈಶು. ನನಗೆ ಅವರಿಗೆ ಹೇಳಿ ನೆಕ್ಸ್ಟ್ ಲೈವಲ್ಲಿ ಬ್ಲೂ ಬೇಕು ಅಂದರೆ ಹೇಳಿ ಹೋಗಿ ಅಂತ. ಹೌದಾ? ಅಲ್ಲ ಈಗ ಎಂತ ಪ್ರೋಮೋದಲ್ಲಿ ತೆಗಿಬಾರ್ದ ಇನ್ನು ಹೋಗಿ ನಾನು? ಸೂಪರ್ ಸಪೋರ್ಟ್, ವೆರಿ ಯೂಸ್ಫುಲ್ ಅಂತಿದ್ದಾರೆ. ಅನಿ ರಂಗೋಲಿ, ಥ್ಯಾಂಕ್ ಯು. ಲಾವಣ್ಯ ಅವರೇ ಅಂತಿದ್ದಾರೆ. ಈಗ ನಾನು ಕ್ರೋಮದಲ್ಲಿ ಹೋಗಿ ತೆಗಿಬಾರ್ದಾ? ವೈಟಿ ಸ್ಟುಡಿಯೋದಲ್ಲಿ ಹೋಗಿ ತೆಗಿಬಾರ್ದಾ? ಅದು ನನಗೆ ಹೇಳು, ಅದು ಸಾಕು. ಥ್ಯಾಂಕ್ ಯು ಲಾವಣ್ಯ ಅವರೇ ಅಂತಿದ್ದಾರೆ. ಲಚ್ಚಮ್ಮ ಸೂಪರ್ ಅಂತಿದ್ದಾರೆ. ಸೂಪರ್, ಥ್ಯಾಂಕ್ ಯು. ಹನಿ ಅವರು ಪಣ್ಪುಟ್ಟು ಅವರೇ ರಿಟರ್ನ್ ಗಿಫ್ಟ್ ಕೊಡಿ ಅಂತಿದ್ದಾರೆ ನಮ್ಮ ಹಣಿ ರಂಗೋಲಿ ಅವರು. ಲೈಕ್ ಕೊಡೋದವರೆಲ್ಲ ಅವರು ಲೈಕನ್ನು ಕೊಡಿ ಆಯ್ತಾ. ಹರಿನಾ 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 ಅಂತಿದ್ದಾರೆ. ವೈಶು ಎಲ್ಲಿತಿ? जनरल नॉलेज नेपाल, अनीता गिफ्ट डन करो, कमेंट करो. अनीता जी आइन आप इधर, प्लीज कमेंट कीजिए. नेपाल को आने का ही मेरे को एक दिन भैया, आपका गांव से गांव. लक्ष्मी नाइस लाइव अंतिದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು ವೈಶು ಇಲ್ಲ ಅಂದರೆ ಬ್ಲೂ ಕೊಡಲ್ಲ ಅಂತ ಹೇಳಿ. ಹೌದಾ? ಅಲ್ಲ ಇವತ್ತು ಕೊಟ್ಟದವರು ಯಾರು ತೆಗಿಲಿಲ್ಲ ಅಲ್ವಾ? ಈಗ ಹೋಗಿ ನಾನು ಕ್ರೋಮದಲ್ಲಿ ಇನ್ನೂ ವಾಪಸ್ ರಿಟರ್ನ್ ಮಾಡುವ ತೆಗಿಬಾರ್ದಾ? ಇವಾಗ ಕೊಟ್ಟೆ ಅಲ್ವಾ? ಅದು ಕೊಡದವರು ಬಾಯಿ ಅಂತ ಹೇಳಿಲ್ಲ ನನಗೆ, ಅಲ್ಲಿ ಕ್ರೋಮದಲ್ಲಿ ತೆಗಿಬಾರ್ದಾ? ಲಕ್ಷ್ಮೀ ಕ್ರಿಯೇಷನ್ ಗಿಫ್ಟ್ ಡನ್, ಪ್ಲೀಸ್ ಚೆಕ್ ಮಾಡಿ ಅಂತಿದ್ದಾರೆ ಶುಚಿರುಚಿ ಅವರು. ನಚ್ಚಮ್ಮ ಬ್ಲಾಗ್ ಸೂಪರ್ ಅಂತಿದ್ದಾರೆ. ವೈಶು ಅವರು ಮಂತ್ಲಿ 2 ಟೈಮ್ ಅಷ್ಟೇ ಕ್ರೋಮದಲ್ಲಿ ರಿಮೂವ್ ಮಾಡಬೇಕು ಅಕ್ಕ, ಡೈಲಿ ಮಾಡಬಾರ್ದು. ಹೌದಾ? 1 ಟೈಮ್ ಆಯ್ತಲ್ವ ನಂದು? ಇನ್ನೊಂದು ಈ ತಿಂಗಳಲ್ಲಿ 2 ಟೈಮ್ ಮಾಡಬೇಕು, ಇನ್ನೊಂದು ಸರಿ ಮಾಡಬೇಕು. ಯೂಸ್ಫುಲ್. ವೈಶು ಸೂಪರ್ ಅಂತಿದ್ದಾರೆ. ಸೂಪರ್ ಸೂಪರ್. ಜನರಲ್ ನಾಲೆಜ್ ಅನಿತಾಜಿ ಅಂತಿದ್ದಾರೆ. ಶುಚಿರುಚಿ ನೈಸ್ ಅಂತ ವೈಶು ಅವರು. ನನ್ನ ಕಮೆಂಟ್ ಕಾಣಿಸ್ತಾ ಇಲ್ವಾ ಅಕ್ಕ? ಕಾಣಿಸ್ತು, ನೋಡಿದೆ ನೋಡಿ. ಮಂತ್ಲಿ 2 ಟೈಮ್ ಅಷ್ಟೇ ಕ್ರೋಮದಲ್ಲಿ ರಿಮೂವ್ ಮಾಡಬೇಕು ಅಕ್ಕ, ಡೈಲಿ ಮಾಡಬಾರ್ದು. ಹೌದು, ಅದೇ ನೋಡಿದೆ ಅದಾಯ್ತಾ? ನೋಡಿದೆ ವೈಶು, ನಾನು ನಿನ್ನ ಕಮೆಂಟ್ಗೋಸ್ಕರ ಕಾಯ್ತಿದ್ದೆ ಗೊತ್ತಾ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಲಾವಣ್ಯ. ಸೂಪರ್ ಸೂಪರ್, ಥ್ಯಾಂಕ್ ಯು. ಬಾಯ್ ಅಂತಿದ್ದಾರೆ. ಓಕೆ ಲಾವಣ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ನೋಡಿ ಇವ್ರದ್ದು ತೆಗಿವ. ಈಗ RK ಡ್ಯಾನ್ಸ್ ಅವರು ಬಂದರು. ಹನಿ ರಂಗೋಲಿ ಅವರೇ, ಶುಚಿ ರುಚಿ ಅವರೇ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದೆ. ಲಾವಣ್ಯ ಅವರೇ, ನಾನು ಈಗ ನಿಮಗೆ ಬ್ಲೂ ತೆಗಿತೀನಿ, ನನಗೆ ಕಮೆಂಟ್ ಹಾಕಿ ನೋಡುವ, ಬರ್ತದಂತ ನೋಡುವ. ರಿಮೂವ್ ಮಾಡಿದೆ, ಕಮೆಂಟ್ ಹಾಕಿ ರಿಮೂವ್ ಮಾಡಿದೆ ನಿಮಗೆ ಬ್ಲೂ. ಲಾವಣ್ಯ ಅವರೇ ನೋಡಿ. ಸೂಪರ್ ಸೂಪರ್ ಅಂತಿದ್ದಾರೆ. ಸೂಪರ್, ಥ್ಯಾಂಕ್ ಯು. ಹರೇ ಕೃಷ್ಣ ಅಂತಿದ್ದಾರೆ. ಥ್ಯಾಂಕ್ ಯು ರಾಜೇಂದ್ರ ಅವರು. ಹನಿ ರಂಗೋಲಿ ಡನ್ ಅಂತಿದ್ದಾರೆ ನೋಡಿ. ಹನಿ ರಂಗೋಲಿ ಅವರೇ ಡನ್ ಅಂತೆ ರಾಜೇಂದ್ರ ಬ್ರದರ್. ವಾಯ್ಸು ಸೂಪರ್, ಥ್ಯಾಂಕ್ಸ್ ಸಿಸ್ ಅಂತಿದ್ದಾರೆ. ಯಾಕೆ ಸೂಪರ್ ಸೂಪರ್. ರಚಮ್ಮ ಲಾವಣ್ಯ ಅವರು ಇದ್ದೀರಾ? ಲಾವಣ್ಯ ಮ್ಯೂಟ್ ಸಪೋರ್ಟ್. ಹೌದಾ? ಓಕೆ. ಹರೇ ಕೃಷ್ಣ ಪನ್ಪುಡ್ ಅವರು ಸೂಪರ್ ಸೂಪರ್ ಅಂತಿದ್ದಾರೆ. RK ಡ್ಯಾನ್ಸರಿಗೆ ಈಗ ಯಾರು ಗಿಫ್ಟ್ ಕೊಡಬೇಡಿ, ಅವರು ಕೊಡಲ್ಲ ರಿಟರ್ನ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹೋಗುವಾಗ ಎಲ್ಲ ಬಾಯಿ ಅನ್ನಿ ಹೋಗಿ, ನಾನು ತೆಗಿತೀನಿ, ಮತ್ತೆ ಬ್ಲೂ ತೆಗಿತೀನಿ. ಹೋಗುವಾಗ ಎಲ್ಲರೂ ಬಾಯಿ ಅಂತ ಅಂದು ಹೋಗಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Thank you so much. Thank you so much. Thank you so much. Thank you so much. Super. Thank you so much. Thank you Panpudavare. Thank you general knowledge. Thank you. Super. Thank you. ಎಲ್ರಿಗೂ thank you so much. Thank you. ಇದು ಇದೆ ಗೈಡ್ಲೈನ್ಸ್ ಅಲ್ಲಿ. ಇದು ಇದೆ. ಯಾವುದು ವೈಶು ಅವರೇ? ಇದು ಇದೆ ಗೈಡ್ಲೈನ್ಸ್
ಅಲ್ಲಿ ಹೌದು, ಯಾವುದು ವೈಶು, ಯಾವುದಿದೆ? ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಅಣ್ಣಿ. ರಾಜೇಂದ್ರ ದೇಸಾಯಿ ಅವರೇ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಏಜಸ್ ಅಕ್ಕಗೆ ಕಳಿಸಿದ್ದೀನಿ ಸ್ಕ್ರೀನ್ ಶಾಟ್ ಶೇರ್ ಮಾಡ್ಕೊಳ್ಳಿ. ಕೊಟ್ಟಿದ್ದಾರೆ ಅದನ್ನು ನಾನು ನೋಡ್ತೀನಿ ಆಯಿತಾ. ಥ್ಯಾಂಕ್ ಯು ವೈಶು ಸೂಪರ್ ಸಪೋರ್ಟ್. ಜನರಲ್ನಲ್ಲಿ ಸೂಪರ್ ಅಂದಿದ್ದಾರೆ. ಸೂಪರ್ ಈಗ ಸರಿಯಾಗಿದೆ ಅಲ್ವಾ ವೈಶು ನಂದು? ಓಕೆ ರೀ ಮಾಡ್ತೀನಿ. ಅವನು ಇದು ಮಾಡ್ತಿದ್ದಾನೆ, ನೀನು ಹೋಗಲ್ಲಿ, ನಿನ್ನ ಅಂಗಿಯಲ್ಲಿದೆ. ವೈಶು ಈಗ ನನಗೆ ಒಂದು ಮೆಸೇಜ್ ಮಾಡು. ವೈಶು ಈಗ ಬ್ಲೂ ಕೊಟ್ಟಿದ್ದೇನೆ ಇದೆ ಅಲ್ವಾ, ನಾನು ಬ್ಲೂ ತೆಗೆದ ಮೇಲೆ ಒಂದು ಮೆಸೇಜ್ ಮಾಡು. ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಅಂತಿದ್ದಾರೆ. ರನಿ ರಂಗೋಲಿ ಗಿಫ್ಟ್ ಡನ್ ಪ್ಲೀಸ್ ಚೆಕ್ ಅಂತಿದ್ದಾರೆ. ಜನರಲ್ನಲ್ಲಿ ಸೂಪರ್ ಸಪೋರ್ಟ್. ವೈಶು ಲೈವ್ ಸಿಸ್ಟಮ್ ಜಾಸ್ತಿ ಮಾಡಬಾರ್ದು ಅಂತೆ ಸ್ಟ್ರೀಮ್. ಹೌದು, ನಾನು ಮಾಡೋದಿಲ್ಲಪ್ಪ. ನಾನು ಮಾರ್ನಿಂಗ್ ಇದು 10:30 9 12 ಗಂಟೆ ಒಳಗೆ ಮಾಡಬೇಕು. 12 ಗಂಟೆ ಅಷ್ಟು ಮಾಡ್ಬೋದು, 12 ಗಂಟೆ ಮೇಲೆ ಮಾಡಬಾರ್ದು. ನಾನು ಮಾರೋದು 6 ಅವರ್ ಮಾಡ್ತೀನಿ ಅಷ್ಟೇ. ನಾನು 6 ಅವರ್ ಮಾಡ್ತಿದ್ದೀನಿ ಮೊದಲಿಂದಲೂ. ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅಕ್ಕ ಬ್ಲೂ ಬರುತ್ತೆ, ತೆಗೆದ್ರು ಕೂಡ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವೈಶು. ನಾನು ಮಾಡಲ್ಲ ವೈಶು ಈಗ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎವ್ರಿ ಒನ್ ಅಂತಿದ್ದಾರೆ. ಓಕೆ ಲಚ್ಚಮ್ಮ, ಬ್ಲೂ ತೆಗಿತೀನಿ ಲಚ್ಚಮ್ಮ. ಸೂಪರ್ ಥ್ಯಾಂಕ್ ಯು ವೈಶು. ಏಜಸ್ ಅಕ್ಕಗೆ ಹೇಳಿದ್ದೀರಿ ನಾನು ಏನು ಪ್ಲ್ಯಾನ್ ಅಂತ ಕೇಳಿ. ಅನಿಲ ಅಕ್ಕನ ಹತ್ರ ಲೈವ್ ಮುಗಿದ ಮೇಲೆ ಆಯಿತಾ? ಓಕೆ ನಾನು ಅವಳಿಗೆ ಕಾಲ್ ಮಾಡಿದ್ದೆ. ಈಗ ಅವಳೇ ಅಂದಿದ್ದು ನನಗೆ ಎಲ್ಲ. ಮತ್ತು ನಾನು ಸ್ಕೂಲಲ್ಲಿದ್ದೆ, ಮತ್ತು ಸ್ಕೂಲಲ್ಲಿ ಬಂದ ಮೇಲೆ ಮತ್ತೆ ಇದು ಮಾಡಿದೆ. ಇನ್ಮೇಲೆ ನಾವು ಹೀಗೆ ಮಾಡೋಣ ಅಕ್ಕ. ಓಕೆ ವೈಶು. ಓಕೆ, ಒಬ್ಬರು ಅಂದಮೇಲೆ ನಾವು ಅದು ನಮಗೆ ಗೊತ್ತಾದ ಮೇಲೆ ನಾವು ಇದು ಮಾಡಬಾರ್ದು. ಥ್ಯಾಂಕ್ ಯು ಪನ್ಬುಡ್ಡ ಅವರೇ, ಥ್ಯಾಂಕ್ ಯು. ಶುಚಿರುಚಿ ಅವರೇ ಓಕೆ ಬಾಯ್ ಸಿಸ್ ಅಂತಿದ್ದಾರೆ. ಶುಚಿರುಚಿ ಅವರೇ, ನಾನು ಬ್ಲೂ ತೆಗೆದ ಮೇಲೆ ನನಗೆ ಒಂದು ಮೆಸೇಜ್ ಹಾಕಿ ಆಯಿತಾ? ಬ್ಲೂ ತೆಗೆದ ಮೇಲೆ ಒಂದು ಮೆಸೇಜ್ ಹಾಕಿ. ತೆಗ್ದೆ. ಶುಚಿರುಚಿ ಅವರೇನು ಬಾಯ್ ಅಂತಿದ್ದಾರೆ, ಬಾಯ್ ಸಿಸ್ ಅಂತಿದ್ದಾರೆ. ಜನರಲ್ ಭಯ್ಯ एक मैसेज करो ब्लू रिमूव करके बाद. ಮೆಸೇಜ್ ಮಾಡಿದ ಮೇಲೆ ಮತ್ತೆ ತೆಗೆದ ಮೇಲೆ ನನಗೆ ಒಂದು ಮೆಸೇಜ್ ಹಾಕಿ. ಬ್ಲೂ ತೆಗೆದ ಮೇಲೆ ಪ್ಲೀಸ್ ಎಲ್ಲರೂ. ಬಾಯ್ ಬಂತು. ಓಕೆ ಥ್ಯಾಂಕ್ ಯು ಜನರಲಿಸ್ಟ್ ಭಯ್ಯ ಬಾಯ್. ಓಕೆ ಸಿಸ್ ಓಕೆ ಥ್ಯಾಂಕ್ ಯು ಸಿಸ್ ಬಾಯ್ ಅಂತಿದ್ದಾರೆ ನಮ್ಮ ರಾಜೇಂದ್ರ ಬ್ರದರ್ ಒಂದು ಮೆಸೇಜ್ ಹಾಕಿ ಹೋಗುವಾಗ ನೋಡಿ. ಬಾಯ್ ಅಂತ ಮೆಸೇಜ್ ಹಾಕಿ. ಯಾಕೊತ್ತಾ ನಂಗೆ ಪ್ಯಾಂಟ್ ಬೇಡ ಈಗ. ನೀನು ಪ್ಯಾಂಟ್ ಹಾಕೋದು ಬೇಡ, ಚಡ್ಡಿ ಹಾಕ್ಬಿಡ. ಆಗಿದೆ ಫುಲ್ಲು. ಓಕೆ ಸೂಪರ್ ಅಂತಿದ್ದಾರೆ. ಓಕೆ ಸಿಸ್ಟರ್ ಆಗಿದೆ, ಮಾಡಬೇಕು. ಬಾಯಿ ಆಗಿದೆ ಅಡಿಗೆ. ಮುಚ್ಚು ಮಗ, ಎಂತ ನೀನು ಸುಮ್ಮನೆ. नया पैंट क्या होगा लेगा? किधर जाने का तेरे को पैंट डाल के? नया पैंट चलो. ಥ್ಯಾಂಕ್ ಯು ಓಕೆ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸುಚಿರುಚಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಓಕೆ ಬಾಯ್ ಸಿಸ್ ಅಂತಿದ್ದಾರೆ. ಅಡಿಗೆ ಮಾಡಬೇಕು ಅಂತಿದ್ದಾರೆ. ಬಾಯ್ ಅನ್ನೋರು ಪ್ಲೀಸ್ ಒಂದು ನನಗೆ ಮೆಸೇಜ್ ಹಾಕಿ ಆಯ್ತಾ? ಬಾಯ್ ಅಂದಮೇಲೆ ಬ್ಲೂ ರಿಮೂವ್ ಮಾಡಿದ ಮೇಲೆ ಒಂದು ಮೆಸೇಜ್ ಹಾಕಿ ಪ್ಲೀಸ್. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಮೆಸೇಜ್ ಹಾಕಿ ಪ್ಲೀಸ್. ರಿಮೂವ್ ಮಾಡಿದ ಮೇಲೆ ಒಂದು ಮೆಸೇಜ್ ಹಾಕಿ. ಬಾಯ್ ಎಲ್ರಿಗೂ. ಯಾರೆಲ್ಲ ಇದ್ದೀರಾ ಐಡಲ್ಲಿ ಬಂದು ಸಪೋರ್ಟ್ ಮಾಡಿ ಬನ್ನಿ. ಹನಿ ರಂಗೋಲಿ ಅವರೇ ಇದ್ದೀರಾ ಒಂದು ಮೆಸೇಜ್ ಮಾಡಿ. ರಾಜೇಂದ್ರ ಬ್ರದರ್ ಅವರು ಇದ್ದೀರಾ? ಬ್ಲೂ ತೆಗ್ದೆ ನೋಡುವ ಹೋಗಿದೆ ಅಂತ.
ಥ್ಯಾಂಕ್ ಯು ಸೋ ಮಚ್. ಹಾಂ ಬಾಯ್ ಸಿಸ್ಟರ್. ಓಕೆ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ ಅವರೇ. ಥ್ಯಾಂಕ್ ಯು ಅನಿ ಅವರೇ. ಹೋಗಿದೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಂಜೆ ಕೊಡ್ತೀನಿ ಬಂದಮೇಲೆ ಬ್ಲೂ ಆಯಿತಾ? ಈಗ ತೆಗ್ದೆ ಸಂಜೆ ಕೊಡ್ತೀನಿ ಬಂದರೆ 9:30ಗೆ ಇದೆ. ಬಂದರೆ ಜಾಯಿನ್ ಆದರೆ ನಾನು ಖಂಡಿತ ಬ್ಲೂ ಕೊಡ್ತೀನಿ ನಿಮಗೆ ಗಿಫ್ಟ್ಗೋಸ್ಕರ ಬ್ಲೂ ಕೊಟ್ಟೇ ಕೊಡ್ತೀನಿ ನಾನು. ಯಾರೇ ಲೈಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಪನ್ಪುಡ್ ಅವ್ರು ಬಾಯ್. ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್ ಪನ್ಪುಡ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದರಲ್ಲೇ ಬ್ಲೂ ರಿಮೂವ್ ಮಾಡ್ತೀನಿ ಅಲ್ವಾ? ಅದು ಮತ್ತೆ ಮತ್ತೆ ಅಲ್ಲಿಗೆ ಹೋದ್ರೆ ಕಷ್ಟ ಆಗುತ್ತೆ. ಕೆಲವರು ಬಾಯ್ ಅಂದಿಲ್ಲ ನನಗೆ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾರಿಗೆ ಮೆಸೇಜ್ ಶೋ ಆಗ್ತಿಲ್ವಾ ಅವರು ಬಂದು ನನಗೆ ಒಂದು ಕಮೆಂಟ್ ಹಾಕಿ ಪ್ಲೀಸ್. ಬಂದು ಕಮೆಂಟ್ ಹಾಕಿ. ಯಾರು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಇದು ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಹಾಕಿ ಪ್ಲೀಸ್. ಖಂಡಿತ ಬ್ಲೂ ಕೊಡ್ತೀನಿ ನಾನು. ಐಡಲ್ ಇದ್ದವರು ಬಂದು ಸಪೋರ್ಟ್ ಮಾಡಿ ಬನ್ನಿ. ನಿಮಗೆ ಬ್ಲೂ ಸಿಕ್ಕಿಲ್ಲ ಅಂದರೆ ನನ್ನ ಮೆಸೇಜ್ಗೆ ಕಮೆಂಟ್ ಹಾಕಿ. ಖಂಡಿತ ನನ್ನ ಕಡೆಯಿಂದ ಬ್ಲೂ ಅನ್ನು ಕೊಡ್ತೀನಿ. ಯಾರು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಬನ್ನಿ ಸಪೋರ್ಟ್ ಮಾಡಿ. ಟೂ ಮೆಂಬರ್ಸ್ ಇದ್ದೀರಾ? ಯಾರಿಗಾದರೂ ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ಪ್ಲೀಸ್ ನನ್ನ ಇವತ್ತಿನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ. ಖಂಡಿತ ನಿಮಗೆ ಬ್ಲೂ ಅನ್ನು ಕೊಡ್ತೀನಿ. ಪ್ಲೀಸ್ ಇವತ್ತಿನ ವಿಡಿಯೋಗೆ ಕಮೆಂಟ್ ಹಾಕಿ. ಲಕ್ಷ್ಮೀ ಕ್ರಿಯೇಷನ್ ರಾಜೇಂದ್ರ ದೇಸಾಯಿ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ರಾಜೇಂದ್ರ ದೇಸಾಯಿ ಅವರೇ ರಿಟರ್ನ್ ಮಾಡಿ ಓಜೋ ಅಂತಿದ್ದಾರೆ ನಮ್ಮ ಡ್ಯಾನ್ಸರ್ ಅವರು. ಹಾಯ್ ಡ್ಯಾನ್ಸರ್ ಅವರೇ, ವೆಲ್ಕಮ್ ನಿಮಗೆ. ವೆಲ್ಕಮ್ ಡ್ಯಾನ್ಸರ್ ಭಯ್ಯ. ರಾಜೇಂದ್ರ ಬ್ರದರ್ ಇದ್ದೀರಾ? ಇದ್ದರೆ ಒಂದು ರಿಟರ್ನ್ ಕೊಡಿ ನೋಡಿ. ನಮ್ಮ ಲಕ್ಷ್ಮಿ ಅವ್ರಿಗೆ ಕೊಟ್ಟಿಲ್ಲ ಅಂತ ನೋಡಿ. ಬ್ರದರ್ ಲಕ್ಷ್ಮಿ ಅವ್ರಿಗೆ ಕೊಟ್ಟಿಲ್ಲ ಅಂತ ನೋಡಿ. ಆರ್ಕೆ ಡ್ಯಾನ್ಸರ್ ಪ್ಲೀಸ್ ಮೆಸೇಜ್ ಕರೋ. ಥ್ಯಾಂಕ್ ಯು ಸೋ ಮಚ್. ರಾಜೇಂದ್ರ ಅವರು ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಯಾರು ಎಂತ ಇದು ಸಿಕ್ಕಿಲ್ಲ ಅಂದರೆ ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ಪ್ಲೀಸ್ ಬಂದು ನನ್ನ ಅದರಲ್ಲಿ ಕಮೆಂಟ್ ಹಾಕಿ ಪ್ಲೀಸ್. ನಾನು ನಿಮಗೆ ಬ್ಲೂ ಕೊಡ್ತೀನಿ ಅಲ್ಲಿಂದ. ನನ್ನ ಚಾನಲಲ್ಲಿ ಬಂದು ಕಮೆಂಟ್ ಹಾಕಿ. ನನ್ನ ವಿಡಿಯೋದಲ್ಲಿ ಬಂದು ನಾನು ಅಲ್ಲಿಂದ ಬ್ಲೂ ಕೊಡ್ತೀನಿ. ಪ್ಲೀಸ್ ನಿಮಗೆ ಗಿಫ್ಟ್ ಬೇಕಾದರೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ಇಲ್ಲಿ ಗಿಫ್ಟ್ ಬೇಕಾದವರಿಗೆ ನಾನು ಖಂಡಿತ ಬ್ಲೂ ಕೊಡ್ತೀನಿ. ನನ್ನ ಇದರಲ್ಲಿ ಕಮೆಂಟ್ ಹಾಕಿ. ಖಂಡಿತ ಅಲ್ಲಿಂದ ಬ್ಲೂ ಕೊಡ್ತೀನಿ ನಾನು. ಐಡಲ್ ಇದ್ದವ್ರು ಬಂದು ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಬನ್ನಿ. ಬ್ಲೂ ಇಲ್ಲ ಅಂದರೆ ನಿಮಗೆ ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ಪ್ಲೀಸ್ ಒಂದು ಕಮೆಂಟನ್ನು ಹಾಕಿ. ಯಾರು ಸಿಟ್ಟು ಮಾಡ್ಕೋಬೇಡಿ, ಯಾಕಂದರೆ ಇದು ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಾನು ಬ್ಲೂ ಎಲ್ಲ ರಿಮೂವ್ ಮಾಡಿದ್ದೀನಿ. ಒಂದು ಪ್ರಾಬ್ಲಮಿಂದ ನಾನು ಬ್ಲೂ ರಿಮೂವ್ ಮಾಡಿದ್ದೀನಿ.
ಯಾರು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಬ್ಲೂ ಸಿಕ್ಕಿಲ್ಲ ಅಂದರೆ ನನ್ನ ಅದಕ್ಕೆ ಹೋಗಿ ಮೆಸೇಜ್ ಹಾಕಿ, ಖಂಡಿತ ಬ್ಲೂ ಕೊಡ್ತೀನಿ ನಿಮಗೆ. ಇವತ್ತು ಬ್ಲೂ ರಿಮೂವ್ ಮಾಡಿದಲ್ವಾ, ಅದಕ್ಕೆ ಎಲ್ರಿಗೂ ನನ್ನ ಚಾನಲ್ ಸಿಗ್ತಾ ಇಲ್ಲ, ಶೋ ಆಗ್ತಿಲ್ಲ ಅಂತ ಗೊತ್ತು. ಪ್ಲೀಸ್ ನನಗೆ ಕಮೆಂಟ್ ಹಾಕಿ, ಖಂಡಿತ ಅಲ್ಲಿಂದ ಬ್ಲೂ ಕೊಡ್ತೀನಿ ನಿಮಗೆ. ಐಡಲ್ ಇದ್ದವ್ರು ಬಂದು ಸಪೋರ್ಟ್ ಮಾಡಿ ಬನ್ನಿ. ಲೈಕ್ ಕೊಡಿ, ಲೈಕ್ ಕೊಡಿ, ಲೈಕ್ ಕೊಟ್ಟಿಲ್ಲ ಅಂದರೆ. ಮೆಸೇಜು ಆಗ್ತಿಲ್ಲ ಅಂತ ಗೊತ್ತು ನನಗೆ. ಪ್ಲೀಸ್ 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 ಐಡಲ್ ಇದ್ದು ನನಗೆ ಹೋಗಿ ಮೆಸೇಜ್ ಹಾಕಿ, ಖಂಡಿತ ಅಲ್ಲಿಂದ ಬ್ಲೂ ಕೊಡ್ತೀನಿ. ತುಂಬ ಜನರಿಗೆ ಮೆಸೇಜ್ ಹೋಗ್ತಿಲ್ಲ, ಸಾರಿ. ಯಾರು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾರಿಗೆ ಮೆಸೇಜ್ ಆಗ್ತಿಲ್ವೋ ಅವರು ಬಂದು ನನಗೆ ಖಂಡಿತ ಬ್ಲೂ ಕೊಡ್ತೀನಿ. ಕಮೆಂಟ್ ಹಾಕಿ ನನ್ನ ಚಾನಲಿಗೆ, ನನ್ನ ವಿಡಿಯೋಗೆ, ಇವತ್ತಿನ ವಿಡಿಯೋಗೆ ಹೋಗಿ ಕಮೆಂಟ್ ಹಾಕಿ. ಇವತ್ತೊಂದು ವಿಡಿಯೋ ಹಾಕಿದ್ದೇನೆ, ಅದಕ್ಕೆ ಕಮೆಂಟ್ ಹಾಕಿ, ಖಂಡಿತ ಕೊಡ್ತೀನಿ. ಟೂ ಮೆಂಬರ್ಸ್ ಇದ್ದೀರಾ ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಕಮೆಂಟ್ ಹಾಕಿ, ಕಮೆಂಟ್ ಹಾಕಿ, ಕಮೆಂಟ್